कुंज बिहारी यशोधनंदन ब्रज जन रंजन यशोधनंदन ब्रज जन रंजन यमुना तीरा वनचारी यमुना तीरा वनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 कृष्ण माताजी, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. राम राम हरे हरे ಧನ್ಯವಾದಗಳು ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ
वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे रामा राम राम हरे हरे। हरे कृष्णा कृष्ण कृष्णा हरे हरे, हरे रामा राम राम हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पङ्कजनाभाय नमः पङ्कजमालिने नमः पङ्कजनेत्राय नमस्ते ಪಂಕಜಾಂಗ್ರಿ। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 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 ನಾವು ಹರೇ ಕೃಷ್ಣ ಮಾತಾಜಿ. ನಾವು ಮೊದಲನೇ ಕ್ಯಾಂಟೋವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಅದರ ಹೆಸರು ಸೃಷ್ಟಿ. ಸೊ ನಾವ್ ಇಲ್ಲಿ ತನಕ 4 ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ಮೊದಲನೇ ಅಧ್ಯಾಯ ಋಷಿಗಳ ಪ್ರಶ್ನೆ ಆಗಿತ್ತು. ಅದರಲ್ಲಿ 6 ಪ್ರಶ್ನೆಗಳನ್ನ ಕೇಳ್ತಾರೆ. 2 ಮತ್ತೆ 3ನೇ ಅಧ್ಯಾಯದಲ್ಲಿ ಆ 6 ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಯವರು ಶೌನಕಾದಿ ಋಷಿಗಳಿಗೆ ಉತ್ತರವನ್ನ ಕೊಡ್ತಾರೆ. ಮತ್ತೆ 4ನೇ ಅಧ್ಯಾಯದಲ್ಲಿ ನಾವು ನಾರದರ ಆಗಮನವನ್ನ ನೋಡಿದ್ವಿ. ನಾರದರು ಯಾಕೆ ಬರ್ತಾರೆ ಅಂತಂದ್ರೆ, ವೇದವ್ಯಾಸರು ಅಷ್ಟೆಲ್ಲ ವೇದಗಳನ್ನೆಲ್ಲ ಬರ್ದು, ಪುರಾಣಗಳನ್ನೆಲ್ಲ ಬರ್ದು, ಉಪನಿಷತ್ತುಗಳನ್ನೆಲ್ಲ ಬರ್ದಿದ್ರು ಸಹ ಅವರು ಖಿನ್ನ ಮನಸ್ಕರಾಗಿರ್ತಾರೆ. ಸೊ ಅವರ ಬಳಿಗೆ ಈಗ ನಾರದರು ಬರ್ತಾ ಇದ್ದಾರೆ. ಸೊ ನಾರದರು ಈಗ ವೇದವ್ಯಾಸರಿಗೆ ಏನ್ ಉಪದೇಶ ಮಾಡ್ತಾರೆ ಅನ್ನೋದನ್ನ ನಾವ್ ಇವಾಗ 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ಇಲ್ಲಿ ವೇದವ್ಯಾಸರಿಗೆ ನಾರದರು ಅವರ ಖಿನ್ನ ಮನಸ್ಕರಾಗಿರೋದನ್ನ ಪ್ರಶ್ನಿಸ್ತಾರೆ. ಯಾಕೆ ನೀನು ಖಿನ್ನ ಮನಸ್ಕನಾಗಿದ್ಯಾ? ನೀನು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ನೀನು ತುಂಬಾ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನೀನು ಮಾಡಿದ್ಯಾ, ಆದ್ರೂ ಸಹ ನೀನು ಯಾಕೆ ಖಿನ್ನ ಮನಸ್ಕನಾಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ವೇದವ್ಯಾಸರು ಅವರ ಖಿನ್ನ ಮನಸ್ಕತೆಗೆ ಅವರು ಕಾರಣವನ್ನ ಕೇಳ್ತಾರೆ. ಹೌದು, ನಾನು ನೀವ್ ಹೇಳಿರೋ ಹಾಗೇನೆ ನಾನು ನನ್ನ ಕೆಲಸವನ್ನ ನಾನು ನಿಷ್ಠೆಯಿಂದ ನಾನು ಮಾಡಿದೀನಿ, ಆದ್ರೂ ಸಹ ನನ್ನಲ್ಲಿ ಏನೋ ಒಂದು ನ್ಯೂನತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಈ ಜ್ಞಾನದಲ್ಲಿ ಪರಿಣಿತರು, ನೀವು ಬ್ರಹ್ಮನ ಸ್ವಯಂಭೂ ಬ್ರಹ್ಮನ ನೀವು ಮಗ, ಮತ್ತೆ ನಿಮ್ಗೆ ರಹಸ್ಯ ಅನ್ನೋದೇ ಯಾವುದೂ ಇಲ್ಲ. ನೀವು ಸೂರ್ಯನ ಹಾಗೆ ನೀವು ಎಲ್ಲಾ ಲೋಕದಲ್ಲಿ ನೀವು ಸಂಚರಿಸಬಲ್ಲಿರಿ. ಮತ್ತೆ ಗಾಳಿ ತರ ನೀವು ಎಲ್ಲರ ಎಲ್ಲಾ ಕಡೆ ನೀವು ಹಾಯಬಲ್ಲಿರಿ. ಅದಕ್ಕೋಸ್ಕರ ನೀವು ಸರ್ವವ್ಯಾಪಿಯಾಗಿರೋ ಭಗವಂತನ ತರ ಇದ್ದೀರಾ. ನೀವು ನನ್ನ ಈ ನನ್ನ ಈ ಖಿನ್ನ ಮನಸ್ಕತೆಗೆ ಏನ್ ಕಾರಣ ಅನ್ನೋದನ್ನ ನೀವೇ ಶೋಧನೆ ಮಾಡಿ ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ನಾರದರು ಏನ್ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾವ ಕಾರಣವನ್ನ ಕೊಡ್ತಾರೆ ನಾರದರು? 2 ಕಾರಣಗಳನ್ನ ಕೊಡ್ತಾರೆ ಅಲ್ವಾ ವೇದವ್ಯಾಸರ ಖಿನ್ನ ಮನಸ್ಕತೆಗೆ. ಯಾವ ಕಾರಣ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಕಾರಣ ಯಾವ್ದು? ಹರೇ ಕೃಷ್ಣ ಮಾತಾಜಿ. ಕಾರಣ ಯಾವ್ದು ಅಂತಂದ್ರೆ, ಇಷ್ಟು ದಿವಸ ಅವರು ಏನೆಲ್ಲ ರಚಿಸಿದ್ದಾರೆ ವೇದಗಳನ್ನ, ಪುರಾಣಗಳನ್ನ, ಮಹಾಭಾರತದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಭಗವಂತನ ಒಂದು ಇದು ಬರೋದ್ ಬಿಟ್ರೆ ಸಂಪೂರ್ಣವಾಗಿ ಭಗವಂತನ ವರ್ಣಿಸಿಲ್ಲ ಅಥವಾ ವೈಭವೀಕರಣ ಮಾಡಿಲ್ಲ ಅಂತ ಅನ್ನೋದೇ ಮುಖ್ಯವಾಗಿ ಬಂದದ್ದು.
ಅಲ್ವಾ? ಅವರು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಅವರು ಹೆಚ್ಚಾಗಿ ಅವರು ವರ್ಣಿಸಿದರೆ, ಆದ್ರೆ ದೇವೋತ್ತಮ ಪರಮಪುರುಷನ ಬಗ್ಗೆ ಅವರು ಸಾರಿಲ್ಲ ಅಲ್ವಾ? ಅನುಕೀರ್ತಿತಃ ಅನುವರ್ಣಿತಃ ಆ ಕೆಲಸವನ್ನ ಅವರು ಮಾಡಿಲ್ಲ, ಅದನ್ನ ಕೀರ್ತಿಸಿಲ್ಲ, ಭಗವಂತನ ಆ ಲೀಲೆಗಳನ್ನ ಅವರು ಕೀರ್ತಿಸಿಲ್ಲ, ಮತ್ತೆ ಅನುವರ್ಣಿತಃ ಅದನ್ನ ಅವರು ವರ್ಣನೆ ಮಾಡಿಲ್ಲ. ಅವರು ಪದೇ ಪದೇ ಅವರು ಅದನ್ನ ವಿವರಿಸಿ ಹೇಳಿಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅದಾದ್ಮೇಲೆ ನಮ್ಗೆ ಏನ್ ಹೇಳಿದ್ರು, ಈಗ ನಾವೇನಾದ್ರೂ ಯಾವುದೇ ಒಂದು ಸಾಹಿತ್ಯ, 2 ತರದ ಸಾಹಿತ್ಯ ಇದೆ. ಒಂದು ಈ ಭೌತಿಕ ಸಾಹಿತ್ಯ, ಆ ಭೌತಿಕ ಸಾಹಿತ್ಯವನ್ನ ಏನಕ್ಕೆ ಹೋಲಿಸ್ತಾರೆ? ಹರೇ ಕೃಷ್ಣ. ಈ ಭೌತಿಕ ಕಾಕಾ ಕ್ಷೇತ್ರ ಅಲ್ವಾ? ಕಾಗೆಗಳು ಸಂತೋಷ ಪಡುವಂತಹ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಆದ್ರೆ ಹಂಸರೆನಿಸಿಕೊಂಡ ಸಿದ್ಧ ಪುರುಷರಿಗೆ ಅಂತಹ ಸಾಹಿತ್ಯದಲ್ಲಿ ಅವ್ರಿಗೆ ಯಾವುದೇ ಒಂದು ಸಂತೋಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರತಿಯೊಂದು ಶ್ಲೋಕದಲ್ಲೂ ಸಹ ತಪ್ಪಾಗಿ ಅದು ರಚನೆ ಆಗಿದ್ರು ಸಹ, ಸಾಹಿತ್ಯ ಸರಿ ಇಲ್ದಲಿದ್ರು ಸಹ ಆ ಶ್ಲೋಕದಲ್ಲಿ ಭಗವಂತನ ನಾಮ ಗುಣ ರೂಪ ಲೀಲೆಗಳೇನಾದ್ರೂ ಇದ್ರೆ ಅಂತಹ ಏನು ಸಾಹಿತ್ಯವನ್ನ ಏನು ಸಾಧು ಸಂತರು ಅದನ್ನ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ? ಅಂತದನ್ನ ಅವರು ಕೇಳ್ತಾರೆ, ಹಾಡ್ತಾರೆ, ಮತ್ತೆ ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೇನೆ ಶೀಲ ಪ್ರಭುಪಾದರಿಗೆ ಅವ್ರಿಗೆ ಈ ಶ್ಲೋಕ ತುಂಬಾನೇ ಅವ್ರಿಗೆ ಧೈರ್ಯ ಕೊಡ್ತು ಅಲ್ವಾ? ಹೌದು, ನಾನು ಇವಾಗ ಬೇರೆ ಭಾಷೆಯಲ್ಲಿ ಇದನ್ನ ಅನುವಾದ ಮಾಡ್ತಾ ಇದ್ದೀನಿ, ಆದ್ರೂ ಸಹ ನಾನು ದೇವೋತ್ತಮ ಪರಮ ಪುರುಷನ ಕುರಿತಾಗಿ ನಾನು ಇಲ್ಲಿ ಬರಿತಾ ಇರೋದ್ರಿಂದ ಎಲ್ಲರೂ ಸಹ ಸಾಧು ಸಂತರು ಇದನ್ನ ಒಪ್ಕೋತಾರೆ, ಹಾಡ್ತಾರೆ, ಕೇಳಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆ ಭರವಸೆ ಇತ್ತು ಅಂತ ನಾವು ತಿಳ್ಕೊಂಡ್ವಿ. ಸೊ ಈಗ ಮತ್ತೆ ನಾವು ನಾರದರು ಮತ್ತೆ ಇನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೇದವ್ಯಾಸರು ಅವರು ದೇವೋತ್ತಮ ಪರಮಪುರುಷನ ಶಕ್ತ್ಯಾವೇಶ ಅವತಾರ ಅಲ್ವಾ? ಅವ್ರು ಬಂದಿರೋದೇನೆ ಇಲ್ಲಿ ಲೋಕ ಕಲ್ಯಾಣ ಮಾಡ್ಲಿಕ್ಕೇನೆ ಬಂದಿದ್ದಾರೆ. ನಿಮ್ಗೆ ಇಷ್ಟೆಲ್ಲ ಅರ್ಹತೆ ಇದೆ, ಆದ್ರೂ ಸಹ ನೀವು ಎಂತ ಕೆಲಸ ಮಾಡಿದಿರಾ, ಜುಗುಪ್ಸಿತಂ, ನೀವು ಮಾಡಿರುವಂತಹ ಕೆಲಸ ಖಂಡನೀಯವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ನೋಡಿ, ಅವ್ರು ಎಷ್ಟು ಡೈರೆಕ್ಟ್ ಆಗಿ ವೇದವ್ಯಾಸರಿಗೆ ಹೇಳ್ತಾ ಇದಾರೆ. ಯಾಕಂದ್ರೆ ನಾರದರು ಗುರುವಿನ ಸ್ಥಾನದಲ್ಲಿ ಇದ್ದಾರೆ. ಸೊ ಅವರ ಶಿಷ್ಯರನ್ನ ಖಂಡಿಸ್ತಾ ಇದ್ದಾರೆ. ಅವರು ನೀನ್ ಏನ್ ಮಾಡ್ತಾ ಇದೀಯ ಅಂತ ನಾವು ನೋಡಿದ್ವಿ ಅಲ್ವಾ? ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಅದೇ ತರ ಅರ್ಜುನನಿಗೆ ಅವರು ಖಂಡಿಸ್ತಾರೆ ಅಲ್ವಾ? ನೀನು ನೋಡಿದ್ರೆ ಪಂಡಿತನ ತರ ಮಾತಾಡ್ತಾ ಇದ್ಯಾ, ಆದ್ರೆ ಯಾವ್ದಕ್ಕೆ ಶೋಕಿಸಬಾರ್ದು ಅಂತಹದರ ವಿಚಾರಕ್ಕೆ ನೀನು ಶೋಕಿಸ್ತಾ ಇದ್ಯಾ, ಈ ದೇಹಕ್ಕೆ ಕುರಿತಾಗಿ ನೀನು ಶೋಕಿಸ್ತಾ ಇದ್ಯಾ ಅಂತ ಅವ್ರು ಹೇಳ್ತಾರೆ. ಸೊ ಇವಾಗ ಅವರು ಆ ವೇದಗಳಲ್ಲಿ ಹೆಚ್ಚಾಗಿ ಏನ್ ಕೊಟ್ಟಿದ್ದಾರೆ, ಅವರು ಬಹು ದೇವತಾ ಪೂಜೆ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಇವಾಗ ಆತರ ಮಾಡ್ದಾಗ ಏನಾಗತ್ತೆ, ಸಾಮಾನ್ಯ ಜನರಿಗೆ ಗೊಂದಲ ಉಂಟಾಗತ್ತೆ, ಏನನ್ನ ಮಾಡ್ಬೇಕು ಅಂತ. ನಮ್ಗೆ ಗೊಂದಲ ಇದ್ದಾಗ ಏನಾಗತ್ತೆ, ನಾವು ನಮ್ಮ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ನಮ್ಗೆ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ, ಅಲ್ಲಿ ಬಿರುಗಾಳಿಗೆ ಸಿಕ್ಕ ನೌಕೆಯ ತರ ನಮ್ಮ ಸ್ಥಿತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ 16ನೇ ಶ್ಲೋಕಕ್ಕೆ ತಿಳಿದತ್ತು. ಹರೇ ಕೃಷ್ಣ. ವಿಚಕ್ಷಣೋ ಅಸ್ಯಾರ್ಹತಿ ವೇದುತಂ ವಿಭೋರ್ ಅನಂತ ಪಾರಸ್ಯ ನಿವೃತ್ತಿತ್ತ ಸುಖಂ ಪ್ರವರ್ತಮಾನಸ್ಯ ಗುಣೈರಾತ್ಮನಃ ತತೋ ಭವಾಂ ದರ್ಶಯ ಚೇಷ್ಟಿತಂ ವಿಭೋಃ. ಅನುವಾದ: ಪರಮಪುರುಷನಿಗೆ ಯಾವುದೇ ಮಿತಿಗಳಿಲ್ಲ. ಲೋಕ ಸುಖದ ಚಟುವಟಿಕೆಗಳಿಂದ ನಿವೃತ್ತನಾದ ತುಂಬಾ ನಿಪುಣವಾದ ವ್ಯಕ್ತಿಯು ಮಾತ್ರವೇ ಈ ಆಧ್ಯಾತ್ಮಿಕ ಮೌಲ್ಯಗಳ ತಿಳುವಳಿಕೆಯನ್ನ ಪಡೆದುಕೊಳ್ಳಲು ಅರ್ಹನಾಗಿರುತ್ತಾನೆ. ಆದರೆ ಲೋಕ ಮೋಹದಿಂದಾಗಿ ಅದನ್ನು ಅರಿಯುವ ಸ್ಥಿತಿಯಲ್ಲಿ ಇಲ್ಲದ ವ್ಯಕ್ತಿಗಳು ಇರುತ್ತಾರೆ. ಅಂತಹವರಿಗೆ ನೀವು ಪರಮಪುರುಷನ ಅಲೌಕಿಕ ಕಾರ್ಯಗಳನ್ನ ವಿವರಿಸಬೇಕು. ಆ ಮೂಲಕ ಅವರನ್ನು ದಿವ್ಯ ಸಾಕ್ಷಾತ್ಕಾರದ ದಾರಿಗೆ ಹಚ್ಚಬೇಕು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ವೇದವ್ಯಾಸರು ಸಹ ವೇದಗಳಲ್ಲಿ ಅವರು ಎಲ್ಲರೂ ಭಗವಂತನೆಡೆಗೆ ಬರ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬರ್ದಿದ್ದಾರೆ. ಡೈರೆಕ್ಟ್ ಆಗಿ ನೀವು ದೇವರಿಗೆ ನೀವು ಶರಣಾಗಿ ನಾವು ಸೇವಕರು ಅಂತ ಹೇಳಿದ್ರೆ ಯಾರು ಒಪ್ಪೋದಿಲ್ಲ. ಯಾಕಂದ್ರೆ ನಾವು ಬಂದಿರೋದೇ ಈ ಭೌತಿಕ ಪ್ರಪಂಚಕ್ಕೆ ಒಡೆಯರಾಗ್ಬೇಕು ಅಂತ. ಅದಕ್ಕೇನೆ ಅವರು ಅದನ್ನ ಇಂಡೈರೆಕ್ಟ್ ಆಗಿ ಅಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಇವಾಗ ನಮ್ ಜನಗಳೇನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದನ್ನ ಹಿತವಾಗಿರೋದನ್ನ ತಗೋತಾರೆ. ಆದ್ರೆ ಅಲ್ಲಿ ಇಂದ್ರಿಯ ಸುಖಕ್ಕೆ ಕಡಿವಾಣ ಹಾಕಿದ್ದಾರೆ ವೇದಗಳಲ್ಲಿ. ನೀವು ಈ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತಂದ್ರೆ ನೀವು ಇದೇ ನೀತಿ ನಿಯಮಗಳನ್ನ ಅನುಸರಿಸ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಜನಗಳು ಆ ನೀತಿ ನಿಯಮದ ಬಗ್ಗೆ ಅವರು ಉಪೇಕ್ಷಿಸ್ತಾರೆ. ಅದನ್ನ ಉಪೇಕ್ಷಿಸಿ ಅವ್ರಿಗೆ ಬೇಕಾಗಿರೋದನ್ನೇ ಅವ್ರು ಪಾಲಿಸ್ತಾರೆ. ಸೊ ಇದು ಏನು ವೇದಗಳಲ್ಲಿ ಇರೋಂಥದ್ದು. ಅದಕ್ಕೆ ವೇದವ್ಯಾಸರಿಗೆ ಏನು ಇವಾಗ ಡೌಟ್ ಇದೆ ಅಂತಂದ್ರೆ, ಸರಿ ಆಯ್ತು, ನಾನು ಇವಾಗ ನೀವ್ ಹೇಳ್ದ ಹಾಗೇನೆ ನಾನು ನೇರವಾಗಿ ಭಗವಂತನನ್ನ ನಾನು ಸ್ತುತಿ ಮಾಡ್ತೀನಿ, ಆದ್ರೆ ಅದನ್ನ ಓದೋರು ಯಾರಿದ್ದಾರೆ ಅಲ್ವಾ? ಯಾರಿಗೂ ಬೇಡ ಭಗವಂತ, ಅದನ್ನ ಓದೋರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ, ಹೌದು, ಪರಮಪುರುಷನಿಗೆ ಯಾವುದೇ ಒಂದು ಮಿತಿ ಇಲ್ಲ. ಯಾರಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಂತಂದ್ರೆ
ಯಾರಿಗೆ ಈ ಭೌತಿಕ ಪ್ರಪಂಚದ ಆ ಸುಖ ಅಂತ ಏನಿರುತ್ತೋ ಆ ಇಂದ್ರಿಯ ಸುಖವನ್ನ ಯಾರು ಅದನ್ನ ಏನು ಬಿಟ್ಟಿರ್ತಾರೋ, ಆ ಮೋಹವನ್ನ ಬಿಟ್ಟಿರ್ತಾರೋ ಅಂತವ್ರು ಮಾತ್ರನೇ ಈ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಅರ್ಹತೆನ ಪಡೆದಿರ್ತಾರೆ. ನೀವು ಅಂತವ್ರಿಗೋಸ್ಕರನಾದ್ರೂ ನೀವು ಈ ಪರಮ ಪುರುಷನ ಅಲೌಕಿಕ ಕಾರ್ಯಗಳನ್ನ ನೀವು ವಿವರಿಸ್ಬೇಕು. ಅವ್ರನ್ನ ನೀವು ದಿವ್ಯ ಸಾಕ್ಷಾತ್ಕಾರದ ದಾರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಹೌದಲ್ವಾ? ಇವಾಗ ನೋಡಿ, ನಾವು ನೋಡ್ತಿರೋ ಹಾಗೇನೆ ಈಗ ಮೂವೀಸ್ ನೋಡ್ಬೇಕು, ಮತ್ತೆ ಸೀರಿಯಲ್ಸ್ ನೋಡ್ಬೇಕು, ಅದು ಇದು ನೋಡೋರೇನೆ ಹೆಚ್ಚು ಜನ ಇದ್ದಾರೆ. ಹಾಗಂದ್ ಮಾತ್ರಕ್ಕೆ ಯಾರು ಈ ಭಗವಂತನ ಬಗ್ಗೆ ತಿಳ್ಕೊಂಡವ್ರು ಯಾರು ಇಲ್ವೇ ಇಲ್ಲ ಅಂತನಾ? ಇಲ್ಲ ಅಲ್ವಾ? ಇದಾರೆ. ಅದಕ್ಕೋಸ್ಕರ ನೋಡಿ, ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲಿ ಅಟ್ಲೀಸ್ಟ್ ಇವಾಗ ಎಷ್ಟು ನಾವು ಒಂದ್ ಸ್ವಲ್ಪ ಜನ ಬಂದಾದ್ರೂ ನಾವು ಇಲ್ಲಿ ತಿಳ್ಕೊತಾ ಇದೀವಿ ಅಲ್ವಾ? ಇವಾಗ ಮುಖ್ಯ ಉದ್ದೇಶ ಏನು? ಈ ಲೋಕ ಕಲ್ಯಾಣ ಮಾಡೋದು. ಇರೋರ್ನಾದ್ರೂ ಯಾರಿಗೆ ಈ ಲೋಕ ಮೋಹದಿಂದ ಹೊರಗಡೆ ಬಂದಿದಾರೋ ಅವ್ರನ್ನಾದ್ರೂ ಈ ದಿವ್ಯ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರನಾದ್ರೂ ನೀನು ಈ ಭಗವಂತನ ಬಗ್ಗೆ ನೀನು ವಿವರಿಸ್ಬೇಕು, ಸಾರ್ಬೇಕು, ಅವರ ಗುಣಗಾನವನ್ನ ಕೀರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥ, ದೈವಿ ವಿಜ್ಞಾನವು ತಿಳಿಯಲು ತುಂಬಾ ಕಷ್ಟಕರವಾದದ್ದು. ಭಗವಂತನ ಅಲೌಕಿಕ ಕಾರ್ಯಗಳ ನಿರೂಪಣೆಯಾದಾಗಲಂತೂ ಅದನ್ನ ಗ್ರಹಿಸುವುದು ಇನ್ನೂ ಹೆಚ್ಚು ಕಷ್ಟ ಅಲ್ವಾ? ನಮ್ಗೆ ಇವಾಗ ಭಗವಂತನ ಆ ಕಾರ್ಯಗಳನ್ನ, ಲೀಲೆಗಳನ್ನ ನೋಡಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಕೃಷ್ಣ ಇಷ್ಟು ಎಳೆ ಮಗು ತನ್ನ ತಾಯಿಯ ಮಡಿಲಲ್ಲಿ ಇದ್ದಾಗ ರಾಕ್ಷಸರನ್ನ ಹೇಗೆ ಸಾಯಿಸ್ಲಿಕ್ಕೆ ಸಾಧ್ಯ? ಹಾಲು ಕುಡಿತಾ ಇದ್ದಾಗ್ಲೇನೆ ಪ್ರಾಣವನ್ನ ಹೇಗೆ ಇರ್ಲಿಕ್ಕೆ ಸಾಧ್ಯ? ಒಂದು ಸಾತಿ ಕಾಲಿನಿಂದ ಒದ್ದಿದ ತಕ್ಷಣನೇ ಆ ರಾಕ್ಷಸ ಹೇಗೆ ಆ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ತನ್ನ ಕಿರುಗಳಲ್ಲಿ ಈ ಗೋವರ್ಧನಗಿರಿಯನ್ನ ಹೇಗೆ ಎತ್ತಲಿಕ್ಕೆ ಸಾಧ್ಯ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ನಮ್ಗೆ ಗ್ರಹಿಸ್ಲಿಕ್ಕೆ ತುಂಬಾ ಕಷ್ಟ. ಐಹಿಕ ಚಟುವಟಿಕೆಗಳಲ್ಲೇ ಮುಳುಗಿರುವ ಜನರು ಅದನ್ನು ತಿಳಿಯಲಾರರು. ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರ ಪಡೆದು ಐಹಿಕ ಚಟುವಟಿಕೆಗಳಿಂದ ಬಹುಮಟ್ಟಿಗೆ ಪಾರಾದ ವಿಶಿಷ್ಟ ಜನರಿಗೆ ಮಾತ್ರವೇ ಈ ದೈವಿ ವಿಜ್ಞಾನದ ಅಧ್ಯಯನಕ್ಕೆ ಬೇಕಾದ ಯೋಗ್ಯತೆ ಇರುತ್ತದೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಇವಾಗ ಐಹಿಕ ಚಟುವಟಿಕೆಗಳಿಗೆ ನಾವು ಅಂಟ್ಕೊಂಡಿದ್ರೆ ಖಂಡಿತ ನಾವು ಭಗವಂತನ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ನಾವೇನಂತ ತಿಳ್ಕೊಂಡ್ವಿ? ನಾವು ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅಟ್ಲೀಸ್ಟ್ ನಾವು ಮಿನಿಮಮ್ ಸತ್ವಗುಣಕ್ಕಾದ್ರೂ ಬರ್ಬೇಕು. ಸತ್ವಗುಣಕ್ಕೆ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಈ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಆಧ್ಯಾತ್ಮಿಕ ಜ್ಞಾನ, ಇದು ಪಾರಮಾರ್ಥಿಕ ಜ್ಞಾನ. ಇದನ್ನ ಅದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟಿದ್ದಾರೆ. ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು. ಅವಾಗಷ್ಟೇ ಏನಾಗುತ್ತೆ, ಭಗವಂತ ನಿಮ್ಗೆ ಒಳಗಿಂದ ಅವ್ರು ನಿಮ್ಗೆ ಜ್ಞಾನವನ್ನ ಕೊಡ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನವನ್ನ ಕೊಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅದಕ್ಕೆ ನಮ್ಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಬಿಡಿ. ಯಾಕಂದ್ರೆ ಅವಾಗಷ್ಟೇ ನೀವು ಗುಣಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಸೂಕ್ಷ್ಮ ಕೋಶಗಳಿಂದ ಏನಿದೆ ಅದರ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಅವಾಗಷ್ಟೇ ನೀವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇವಾಗ ಗಂಟೆಗಟ್ಲೆ ಕುತ್ಕೊಂಡು ನೀವು ಭಗವಂತನ ಬಗ್ಗೆ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಇದೇನಪ್ಪ ಇದು, ಹೇಳಿದ್ದೇ ಹೇಳ್ತಾ ಇದ್ದಾರೆ, ಈ ಭಗವಂತ ಯಾರು ನಮ್ ಕಣ್ಮುಂದೆ ಅಂತ ನಾವು ನೋಡ್ತಾನೆ ಇಲ್ಲ, ಇವ್ರ ಬಗ್ಗೆ ನಾವ್ ಯಾಕೆ ತಿಳ್ಕೊಬೇಕು? ಅದ್ರ ಬದಲು ನಾವು ಇಂದ್ರಿಯ ಸುಖವನ್ನ ಅನುಭವಿಸೋಣಂತೆ, ಇಲ್ಲ ಅಂತಂದ್ರೆ ಹೆಚ್ಚು ಕೆಲಸ ಮಾಡಿ ಹೆಚ್ಚು ಹಣವನ್ನ ಪಡೆಯೋಣಂತೆ, ನಾವು ನಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳೋಣಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಮನುಷ್ಯಾಣಾಂ ಯತತಿ ಸಿದ್ಧಯೇ. ಸೊ ಎಷ್ಟೊಂದು ಸಹಸ್ರಾರು ಜನರಲ್ಲಿ ಎಲ್ಲೋ ಒಬ್ಬನು ಮಾತ್ರ ಪಾರಮಾರ್ಥಿಕ ಸಾಕ್ಷಾತ್ಕಾರವನ್ನ ಹೊಂದಲು ಅರ್ಹನಾಗುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಪಾರಮಾರ್ಥಿಕ ಅರಿವು ಇರುವ ಸಹಸ್ರಾರು ಜನರಲ್ಲಿಯೂ ಕೆಲವರು ಮಾತ್ರವೇ ಭಗವಂತನನ್ನ ಒಬ್ಬ ಪುರುಷನನ್ನಾಗಿ ನಿರೂಪಿಸುವ ದೈವಿ ವಿಜ್ಞಾನವನ್ನ ತಿಳಿಯಬಲ್ಲರು. ಆದ್ದರಿಂದಲೇ ಭಗವಂತನ ಅಲೌಕಿಕ ಕಾರ್ಯಗಳನ್ನ ನೇರವಾಗಿ ವರ್ಣಿಸಿ ಭಗವದ್ ವಿಜ್ಞಾನವನ್ನ ವಿವರಿಸುವಂತೆ ನಾರದರು ವೇದವ್ಯಾಸರಿಗೆ ಬೋಧಿಸಿದರು ಅಲ್ವಾ? ನೋಡಿ, ಇಲ್ಲಿ ನಮ್ಗೆ ಈ ಶ್ಲೋಕಗಳಲ್ಲೇ ನಾವು ನೋಡ್ತಾ ಇದೀವಿ, ಇದರಲ್ಲಿ ನೇರವಾಗಿ ವರ್ಣಿಸಿದರೆ ಅದನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ವೇದಗಳಲ್ಲಿ ಭಗವಂತನ ಬಗ್ಗೆ ವೇದವ್ಯಾಸರು ತಿಳಿಸಿಕೊಟ್ಟಿರೋದನ್ನ ಸಾಮಾನ್ಯ ಮನುಷ್ಯರು ಹೇಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ನಾರದರು ಇವಾಗ ಪದೇ ಪದೇ ವೇದವ್ಯಾಸರಿಗೆ ಹೇಳ್ತಾ ಇದ್ರೆ, ನೀವು ನೇರವಾಗಿ ಭಗವಂತನ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಸರಾದರೂ ಈ ವಿಜ್ಞಾನದಲ್ಲಿ ಪರಿಣಿತರು ಅಲ್ಲದೆ ಅವರು ಲೋಕ ಭೋಗದಲ್ಲಿ ನಿರ್ಲಿಪ್ತರಾದವರು. ಇಲ್ಲಿ ನಮ್ಗೆ ಈ ಅನುವಾದದಲ್ಲಿ ನಾವ್ ಏನ್ ನೋಡಿದ್ವಿ? ಸೊ ಯಾರು ಅರ್ಹರಾಗಿರ್ತಾರೆ ಈ ಆಧ್ಯಾತ್ಮಿಕ ವಿಷಯವನ್ನ ತಿಳ್ಕೊಳ್ಲಿಕ್ಕೆ? ಸೊ ಯಾರು ಈ ಭೌತಿಕ ಪ್ರಪಂಚದ ಮೋಹದಿಂದ ಅವರು ಹೊರಗಡೆ ಬಂದಿರ್ತಾರೋ ಅಂತವ್ರು ಅರ್ಹರಾಗಿರ್ತಾರೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ವೇದವ್ಯಾಸರಿಗೆ ಅವರು ಈ ವಿಜ್ಞಾನದಲ್ಲಿ, ಭಗವಂತನ ವಿಜ್ಞಾನದಲ್ಲಿ ಪರಿಣಿತರು, ಅದ್ರ ಜೊತೆ ಅವ್ರಿಗೆ ಇನ್ನ ಯಾವ ಒಂದು ಅರ್ಹತೆ ಇದೆ? ಲೋಕಭೋಗದಲ್ಲಿ ನಿರ್ಲಿಪ್ತರಾದವರು ಅಲ್ವಾ? ಅದಕ್ಕೋಸ್ಕರನೇ ಆದ್ದರಿಂದ ಆ ಭಗವದ್ ವಿಜ್ಞಾನವನ್ನ ವರ್ಣಿಸಲು ವ್ಯಾಸರು ಸರಿಯಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಹಾಗೆಯೇ ವ್ಯಾಸಪುತ್ರರಾದ ಶುಕಮುನಿಗಳು ಸಹ ಅದನ್ನ ಕೇಳಲು ತಕ್ಕ ವ್ಯಕ್ತಿ ಅಲ್ವಾ? ಇಬ್ರುನು ಸಹ ಯಾರು ಹೇಳ್ತಾ ಇದ್ದಾರೆ ಮತ್ತೆ ಯಾರು ಕೇಳ್ತಾ ಇದ್ದಾರೆ ಇಬ್ರುನು ಸಹ ಸರಿಯಾದ ವ್ಯಕ್ತಿಗಳು. ಯಾಕಂದ್ರೆ ಅವರಿಬ್ರುನು ಸಹ ಈ ಲೋಕಭೋಗದಲ್ಲಿ ಅವರಿಬ್ರು ನಿರ್ಲಿಪ್ತರಾಗಿದ್ದಾರೆ, ಅವರಿಗೆ ಯಾವುದೇ ಒಂದು ಅನುರಾಗ ಇಲ್ಲ ಈ ಭೌತಿಕ ಸುಖದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತವು ಅತ್ಯಂತ ಶ್ರೇಷ್ಠವಾದ ದೈವಿ ವಿಜ್ಞಾನ.
ಇದೇನೋ ನಮ್ಗೆ ಟೈಮ್ ಪಾಸ್ ಆಗಲಿಕ್ಕೆ ಯಾವ್ದೋ ಒಂದು ಲೀಲೆಗಳು, ಯಾವ್ದೋ ಒಂದು ಕಥೆಗಳಿರುವಂತಹ ಇದು ಪುಸ್ತಕ ಅಲ್ಲ. ಇದು ವಿಜ್ಞಾನ, ಇದು ಕೆಲಸ ಮಾಡುತ್ತೆ. ಈ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಕೆಲಸ ಮಾಡುತ್ತೆ. ನಮ್ಗೆ ಆತ್ಮಾನಂದ ಸಿಗುತ್ತೆ. ನಾವು ಭಗವಂತನನ್ನ ನಾವು ಭೇಟಿ ಆಗ್ಬೋದು, ಮುಖಾಮುಖಿ ನಾವು ಭಗವಂತನ ದರ್ಶನವನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು. ಶ್ರೇಷ್ಠವಾದ ದೈವಿ ವಿಜ್ಞಾನ ಸಾಮಾನ್ಯ ಜನರ ಪಾಲಿಗೆ ಅದು ಔಷಧದ ಹಾಗೆ. ಅದರಲ್ಲಿರುವುದೆಲ್ಲ ಭಗವಂತನ ಅಲೌಕಿಕ ಕಾರ್ಯಗಳ ನಿರೂಪಣೆ. ಆದ್ದರಿಂದ ಅದಕ್ಕೂ ಭಗವಂತನಿಗೂ ನಡುವೆ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಭಗವಂತ ಬೇರೆ ಇಲ್ಲ, ಭಗವಂತನ ನಾಮ ಬೇರೆ ಇಲ್ಲ, ಭಗವಂತನ ಲೀಲೆಗಳು ಬೇರೆ ಇಲ್ಲ, ಭಗವಂತನ ಈ ಪುಸ್ತಕ ಏನಿದೆ ಗ್ರಂಥ ಅದನ್ನು ಬೇರೆ ಅಲ್ಲ ಅಲ್ವಾ. ಅವರು ಈ ಕಲಿಯುಗದ ಜನಗಳ ಮೇಲೆ ಕೃಪೆಯನ್ನ ತೋರಿಸ್ಲಿಕ್ಕೆನೆ ಅವರು ಗ್ರಂಥಾವತಾರದಲ್ಲಿ, ನಾಮಾವತಾರದಲ್ಲಿ ಮತ್ತೆ ಏನು ಈ ಲೀಲೆಗಳೆಲ್ಲ ಏನಿದೆಯೋ ಅದನ್ನು ಸಹ ಭಗವಂತನೇ. ನಾವು ಲೀಲೆಗಳನ್ನ ಗುಣಗಾನ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ನೇರವಾಗಿ ನಾವು ಭಗವಂತನ ಜೊತೆ ಸಂಪರ್ಕಕ್ಕೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಭಗವಂತನ ಸಾಹಿತ್ಯ ರೂಪವಾದ ಅವತಾರ. ಹೀಗಿರುತ್ತ ಸಾಮಾನ್ಯ ಜನರು ಅದರ ಮೂಲಕ ಭಗವಂತನ ಲೀಲಾ ನಿರೂಪಣೆಯನ್ನ ಶ್ರವಣ ಮಾಡಬಹುದು. ಅದರಿಂದ ಅವರು ಭಗವಂತನ ಸಂಬಂಧ ಏರ್ಪಟ್ಟು ಕ್ರಮೇಣ ಅವರು ಲೋಕ ವ್ಯಾಧಿಗಳಿಂದ ಶುದ್ಧರಾಗಲು ಸಮರ್ಥರಾಗುವರು ಅಲ್ವಾ. ನಾವಿವಾಗ ಭಗವಂತನ ಜೊತೆಗೆ ಸಂಪರ್ಕಕ್ಕಿದ್ರೆ ಏನಾಗುತ್ತೆ, ಏನು ಯಾಕೆ ಕೇಳ್ಬೇಕು ನಾವು ಈ ಲೀಲೆಗಳನ್ನೆಲ್ಲ, ಯಾಕೆ ನಾಮವನ್ನ ನಾವು ಹೇಳ್ಕೋಬೇಕು ಅಂತಂದ್ರೆ ನಾವು ಭಗವಂತನ ಸಂಪರ್ಕಕ್ಕೆ ಬರ್ತೀವಿ. ಭಗವಂತನ ಸಂಪರ್ಕಕ್ಕೆ ಬಂದ್ರೆ ಏನಾಗತ್ತೆ, ಭಗವಂತನ ಗುಣಗಳನ್ನ ನಾವು ಪಡ್ಕೋತೀವಿ ಅಲ್ವಾ. ನಾವ್ ಯಾರ ಜೊತೆ ಸಂಪರ್ಕವನ್ನ ಮಾಡ್ತೀವೋ ಅವರ ಗುಣಗಳು ನಮ್ಗೆ ಬರುತ್ತೆ ಅಲ್ವಾ. ನಾವ್ ಯಾವಾಗ್ಲೂ ಅದನ್ನ ಎಕ್ಸಾಂಪಲ್ ಅನ್ನ ತಿಳ್ಕೊತಾ ಇರ್ತೀವಿ. ಕಬ್ಬಿಣ ಎಷ್ಟು ಕಠಿಣಾತಿ ಕಠಿಣ ಅಲ್ವಾ. ಅಂತ ಕಬ್ಬಿಣವನ್ನ ನಾವು ಬೆಂಕಿಯಲ್ಲಿ ಇಟ್ರೆ ಅಂತಹ ಕಬ್ಬಿಣವು ಸಹ ಆ ಬೆಂಕಿಯ ಗುಣವನ್ನ ಹೊಂದುತ್ತೆ ಅಲ್ವಾ, ಅದ್ರ ಜೊತೆನೆ ಇದ್ರೆ. ಅದಕ್ಕೆ ನಾವಿವಾಗ ಭಗವಂತನ ಜೊತೆ ಇದ್ದಾಗ ಏನಾಗುತ್ತೆ, ನಾವು ಶುದ್ಧರಾಗ್ತೀವಿ ಅಲ್ವಾ. ಭಗವಂತ ಅವರು ಪರಿಶುದ್ಧರಾಗಿರುವಂತವ್ರು. ಸೊ ನಾವೂನು ಸಹ ಪರಿಶುದ್ಧರಾಗ್ತೀವಿ. ಯಾವ್ದ್ರಿಂದ ಪರಿಶುದ್ಧರಾಗ್ತೀವಿ, ನಮ್ಗೆ ಇವಾಗ ಭವರೋಗ ಬಂದಿದೆ ಅಲ್ವಾ, ನಾನು ಒಡೆಯನಾಗ್ಬೇಕು ಅಂತ. ಅದು ಲೋಕವ್ಯಾಧಿ. ಆ ಲೋಕವ್ಯಾಧಿಗೆ ಔಷಧಿ ಏನು ಅಂತಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಆ ಕಾಲಕ್ಷೇಪಗಳೇನಿದೆ, ಆ ಲೀಲೆಗಳೇನಿದೆ ಅದನ್ನ ಶ್ರವಣ ಮಾಡೋದು, ಅದೇ ನಮ್ಗೆ ಔಷಧಿ. ಅದಕ್ಕೆ ಇಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಈ ವಿಷಯವನ್ನ ತುಂಬಾ ಆಕರ್ಷಣೀಯವಾಗಿ ಹೇಳ್ಬೇಕು, ಹೊಸ ಹೊಸ ವಿಧಾನಗಳಲ್ಲಿ ಹೇಳ್ಬೇಕು, ಅವಾಗಷ್ಟೇನೆ ಈಗಿರೋ ಜನಗಳು ಅದನ್ನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ತಜ್ಞರಾದ ಭಕ್ತರು ಕೂಡ ಅಂತವರನ್ನ ಪರಿವರ್ತಿಸಲು ಕಾಲ ದೇಶಗಳಿಗೆ ಅನುಗುಣವಾದ ಹೊಸ ಹೊಸ ರೀತಿ ವಿಧಾನಗಳನ್ನ ಕಂಡುಕೊಳ್ಳಬಹುದು ಅಲ್ವಾ. ನೋಡಿ, ಈಗ ನಾವಾಗಿದ್ರೆ ನಾವ್ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ, ನಮ್ಗೆ ಎಲ್ಲಿದೆ ಪುರ್ಸೊತ್ತು, ನಮ್ಗಿಲ್ಲ ಅಲ್ವಾ. ನಾನು ಇವಾಗ 1 ಗಂಟೆ ಕಾಲ ಇವಾಗ ನಾವ್ ಏನ್ ಕಲ್ತ್ಕೋತಾ ಇದೀವಿ ಅದನ್ನ ನಾವು ದೇವಸ್ಥಾನಕ್ಕೆ ಹೋಗಿ ಕಲ್ತ್ಕೋಬೇಕಂತಂದ್ರೆ ಹೋಗೋದಕ್ಕೊಂದವರು ಬರೋದಕ್ಕೊಂದವರು, ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ 1-2 ಗಂಟೆಗಳ ಕಾಲ ಅಲ್ವಾ. ಹತ್ತತ್ರ 4-5 ಗಂಟೆಗಳ ಕಾಲ ಬೇಕಾಗುತ್ತೆ ಇಷ್ಟೇ 1 ಅವರ್ ಕ್ಲಾಸ್ ನ ನಾವು ಕೇಳ್ಬೇಕಂದ್ರೆ. ಅದಕ್ಕೆ ಹೊಸ ವಿಧಾನ ಇವಾಗ ನಾಮನಾಶದಾಸ್ ಪ್ರಭುಗಳು ಈ ಹೊಸ ವಿಧಾನವನ್ನ ಕೊಟ್ಟಿದ್ದಾರೆ ಗುರು ಮಹಾರಾಜ್ ಅವರ ಅನುಗ್ರಹದಿಂದ ಅಲ್ವಾ. ನಮ್ಗೆ ಇವಾಗ ಈ ಆನ್ಲೈನ್ ಇರ್ಲಿಲ್ಲ ಅಂತಂದ್ರೆ ನಾವು ಖಂಡಿತ ಈ ಭಗವತ್ ವಿಜ್ಞಾನವನ್ನ ನಾವು ಕೇಳಿಸ್ಕೊಂತಾನೂ ಇರ್ಲಿಲ್ಲ, ಇದರ ಸಂಪರ್ಕಕ್ಕೂ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವರು ನಮಗೋಸ್ಕರನೇ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಅವರು ದೇವೋತ್ತಮ ಪರಮ ಪುರುಷ ಅಲ್ವಾ. ನಮಗೋಸ್ಕರ ಈ ಕಾಲ ದೇಶ ಜನಗಳಿಗೆ ಅನುಗುಣವಾಗಿ ಅವರು ಹೊಸ ವಿಧಾನವನ್ನ ಕೊಟ್ಟಿದ್ದಾರೆ. ಕೃಷ್ಣ ವಿಜ್ಞಾನ ತುಂಬಾ ಸುಲಭ, ಅದ್ರಲ್ಲಿ ಬೇರೆ ಏನೂ ಇಲ್ಲ ಅಲ್ವಾ. ಏನ್ ಹೇಳ್ತಾರೆ ಪ್ರಭುಪಾದ್ರು ಯಾವಾಗ್ಲೂ, ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಚಾಂಟ್, ಡ್ಯಾನ್ಸ್, ಈಟ್ ಅಷ್ಟೇ. ಈಟ್ ಕೃಷ್ಣ ಪ್ರಸಾದಂ, ಈ 3 ಅಷ್ಟೇನೆ. ನೀವು ಜಪ ಮಾಡಿ, ನೃತ್ಯ ಮಾಡಿ, ಮತ್ತೆ ಪ್ರಸಾದವನ್ನ ಸ್ವೀಕರಿಸಿ, ಇದು 3ನೇ ಅಷ್ಟೇ ಕೃಷ್ಣ ಪ್ರಜ್ಞೆಯಲ್ಲಿ. ಇದನ್ನ ಮಾಡ್ಲಿಕ್ಕೆ ಕಷ್ಟನಾ, ಎಷ್ಟು ಸುಲಭವಾದ ವಿಧಾನ, ನೀವೇನ್ ಕಾಡಿಗೆ ಹೋಗೋದ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಆತರ ನೀವು ಹೊಸ ವಿಧಾನಗಳನ್ನ ನೀವು ಕಂಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಭಕ್ತಿ ಸೇವೆ ಅನ್ನೋದು ಚೈತನ್ಯ ಪೂರ್ಣವಾದ ಚಟುವಟಿಕೆ. ಭಕ್ತಿ ಅನ್ನೋರು ಏನೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಏನೋ ಒಂದ್ ಕಡೆ ಕುತ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಬೇರೆ ಇನ್ನೇನು ಕೆಲಸ ಕಾರ್ಯ ಮಾಡೋದಿಲ್ಲ ಅಂತಲ್ಲ. ಅದು ಚೈತನ್ಯ ಪೂರ್ಣವಾದ ಚಟುವಟಿಕೆ. ನಾವ್ ಇವಾಗ ಟೆಂಪಲ್ ಡಿವೋಟಿಸ್ ನ ನೋಡ್ತೀವಲ್ವಾ, ಅವ್ರು ಬೆಳಗ್ಗೆ 3 ಗಂಟೆಗೆ ಎದ್ದು ಅವರು 9 ಗಂಟೆ ತನಕ ಅವ್ರು ಯಾವಾಗ್ಲೂ ಚಟುವಟಿಕೆಯಲ್ಲಿ ಇರ್ತಾರೆ. ಮಧ್ಯ ಯಾವುದೇ ಒಂದು ನ್ಯಾಪ್ ಅನ್ನೋದವ್ರಿಗೆ ಇರೋದಿಲ್ಲ. ಸೊ ಅದಕ್ಕೆ ಇದು ಚೈತನ್ಯ ಪೂರ್ಣವಾದ ಚಟುವಟಿಕೆ ಅಂತ ಹೇಳ್ತಾ ಇದ್ದಾರೆ. ಮಂದ ಬುದ್ಧಿಯ ಲೌಕಿಕ ಜನತೆಯಲ್ಲಿ ಅದನ್ನ ಬಿತ್ತಲು ಯೋಗ್ಯವಾದ ವಿಧಾನಗಳನ್ನ ತಜ್ಞರಾದ ಭಕ್ತರು ಕಂಡುಕೊಳ್ಳಬಹುದು ಅಲ್ವಾ. ನಾವ್ ಇವಾಗ ಜಯಪತಾಕ ಸ್ವಾಮಿ ಅವ್ರನ್ನ ನೋಡಿದ್ವಿ ಅಲ್ವಾ. ಆ ಮಾಯಾಪುರದ ಹತ್ರ ಗಂಗಾ ನದಿ ಇದೆ ಅಲ್ವಾ, ಅದು ನವದ್ವೀಪ್ ಗ್ರಾಮ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಅವರು ಬೋಟ್ ಅನ್ನ ಉಪಯೋಗಿಸ್ತಾರೆ. ಸೊ ಆ ಬೋಟ್ ಅಲ್ಲಿ ಅವ್ರು ಸಂಕೀರ್ತನೆಯನ್ನ ಏರ್ಪಡಿಸ್ತಾರೆ. ಎಷ್ಟು 1 ಅವರ್ ಬೇಕಾಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಂದ್ರೆ, ಆ ಸಮಯವನ್ನ ನೋಡಿ ಅವರು ವೃತ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ಆ ಬೋಟ್ ಅಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಮಾಡೋದು, ಅಲ್ಲಿ ನೃತ್ಯ ಮಾಡೋದು, ಮತ್ತೆ ಪ್ರಸಾದವನ್ನ ಸ್ವೀಕರಿಸೋದು, ಭಗವಂತನ ಬಗ್ಗೆ ಅಲ್ಲಿ ಲೀಲೆಗಳನ್ನ ಹೇಳೋದು, ಆ ತರ ಹೊಸ ಹೊಸ ವಿಧಾನಗಳನ್ನ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕಂಡ್ಕೋಬೇಕಾಗತ್ತೆ ಭಗವಂತನ ಸೇವೆಯ ಸಂಬಂಧದಲ್ಲಿ ಭಕ್ತರು ನಡೆಸುವಂತಹ ಅಲೌಕಿಕ ಕಾರ್ಯಗಳು ಲೋಕಾಸಕ್ತರಾದ 3 ಜನರ ಸಮಾಜದಲ್ಲಿ ಹೊಸ ಜೀವನ ರೀತಿಯನ್ನೇ ತೆರೆಯಬಹುದು ಅಲ್ವಾ. ಇವಾಗ ನಮ್ಮ ಜೀವನದಲ್ಲೇ ಎಷ್ಟು ಬದಲಾವಣೆ ಆಗಿದ್ವಲ್ಲ.
ನಾವ್ ಹೆಂಗಿರ್ತಾ ಇದ್ವಿ ನಾವು 3 ಹೊತ್ತು ಅಲ್ಲಿ ಕುತ್ಕೊಂಡು, ಇವಾಗ ಬಿಗ್ ಬಾಸ್ ಬಂದಿದ್ರೆ 3 ಹೊತ್ತು 11 ಗಂಟೆ ಆದ್ರೂ ಕುತ್ಕೊಂಡು ನೋಡ್ತಾ ಇದ್ವಿ. ಆದ್ರೆ ನೋಡಿ ಇವಾಗ ನಮ್ಮ ಜೀವನದಲ್ಲೆಲ್ಲ ಎಷ್ಟು ಬದಲಾವಣೆ ಬಂದಿದೆ. ನಾವ್ ಇವಾಗ ಭಗವಂತನ ಈ ಲೀಲೆಯನ್ನ ಕೇಳೋಣ ಅಂತ ಹೇಳ್ಬಿಟ್ಟು ನಾವು ಇದ್ರಲ್ಲಿ ನಮ್ಮ ಸಮಯವನ್ನ ನಾವು ವಿನಿಯೋಗಿಸ್ತಾ ಇದೀವಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಅನಂತರ ಬಂದ ಅನುಯಾಯಿಗಳು ಈ ದಿಕ್ಕಿನಲ್ಲಿ ತುಂಬಾ ಪರಿಣಿತಿಯನ್ನ ತೋರಿಸಿದ್ದಾರೆ. ಈಗ ಯಾರಾದರೂ ಅದೇ ವಿಧಾನವನ್ನ ಅನುಸರಿಸಬಹುದು. ಹಾಗೆ ಮಾಡಿ ಕಲಹಮಯವಾದ ಈ ಯುಗದ ಲೌಕಿಕರಿಗೆ ಪಾರಮಾರ್ಥಿಕ ತಿಳುವಳಿಕೆಯಿಂದ ಕೂಡಿದ ಶಾಂತಿ ಜೀವನ ದೊರೆಯುವಂತೆ ಮಾಡಬಹುದು. ನಾವು ಸುಮ್ನೆ ಎಷ್ಟು ಭಾಷಣ ಮಾಡೋದನ್ನ ನೋಡಿದೀವಿ ಅಲ್ವಾ? ಟಿವಿಯಲ್ಲೂ ಅಷ್ಟೇನೆ ಶಾಂತಿ ಶಾಂತಿ, ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರಾಗಿರೋಣ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಭಾಷಣ ಮಾಡ್ತಾರೆ. ಆದ್ರೆ ಸಾಧ್ಯನೇ ಇಲ್ಲ ಅಲ್ವಾ? ಅಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ ನಡಿಬೇಕು ಅಲ್ವಾ? ಅಲ್ಲಿ ಯಾರಾದ್ರೂ ಒಬ್ರು ಕೇಂದ್ರ ಬಿಂದುವಾಗಿರ್ಬೇಕು. ಅವಾಗಷ್ಟೇನೆ ನಾವು ಆ ಕೇಂದ್ರ ಬಿಂದುವಿನ ಸುತ್ತ ಇದ್ದಾಗಷ್ಟೇನೆ ನಾವು ಅಣ್ಣ ತಮ್ಮಂದ್ರಂತ ಅನ್ಕೊಳ್ಲಿಕ್ಕೆ ಸಾಧ್ಯನೇ ಹೊರತು ಸುಮ್ನೆ ಬಾಯಿ ಮಾತಲ್ಲಿ ನಾವು ಅಣ್ಣ ತಮ್ಮಂದ್ರ ಆಗೋಣಂತೆ ಅಂತ ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ಸೊ ಈಗ ಈ ಭಾಗವತಮನ್ನ ಓದಿದ್ರೆ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರೆ ಆದ್ರೆ ಏನಾಗುತ್ತೆ, ಈ ಕಲುಷಿತ ವಾತಾವರಣ ಹೊರಟೋಗುತ್ತೆ ಅಲ್ವಾ? ಎಲ್ಲರನ್ನೂ ಸಹ ಅವರ ವ್ಯವಹಾರದಲ್ಲಿ ಅವರು ಪರಿಶುದ್ಧರಾಗ್ತಾರೆ. ನಮ್ಮ ವ್ಯವಹಾರ, ಮಾತು ಕತೆ, ದಿನನಿತ್ಯ ಜೀವನ ಎಲ್ಲ ಪರಿಶುದ್ಧವಾದ್ರೆ ತನಗ್ ತಾನೇ ಶಾಂತಿ ಬರುತ್ತೆ. ಅಲ್ಲಿ ನಾವೇನೋ ಒಂದು ಹೊಸದಾಗಿ ಮಾಡೋದು ಬೇಕಾಗಿಲ್ಲ. 17ನೇ ಶ್ಲೋಕ. ಸೊ ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದನ್ನ ನೀವು ಬಾಯ್ಹಾಟ್ ಮಾಡ್ಕೋಬೇಕಾಗತ್ತೆ. ಈ ಶ್ಲೋಕವನ್ನ ನಾನು ಹೇಳ್ತೀನಿ, ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ. ಸೊ ಸಮಯ ಇಲ್ದಲೆ ಇರೋದ್ರಿಂದ ಹೇಳಿಸ್ಲಿಕ್ಕೆ ಆಗೋದಿಲ್ಲ. 2-3 ಸತಿ ನಾನು ಹೇಳ್ತೀನಿ ಇದನ್ನ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂತ ಮುಷ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂತ ಮುಷ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂತ ಮುಷ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ಭಗವಂತನ ಭಕ್ತಿ ಸೇವೆ ಮಾಡುವ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನ ಬಿಟ್ಟುಕೊಟ್ಟ ವ್ಯಕ್ತಿಯು ಕೆಲವೊಮ್ಮೆ ಇನ್ನು ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು. ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇದನ್ನ ನಾವು ಭಗವದ್ಗೀತೆಯಲ್ಲೂ ಸಹ ನಾವು ತಿಳ್ಕೊಂಡಿದೀವಿ, ಮತ್ತೆ ಎಕ್ಸಾಂಪಲ್ಸ್ ಸಹ ನಾವು ತಿಳ್ಕೊಂಡಿದೀವಿ ಅಲ್ವಾ? ಭಕ್ತಿ ಸೇವೆಗೆ ನಾವು ಒಂದ್ ಬಂದ್ಬಿಟ್ರೆ ನಮ್ಮನ್ನ ಮಹಾಭಯದಿಂದ ರಕ್ಷಿಸಂತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಶಿಲ ಪ್ರಭುಪಾದ್ರು ಹೇಳ್ತಾರೆ ಅಲ್ವಾ? ಶಿಲ ಪ್ರಭುಪಾದ್ರು ಅಮೆರಿಕದಲ್ಲಿ ಹೋದಾಗ ಅವ್ರ ಉಪನ್ಯಾಸ ಕೊಟ್ಟ ಮೇಲೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ಇದು ನೀವೇನು ಶ್ರವಣ ಮಾಡ್ತಾ ಇದ್ದೀರಾ ಇದು ನಿಮ್ಮನ್ನ ಮಹಾಭಯದಿಂದ ರಕ್ಷಿಸುತ್ತೆ ಅಂತ ಹೇಳ್ತಾ ಇದ್ರು. ಅವಾಗ ಅವ್ರ ಶಿಷ್ಯರಿಗೆ ಅರ್ಥನೇ ಆಗ್ತಿರ್ಲಿಲ್ಲ, ನಮ್ಗಂತ ಭಯ ಏನಿದೆ, ನಮ್ಗೆ ಯಾಕೆ ಹೀಗೆ ಪ್ರಭುಪಾದ್ರು ಹೇಳ್ತಾರೆ ಇದನ್ನ ನಿಮ್ಮನ್ನ ಮಹಾಭಯದಿಂದ ರಕ್ಷಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ. ಕೊನೆಗೆ ಅವ್ರು ಕೇಳ್ತಾರೆ, ಯಾಕೆ ನೀವು ಹೀಗೆ ಹೇಳ್ತೀರಾ, ನಮ್ಗೆ ಏನಿದೆ ಭಯ, ಅದೇನ್ ರಕ್ಷಣೆ ನಮ್ಗೆ ಸಿಗುತ್ತೆ ಅಂತ ಹೇಳಿದಾಗ ಪ್ರಭುಪಾದ್ರು ಹೇಳ್ತಾರೆ, ನಾವ್ ಇವಾಗ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಖಂಡಿತ ನಮ್ಗೆ ಮುಂದಿನ ಜನ್ಮ ಪ್ರಾಣಿಗಳ ಜನ್ಮ ಆಗಿರೋದಿಲ್ಲ. ಸೊ ನಮ್ಗೆ ಮಾನವ ಜನ್ಮನೇ ಸಿಗುತ್ತೆ. ಸೊ ನಾವ್ ಮತ್ತೆ ಈ ಭಕ್ತಿ ಮಾರ್ಗ ಮಾಡ್ಲಿಕ್ಕೆ ನಮ್ಗೆ ಭಗವಂತ ಅವಕಾಶವನ್ನ ಕಲ್ಪಿಸಿ ಕೊಡ್ತಾನೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಅದ್ರ ಬಗ್ಗೆನೇ ಇಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಸ್ವಧರ್ಮ ಅಂದ್ರೆ ನಾವೇನು ಧರ್ಮವನ್ನ ಮಾಡ್ತಾ ಇದೀವಿ ಅದನ್ನ ನಾವು ತ್ಯಜಿಸಿ ನಾವು ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಾಗ ನಾವು ಎಡಬಹುದು, ನಮ್ಮ ಪತನ ಆಗ್ಬೋದು, ಅಥವಾ ನಾವು ಅದನ್ನ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ದಲೇ ಇರ್ಬೋದು. ಆದ್ರೂ ಸಹ ಇಲ್ಲಿ ಯಾವುದೇ ಒಂದು ಅಪಾಯ ಇಲ್ಲ. ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ಅದ್ರಲ್ಲಿ ನಾವು ಯಶಸ್ಸನ್ನ ಗಳಿಸ್ಲಿಲ್ಲ ಅಂದ್ರೂ ಅಲ್ಲಿ ಯಾವುದೇ ಅಪಾಯ ಇಲ್ಲ. ಅದೇ ಯಾರಾದ್ರೂ ಒಬ್ರು ತನ್ನ ಸ್ವಧರ್ಮದಲ್ಲಿ ಅವ್ರು ಯಶಸ್ಸನ್ನ ಗಳಿಸಿದ್ರೆ ಏನ್ ಪ್ರಯೋಜನ, ಅವರು ಭಗವಂತನ ಭಕ್ತಿಯನ್ನ ಮಾಡ್ಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಇಲ್ಲಿ ಭರತನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಗೆ ನೋಡಿದ್ವಲ್ವ, ಭರತ ಅವರು ಚಕ್ರವರ್ತಿ, ಅವರು ಅಲ್ಲಿ ರಾಜ್ಯಭಾರದನ್ನ ಮಾಡೋದನ್ನ ಬಿಟ್ಬಿಟ್ಟು ಅವರು ಕಾಡಿಗೆ ಬರ್ತಾರೆ ಅಲ್ವಾ? ಇವಾಗ ಅವರು ಸ್ವಧರ್ಮವನ್ನ ಅಲ್ಲಿ ತ್ಯಜಿಸಿದ್ದಾರೆ. ಯಾಕೆ ತ್ಯಜಿಸಿದರೆ? ಭಗವಂತನ ಭಕ್ತಿ ಮಾಡ್ಬೇಕು ಅಂತ. ಆದ್ರೆ ಕೊನೆಗೆ ಅಲ್ಲಿ ಏನಾಯ್ತು, ಅವರ ಪತನ ಆಯ್ತು. ಒಂದು ಎಳೆ ಜಿಂಕೆ ಮರಿಗೆ ಅವರು ಅನುರಕ್ತರಾಗ್ತಾರೆ. ಅನುರಕ್ತರಾಗಿ ಅವ್ರು ಮಾಡೋ ಆ ಭಗವಂತನ ಕೈಂಕರ್ಯವನ್ನ ಅವ್ರು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಅಲ್ಲಿ ಅವ್ರಿಗೆ ಅಲ್ಲಿ ಇವಾಗ ಯಾವುದೇ ಒಂದು ಅನಾಹುತ ಆಗ್ಲಿಲ್ಲ. ಹೌದು, ಆ ಜನ್ಮದಲ್ಲಿ ಅವರು ಸಾಯ್ಬೇಕಾದ್ರೆ ಅವರು ಜಿಂಕೆಯನ್ನೇ ನೆನಪಿಸ್ಕೊಂಡು ಅವರು ಪ್ರಾಣವನ್ನ ಬಿಟ್ಟಿರೋದ್ರಿಂದ ಮುಂದಿನ ಜನ್ಮ ಜಿಂಕೆಯ ಜನ್ಮವಾಯ್ತು. ಆದ್ರೆ ಅಲ್ಲಿ ಭಗವಂತನ ಅನುಗ್ರಹದಲ್ಲಿದ್ದಾರೆ. ಅವ್ರು ಯಾವಾಗ್ಲೂ ಭಗವಂತನ ಆ ದೈವಿ ಶಕ್ತಿಯ ಆಶ್ರಯದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಅವರು ಜಿಂಕೆ ಆದ್ರೂ ಸಹ ಅವ್ರಿಗೆ ಆ ಹಿಂದಿನ ಜನ್ಮದ ಆ ಸ್ಮರಣೆ ಇರುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಹಸಿ ಹುಲ್ಲನ್ನು ಸಹ ಆ ಜಿಂಕೆ ತಿಂತಾ ಇರೋದಿಲ್ಲ, ಅದು ಒಣಗಿದ ಹುಲ್ಲನ್ನೇ ತಿಂತಾ ಇದೆ. ಮತ್ತೆ ಅದು ಋಷಿ ಮುನಿಗಳ ಆಶ್ರಮದ ಸುತ್ತಲೇ
ಅದು ಜೀವನವನ್ನ ಮಾಡ್ತಾ ಇದೆ ಅಲ್ವಾ. ಕೊನೆಗೆ ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಅವರು ಭಕ್ತಿಯನ್ನ ಪೂರ್ತಿಗೊಳಿಸಿ ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೇ ಭಕ್ತಿ ಮಾರ್ಗಕ್ಕೆ ಬಂದ್ರೆ, ನಾವು ಭಗವದ್ಗೀತೆ ತಿಳ್ಕೊಂಡ್ವಿ ಅಲ್ವಾ, ನಮೇ ಭಕ್ತ ಪ್ರಣಶ್ಯತಿ, ಅರ್ಜುನ ನೀನು ಅದನ್ನ ಘೋಷಿಸು, ನೀನು ನನ್ನ ಭಕ್ತ ಯಾವತ್ತೂ ಸಹ ನಶಿಸಿ ಹೋಗೋದಿಲ್ಲ, ಅವರು ನಮೇ ಭಕ್ತ ಪ್ರಣಶ್ಯತಿ, ಅವರು ನಾಶ ಹೊಂದೋದಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ತರನೇ ನಾವು ಯೋಗಕ್ಷೇಮಂ ವಹಾಮ್ಯಹಂ, ಭಗವಂತ ನಮ್ಮ ಯೋಗಕ್ಷೇಮವನ್ನ ನೋಡ್ಕೋತಾರೆ ನಾವು ಭಕ್ತಿ ಮಾರ್ಗದಲ್ಲಿ ಬಂದ್ರೆ. ಮತ್ತೆ ಇನ್ನ ಉದಾಹರಣೆಗಳನ್ನ ಯಾವ್ದು ಕೊಡ್ತಾ ಇದ್ದಾರೆ ಈ ಭಾವಾರ್ಥದಲ್ಲಿ ಅಂತಂದ್ರೆ, ಚಿತ್ರಕೇತು ಮಹಾರಾಜ ಅವನು ಸಹ ಶಿವನಿಗೆ ಅವರು ಏನು ಅಪರಾಧವನ್ನ ಮಾಡೋದ್ರಿಂದ ಅವರು ಶಾಪಗ್ರಸ್ತರಾಗ್ತಾರೆ. ಒಬ್ಬ ರಾಕ್ಷಸನಾಗಿ ರುದ್ರಾಸುರನಾಗಿ ಹುಟ್ಟೋ ತರ ಅವ್ರಿಗೆ ಶಾಪ ಸಿಗುತ್ತೆ. ಆದ್ರೂ ಸಹ ಅವರು, ನಾನು ಯಾವುದೇ ಒಂದು ಜನ್ಮದಲ್ಲಿದ್ರು ಸಹ ನನಗೆ ಭಗವಂತನ ಭಕ್ತಿ ಮಾಡೋ ತರ ಅನುಗ್ರಹಿಸು ತಾಯಿ ಅಂತ ಹೇಳ್ಬಿಟ್ಟು ಅವರು ಪಾರ್ವತಿಯನ್ನ ಕೇಳ್ಕೊತಾರೆ. ಸೊ ಕೊನೆಗೆ ಅವರು ರುದ್ರಾಸುರನಾಗಿ ಅವರು ರಾಕ್ಷಸನಾದ್ರೂ ಸಹ ಅವರು ದೈವ ಭಕ್ತನಾಗಿ ಕೃಷ್ಣನ ಭಕ್ತನಾಗೆ ಇದ್ದು ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ಮತ್ತೆ ನಾವು ಅಜಮಿಳನನ್ನ ನೋಡಿದ್ವಿ ಅಲ್ವಾ. ಅಜಮಿಳನು ಸಹ ಅವರು ತಮ್ಮ ಬಾಲ್ಯದಲ್ಲಿ ಅವರು ಭಗವಂತನನ್ನ ಅವರು ನೇಮ ನಿಷ್ಠೆಯಿಂದ ಅವರು ಪೂಜೆ ಮಾಡಿರ್ತಾರೆ. ಅವರು ಯೌವನದಲ್ಲಿ ಅವರು ಜಾರ್ತಾರೆ, ಆದ್ರೂ ಸಹ ಭಗವಂತನ ರಕ್ಷಣೆಯಲ್ಲಿ ಅವರಿದ್ದಾರೆ. ಕೊನೆಗೆ ಅವ್ರಿಗೆ ಅವರ ಮಗನಿಗೆ ನಾರಾಯಣ ಅನ್ನೋ ಒಂದು ಹೆಸರನ್ನ ಇಡೋ ತರ ಅವರು ಅವ್ರಿಗೆ ಪ್ರೇರೇಪಿಸ್ತಾರೆ. ಕೊನೆಗೆ ಅವನು ಅಜಮಿಳ ಅವನಿಗೆ ಎರಡನೇ ಚಾನ್ಸ್ ಸಿಕ್ಕಿದಾಗ ಅವರು ಆ ಭಗವಂತನ ಭಕ್ತಿಯನ್ನ ಪೂರ್ತಿ ಮಾಡಿ ಅವರು ಅದೇ ಜನ್ಮದಲ್ಲಿ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ಅದನ್ನೇ ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ರೆ, ನಾನು ಈ ಭಾವಾರ್ಥವನ್ನ ನಾನು ಓದ್ತಾ ಇಲ್ಲ, ನೀವು ಇದನ್ನ ಓದ್ಕೊಳ್ಳಿ. ತುಂಬಾ ಸುಂದರವಾದ ಭಾವಾರ್ಥ. ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಲ್ವಾ. ಎಲ್ಲ ಧರ್ಮಗಳನ್ನ ನೀವು ಪರಿತ್ಯಜಿಸಿ ನನಗೆ ಶರಣಾಗಿ, ನಾನು ನಿಮ್ಮೆಲ್ಲ ಪಾಪಗಳನ್ನ ನಾನು ಹೋಗಲಾಡಿಸ್ತೀನಿ, ನೀವು ಭಯ ಪಡಬೇಡಿ ಅಂತ ಹೇಳಿದ್ದಾರೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೇ ಆದ್ರೂ ಅವರ ಸ್ವಧರ್ಮವನ್ನ ನೋಡಿ, ಇಲ್ಲೇನು ಹೇಳ್ತಾ ಇದ್ರೆ, ಭಗವಂತನ ಭಕ್ತಿ ಸೇವೆ ಮಾಡುವ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನ ಬಿಟ್ಟುಕೊಟ್ಟ ವ್ಯಕ್ತಿಯು ಕೆಲವೊಮ್ಮೆ ಇನ್ನೂ ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು. ಅವರ ಆ ಮಾರ್ಗದಿಂದ ಅವರು ಕೆಳಗಡೆ ಜಾರಬಹುದು, ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಲ್ವಾ. ನಾವ್ ಇವಾಗ ಏನೇ ಹಣ ಸಂಪಾದನೆ ಮಾಡಿದ್ರು ಸಹ ಈ ಜನ್ಮಕ್ಕೆ ಅಲ್ವಾ, ನಾವು ಮುಂದಿನ ಜನ್ಮಕ್ಕೆ ಅದನ್ನ ತಗೊಂಡು ಹೋಗ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಮತ್ತೆ ಈ ಜನ್ಮದಲ್ಲೂ ನಾವು ಎಲ್ಲವನ್ನ ನಾವೇ ಅನುಭವಿಸ್ತೀವಿ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ನೋಡಿ, ಡಯಾಬಿಟಿಸ್ ಅದು ಇದು ಕಾಯಿಲೆ ಇದ್ರೆ ನಾವ್ ಅಷ್ಟು ದುಡಿದ್ರೂ ಸಹ ನಾವ್ ಎಷ್ಟು ರಿಸ್ಟ್ರಿಕ್ಟ್ ಮಾಡ್ಕೊಂಡು ನಾವು ಊಟ ತಿಂಡಿ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಅಲ್ಲಿ ಭಗವಂತನ ಭಕ್ತಿಗೂ ಅವರು ಉಪಯೋಗಿಸ್ಲಿಲ್ಲ. ಕೊನೆಗೆ ಅವರಿಗೆ ಮುಂದಿನ ಜನ್ಮಕ್ಕೂ ಸಹ ಆ ಪುಣ್ಯವನ್ನ ಅವ್ರು ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 18ನೇ ಶ್ಲೋಕ. ತಸ್ಮೈವ ಹೇತೋಃ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ ಬ್ರಹ್ಮ ಮತಾಮುಪರ್ಯದಃ ತಲ್ಲಭ್ಯತೆ ದುಃಖವದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ಅನುವಾದ: ಅತ್ಯಂತ ಮೇಲಿನ ಲೋಕದಿಂದ ಬ್ರಹ್ಮ ಲೋಕದಿಂದ ಅತ್ಯಂತ ಕೆಳಗಿನ ಪಾತಾಳ ಲೋಕದವರೆಗೂ ಅಲೆದರೂ ಯಾವುದು ದುರ್ಲಭವಾಗಿದೆಯೋ ಅಂತಹ ಉದ್ದೇಶ ಸಾಧನೆಗಾಗಿ ಮಾತ್ರವೇ ಬುದ್ಧಿವಂತರು ಮತ್ತು ತತ್ವಾಸಕ್ತರು ಆದವರು ಪ್ರಯತ್ನಿಸಬೇಕು. ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು: ನಾವು ಬಯಸದಿದ್ದರೂ ಕಾಲಾನಂತರ ನಮಗೆ ಹೇಗೆ ದುಃಖ ಪ್ರಾಪ್ತವಾಗುವುದೋ ಹಾಗೆಯೇ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗಿಯೇ ಲಬ್ಧವಾಗುತ್ತದೆ. ನೋಡಿ, ಎಂತ ಒಂದು ಮಾತನ್ನ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ನಡುಗು ಹೋಗ್ತೀವಿ ನಾವು ಈ ಮಾತನ್ನ ಕೇಳಿದ್ರೆ. ತುಂಬಾ ಸುಂದರವಾದಂತಹ ಅನುವಾದ ಇದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ನೋಡಿ, ಬುದ್ಧಿವಂತರಾದವರು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ಮನೆ ಯಾರು ಸಚಿದಾನಂದ ಪ್ರಭುಜಿಗೆ ಹೇಳ್ತಾ ಇದ್ರು, ಅವ್ರೊಬ್ರು ಪಾದ್ರಿಯನ್ನ ಭೇಟಿ ಮಾಡಿದ್ರಂತೆ. ಪಾದ್ರಿಯನ್ನ ಭೇಟಿ ಮಾಡಿದಾಗ ಅವರು ಕೇಳ್ತಾರಂತೆ, ನಿಮ್ಮ ಜೀವನದ ಗುರಿ ಏನು ಪಾದ್ರಿಯವರೇ ಅಂತ ಕೇಳಿದಾಗ, ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾರಂತೆ. ಸರಿ, ಸ್ವರ್ಗದಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರಂತೆ ಪ್ರಭುಜಿ. ಅದಕ್ಕೆ ಸ್ವರ್ಗದಲ್ಲಿ ಜೀಸಸ್ ಇದ್ದಾರೆ ಅಂತ ಹೇಳ್ತಾರಂತೆ. ಸರಿ, ಜೀಸಸ್ ಮತ್ತೆ ನೀವು ಅಲ್ಲಿ ಹೋದ್ಮೇಲೆ ಮತ್ತೆ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಜೀಸಸ್ ಸ್ವರ್ಗದಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಅವರು ಅಲ್ಲಿರೋ ಏನು ಉದ್ಯಾನವನದಲ್ಲಿ ಇರ್ತಾರೆ ಅಂತ ಹೇಳಿದಾಗ, ನೀವೇನ್ ಮಾಡ್ತೀರಾ ಅಲ್ಲಿ ಹೋದಾಗ ಅಂತ ಹೇಳಿದ್ರೆ, ನಾನು ಸಹ ಅವ್ರ ಜೊತೆ ಉದ್ಯಾನವನದಲ್ಲಿ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅಂದ್ರೆ ನೋಡಿ, ನಮ್ಮ ಬೇರೆ ಗ್ರಂಥಗಳಲ್ಲಿ ಭಗವಂತ ಯಾರಂತಾನೆ ಗೊತ್ತಿಲ್ಲ ಅಲ್ವಾ. ಮತ್ತೆ ಭಗವಂತನ ಹೆಸರುನು ಗೊತ್ತಿಲ್ಲ, ಭಗವಂತ ಏನ್ ಮಾಡ್ತಾರೆ ಅಂತಾನು ಗೊತ್ತಿಲ್ಲ ಪರಿಪೂರ್ಣವಾಗಿ ಅಲ್ವಾ. ನೋಡಿ, ನಮ್ಗೆ ಎಂತಹ ಉತ್ತಮೋತ್ತಮವಾದ ಜ್ಞಾನ ಸಿಕ್ಕಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕು ನೋಡಿ. ಸ್ವರ್ಗಕ್ಕೆ ಹೋಗ್ಬೇಕಾ, ನಾವು ಏನು ಜನಲೋಕ, ತಪೋಲೋಕ, ಮಹರ್ಲೋಕ ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾ ಅಲ್ವಾ. ನಾವ್ ಇವಾಗ ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ನಾವ್ ಎಲ್ಲೇ ಹೋದ್ರೂ ಸಹ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಅಲ್ವಾ. ನಾವ್ ಎಲ್ಲೇ ಬ್ರಹ್ಮನ ಲೋಕದಿಂದ ಕೆಳಗಿನ ಲೋಕ ಎಲ್ಲೇ ಹೋದ್ರೂ ಸಹ ನಾವ್ ಮತ್ತೆ ಹುಟ್ಟಬೇಕು, ಮತ್ತೆ ಸಾಯ್ಬೇಕು, ನಮ್ಮ ಪುಣ್ಯವೆಲ್ಲ ಹೊರಟೋದ್ಮೇಲೆ
ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಬುದ್ಧಿವಂತರಾದವ್ರು ಏನ್ ಮಾಡ್ಬೇಕಂತಂದ್ರೆ ಆ ಬ್ರಹ್ಮನ ಲೋಕಕ್ಕೆ ಹೋದ್ರುನು, ಆ ಬ್ರಹ್ಮನ ಲೋಕದಿಂದ ಕೆಳಗಡೆ ಪಾತಾಳ ಲೋಕ ತನಕ ಹೋದ್ರುನು ಏನ್ ಸಿಗೋದಿಲ್ವೋ ಅದಕ್ಕೋಸ್ಕರ ಅವರು ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಅವ್ರು ಪ್ರಯತ್ನವನ್ನ ಪಡ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ? ಎಷ್ಟು ಸುಂದರವಾದ ಮಾತು. ಮತ್ತೆ ಇಲ್ಲಿ ಹೇಳ್ತಾ ಇದಾರೆ, ನಾನಿವಾಗ ಇಲ್ಲಿ ನಮ್ಗೇನ್ ಹೇಳ್ತಾರೆ, ಕಾಯಕವೇ ಕೈಲಾಸ, ನಾನು ಕಷ್ಟಪಟ್ರೆ ಅಷ್ಟೇ ನಮ್ಗೆ ಸುಖ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನೀನ್ ಎಷ್ಟೇ ಇವಾಗ ನಿನ್ಗೆ ಕೋಟ ಅಂತ ಇಷ್ಟಿರುತ್ತೆ ಅಲ್ವಾ? ನಾವು ಈಶೋಪನಿಷತ್ತಲ್ಲಿ ನಾವು ಅದನ್ನೇ ನೋಡ್ತೀವಲ್ಲ, ನಮ್ಮ ಕೋಟವನ್ನ ನಾವು ತಗೋಬೇಕಾಗತ್ತೆ. ನಾವು ಬೇರೆಯವರ ಕೋಟಕ್ಕೆ ನಾವು ಆಸೆ ಪಡ್ಕೂಡ್ದು. ನಮ್ ಕೋಟ ಅಂತ ಇಷ್ಟಿದ್ದೇ ಇರುತ್ತೆ, ಅದನ್ನ ನಾವು ಕಷ್ಟ ಪಡ್ಲಿಲ್ಲ ಅಂದ್ರೂ ಬರುತ್ತೆ. ಹೇಗೆ ನಮ್ಗೆ ಕಷ್ಟಗಳು ತಾವಾಗ್ ತಾನೇ ಬರ್ತಾ ಇದೆ ಅಲ್ವಾ? ನಾವೇನು ತಪ್ಪು ಮಾಡಿಲ್ಲ. ನಮ್ಗೆ ಎಷ್ಟ್ ಸತಿ ಅನ್ಸುತ್ತಲ್ವಾ, ಅಯ್ಯೋ ನಾನು ಏನು ತಪ್ಪು ಮಾಡಿಲ್ವಲ್ಲ, ಯಾಕೆ ನನ್ಗಿಂತ ಎಲ್ಲ ಕಷ್ಟ ಬರ್ತಾ ಇದೆ ಅಂತ ನಾವ್ ಅನ್ಕೋತೀವಿ ಅಲ್ವಾ? ಹೇಗೆ ಕಷ್ಟಗಳು ತಾನಾಗ್ ತಾನೇ ಬರ್ತಾ ಇದೆಯೋ ಅದೇ ತರ ಸುಖ, ನಮ್ಮ ಪಾಲಿಗೆ ಇರುವ ಸುಖ ಅದು ಬಂದೇ ಬರುತ್ತೆ. ಅದಕ್ಕಾಗಿ ನಾವು ವಿಶೇಷ ಪ್ರಯತ್ನವನ್ನ ಮಾಡೋದು ಬೇಕಾಗಿಲ್ಲ. ಅದೆಲ್ಲನೂ ಸಹ ನಮ್ಮ ಪೂರ್ವ ಕರ್ಮಾರ್ಜಿತದ ಪುಣ್ಯ ಪಾಪದ ಫಲ. ಇದನ್ನ ನಾವೇನ್ ಅನುಭವಿಸ್ತೀವೋ ಈ ಜನ್ಮದಲ್ಲಿ, ಅದನ್ನೇ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಈ ಮಾತನ್ನ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಾವು ಬಯಸದಿದ್ದರೂ ನೋಡಿ, ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು. ನಾವು ಬಯಸದಿದ್ದರೂ ಕಾಲಾನಂತರ ನಮಗೆ ಹೇಗೆ ದುಃಖ ಪ್ರಾಪ್ತವಾಗುವುದೋ ಹಾಗೆಯೇ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗಿಯೇ ಲಭ್ಯವಾಗುತ್ತದೆ. ನಮ್ಮ ಪ್ರಾಪ್ತಿಯಲ್ಲಿ ಅದಿದ್ರೆ ಆ ಸುಖವನ್ನ ನಾನು ಅನುಭವಿಸ್ಲೇಬೇಕು ಅಂತಿದ್ರೆ ನಾನು ಅದಕ್ಕೋಸ್ಕರ ವಿಶೇಷವಾಗಿ ಯಾವುದೋ ಒಂದು ಪ್ರಯತ್ನವನ್ನ ಪಡೋದು ಬೇಕಾಗಿಲ್ಲ, ಅದು ತಾನಾಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂದ್ರಿಯ ಭೋಗ ಅನುಭವಿಸಲು ಎಲ್ಲರೂ ಎಲ್ಲಾ ಕಡೆ ನಾನಾ ಪ್ರಯತ್ನ ಮಾಡುತ್ತಾ ಇದ್ದಾರೆ. ವ್ಯಾಪಾರ, ಉದ್ದಿಮೆ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಪ್ರಾಮುಖ್ಯ ಇವೇ ಮೊದಲಾದವುಗಳಲ್ಲಿ ಕೆಲವರು ನಿರತರಾಗಿದ್ದಾರೆ. ಇನ್ನು ಕೆಲವರು ಮುಂದಿನ ಜನ್ಮಗಳಲ್ಲಿ ಮೇಲಿನ ಲೋಕಗಳನ್ನ ಪಡೆದು ಸುಖ ಪಡುವುದಕ್ಕಾಗಿ ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿದ್ದಾರೆ ಅಲ್ವಾ? ಎಷ್ಟೊಂದು ವ್ರತಗಳನ್ನ ಮಾಡ್ತಾರೆ ಅಲ್ವಾ? ಇವಾಗ ನಮಗ್ ಗೊತ್ತಿರೋ ಹಾಗೇನೆ 108 ಅಶ್ವಮೇಧ ಯಜ್ಞವನ್ನ ಮಾಡಿದ್ರೆ ಇಂದ್ರ ಪದವಿ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ಅದೇ ತರ ವೇದದಲ್ಲಿ ಯಾವ್ದೋ ಒಂದು ವ್ರತವನ್ನ ಕೊಟ್ಟಿದ್ದಾರೆ, ಅದ್ರ ಹೆಸರು ಬರ್ತಾ ಇಲ್ಲ ನನ್ಗೆ. ಆ ವ್ರತವನ್ನ ಮಾಡಿದ್ರೆ ನಾವು ಬ್ರಹ್ಮನ ಪದವಿನೂ ಸಹ ನಾವು ಪಡಿಬಹುದು. ಅದೇ ತರ ಇಲ್ಲಿ ಹೇಳ್ತಾ ಇದಾರೆ, ಎಷ್ಟೊಂದು ಜನಗಳು ಮುಂದಿನ ಜನ್ಮದಲ್ಲಿ ಮೇಲಿನ ಲೋಕವನ್ನ ಪಡೆದು ಸುಖ ಪಡ್ಲಿಕ್ಕೋಸ್ಕರ ಅವರು ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿದ್ದಾರೆ. ಚಂದ್ರ ಲೋಕದಲ್ಲಿರುವವರು ಸೋಮರಸವನ್ನ ಸೇವಿಸಿ ಹೆಚ್ಚಿನ ಇಂದ್ರ ಸುಖವನ್ನ ಪಡೆಯುವರು ಎನ್ನಲಾಗಿದೆ. ಹಾಗೆಯೇ ದಾನ ಧರ್ಮಗಳನ್ನ ಮಾಡಿದವರು ಪಿತೃಲೋಕಕ್ಕೆ ಹೋಗುವರು ಎಂದು ಹೇಳಲಾಗಿದೆ. ಆದ್ದರಿಂದ ಈ ಜನ್ಮದಲ್ಲಿಯೋ ಮುಂದಿನ ಜನ್ಮಗಳಲ್ಲಿಯೋ ವಿಷಯ ಭೋಗ ಅನುಭವಿಸಲು ಬಗೆ ಬಗೆಯ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜನ್ಮಕ್ಕೆ ಅಥವಾ ಮುಂದಿನ ಜನ್ಮದಲ್ಲಿ ನಾನು ತುಂಬಾ ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಮಾನವ ಜನ್ಮವನ್ನ ಅದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಪೂಟ್ನಿಕ್ ಮೊದಲಾದ ಯಂತ್ರಗಳನ್ನ ಬಳಸಿ ಚಂದ್ರನನ್ನೋ ಅಥವಾ ಇತರ ಲೋಕಗಳನ್ನೋ ತಲುಪಲು ಮತ್ತೆ ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಅಲ್ವಾ? ಆದ್ರೆ ನಾವು ಪ್ರಭುಪಾದರು ಹೇಳಿದ್ದಾರೆ ಅಲ್ವಾ, ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಇಲ್ಲ, ಆ ಲೋಕಕ್ಕೆ ಹೋಗೋ ಅಷ್ಟ ಪುಣ್ಯ ಇಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಅನುಗುಣವಾದ ಶರೀರ ಇರ್ಬೇಕು. ಅಂತಹ ಶರೀರ ಇದ್ರೆ ಮಾತ್ರ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಉತ್ತಮ ಕರ್ಮವನ್ನ ಮಾಡದೆ ಅಂತಹ ಲೋಕಗಳಲ್ಲಿ ಸೇರಿಕೊಳ್ಳಲು ಅವರು ತುಂಬಾ ಆತುರರಾಗಿದ್ದಾರೆ. ಆದರೆ ಹಾಗೆ ಆಗುವುದಿಲ್ಲ. ಅವರವರು ಮಾಡಿದ ಕರ್ಮಾನುಸಾರ ಬೇರೆ ಬೇರೆ ಮಟ್ಟದ ಜೀವಿಗಳಿಗೆ ಬೇರೆ ಬೇರೆ ಸ್ಥಾನಗಳು ದೊರೆಯುವಂತೆ ಪರಮ ಪುರುಷನ ನಿಯಮವಿದೆ ಅಲ್ವಾ? ನಾವೇನ್ ಕರ್ಮ ಮಾಡಿದ್ವೋ ಅದಕ್ಕೆ ಅನುಸಾರವಾಗಿರುವಂತಹ ದೇಹ ಸಿಗುತ್ತೆ. ಆ ದೇಹವನ್ನ ಹೊಂದಿದ್ರೆ ಮಾತ್ರ ನಾವು ಆ ಲೋಕಗಳಲ್ಲಿ ಹೋಗಿ ನಾವು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಭಗವಂತನ ನಿಯಮ. ಇದನ್ನ ಅರ್ಥ ಮಾಡ್ಕೊಂಡಲೇ ಅವರು ತಮ್ಮ ಅಮೂಲ್ಯವಾದ ಮಾನವ ಜನ್ಮವನ್ನ, ಅವ್ರ ಹತ್ರ ಇರುವಂತ ಜ್ಞಾನವನ್ನ, ಹಣವನ್ನ, ಕಾಲವನ್ನ ಎಲ್ಲವನ್ನ ಸಹ ಅವರು ಬೇರೆ ಗ್ರಹಗಳಿಗೆ ಹೋಗ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸತ್ಕರ್ಮಗಳನ್ನು ಮಾಡುವುದರಿಂದ ಮಾತ್ರವೇ ಒಬ್ಬ ವ್ಯಕ್ತಿಯು ಒಳ್ಳೆಯ ಕುಟುಂಬದಲ್ಲಿ ಜನಿಸಿ ಐಶ್ವರ್ಯ, ವಿದ್ಯೆ, ರೂಪಗಳನ್ನ ಹೊಂದುತ್ತಾನೆ. ಸತ್ಕರ್ಮದ ಫಲವಾಗಿ ಈ ಜನ್ಮದಲ್ಲಿಯೂ ಕೂಡ ವಿದ್ಯೆ, ಐಶ್ವರ್ಯಗಳನ್ನ ಗಳಿಸುವುದನ್ನ ನಾವು ಕಾಣುತ್ತೇವೆ. ಹಾಗೆಯೇ ಸತ್ಕರ್ಮದಿಂದ ಮಾತ್ರವೇ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಬಯಸಿದ ಪದವಿಗಳನ್ನ ಪಡೆಯುತ್ತೇವೆ. ಇಲ್ಲದಿದ್ದರೆ ಇಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಹುಟ್ಟಿದರೂ ತಮ್ಮ ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಬೇರೆ ಬೇರೆ ಸ್ಥಾನಗಳನ್ನ ಪಡೆಯುತ್ತಿರ್ಲಿಲ್ಲ ಅಲ್ವಾ? ನಾವು ನೋಡ್ತಾನೆ ಇದೀವಿ. ಇವಾಗ ಒಬ್ಬ ತಂದೆ ತಾಯಿಗೆನೆ ಹಲವಾರು ಮಕ್ಳಿದ್ರೆ ಒಬ್ಬೊಬ್ರು ಭವಿಷ್ಯತ್ತು ಒಂದೊಂದ್ ತರ ಇರುತ್ತೆ ಅಲ್ವಾ? ಒಂದೇ ತಂದೆ ತಾಯಿ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಸಹ ಅವರ ಭವಿಷ್ಯತನ ಅವ್ರು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ? ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಹೌದು ಅವ್ರು ಇವಾಗ ಏನ್ ಅನುಭವಿಸ್ತಾ ಇದ್ರೋ ಅದು ಈ ಜನ್ಮದಲ್ಲ, ಹಿಂದಿನ ಜನ್ಮದ ಕರ್ಮಾನುಸಾರ ಅವ್ರು ಅದರ ಫಲವನ್ನ ಈಗ ಅನುಭವಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಇಷ್ಟಾದರೂ ಅಂತಹ ಎಲ್ಲ ಲೌಕಿಕ ಸ್ಥಾನಮಾನಗಳು ನಶ್ವರವಾದವು. ನಾವೇನೇ ಮಾತಾಡಿದ್ರು ಸಹ ಈ ಲೌಕಿಕ ಪ್ರಪಂಚದ ಏನೇ ಸ್ಥಾನಮಾನ ಇದ್ರೂ ಸಹ ಅದು ಶಾಶ್ವತವಾದದ್ದಲ್ಲ. ಅತ್ಯುನ್ನತವಾದ ಬ್ರಹ್ಮಲೋಕ ಮತ್ತು ಅತಿ ಕೆಳಗಿನ ಪಾತಾಳ ಲೋಕಗಳ ಸ್ಥಾನಮಾನಗಳು ಸಹ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. ತಾತ್ವಿಕವಾದ ಆಸಕ್ತಿ ಇರುವವರು ಬದಲಾವಣೆಗೆ ಗುರಿಯಾದ ಅಂತಹ ಸ್ಥಾನಮಾನಗಳ ಪ್ರಲೋಭನೆಗೆ ಸಿಗಬಾರದು ಅಲ್ವಾ? ನಾವ್ ಯಾವಾಗ್ಲೂ
ಶಾಶ್ವತವಾಗಿರೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ಬೇಕು. ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ ಅಲ್ವಾ, ನಾವ್ ಇರೋದೇ ಒಂದು 30-40 ವರ್ಷ ನಾವು ಕೆಲಸ ಮಾಡ್ಬೋದು. ಆದ್ರೂ ಸಹ ನನಗೆ ಗೌರ್ನಮೆಂಟ್ ಜಾಬೇ ಬೇಕು, ನನಗೆ ಪರ್ಮನೆಂಟ್ ಜಾಬೇ ಬೇಕು, ನನಗೆ ಪರ್ಮನೆಂಟ್ ಆಗಿರೋ ಹೌಸ್ ಮನೇನೇ ಬೇಕು ಅಂತ ನಾವ್ ಎಷ್ಟು ಪ್ರಯತ್ನ ಮಾಡ್ತೀವಿ. ಆಗಿದ್ದ ಮಾತ್ರಕ್ಕೆ ನಾವ್ ಇವಾಗ ನಮ್ಮ ಇಡೀ ನಮ್ಮ ಎಲ್ಲಾ ಜನ್ಮಗಳನ್ನ ನಾವು ನೋಡ್ಕೊಂಡ್ರೆ ನಾವು ಶಾಶ್ವತವಾಗಿರೋದಕ್ಕೆ ನಾವು ಪ್ರಯತ್ನವನ್ನ ಪಡ್ಬೇಕು ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಆನಂದಗಳಿಂದ ಕೂಡಿದ ಶಾಶ್ವತ ಜೀವನಕ್ಕಾಗಿಯೇ ಅವನು ಯತ್ನಿಸಬೇಕು. ಅದನ್ನ ಪಡೆದವರು ಮತ್ತೆ ಈ ಲೋಕದ ಅಥವಾ ಇತರ ಲೋಕಗಳ ಕ್ಲೇಶಮಯ ಜೀವನಕ್ಕೆ ಎಂದೂ ಹಿಂದಿರುಗಬೇಕಾಗಿಲ್ಲ ಅಲ್ವಾ. ನಮಗೆ ಕೃಷ್ಣ ಅದನ್ನೇ ಅಲ್ವಾ ಹೇಳೋದು. ಏನ್ ಹೇಳ್ತಾರೆ, ನನ್ನ ಲೋಕದಲ್ಲಿ ಯದ್ಗತ್ವ ನಿವರ್ತಂತೆ ತದ್ದಾಮ ಪರಮಮ್ಮ ಅಲ್ವಾ. ನನ್ನ ಲೋಕಕ್ಕೆ ಬಂದವರು ಮತ್ತೆ ವಾಪಸ್ಸು ಈ ಲೋಕಕ್ಕೆ ಬರೋದು ಬೇಕಾಗಿಲ್ಲ. ನನ್ನ ಲೋಕವನ್ನ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುಚ್ಛಕ್ತಿ ಯಾವುದು ಬೆಳಗೋದಿಲ್ಲ ಅಲ್ವಾ. ನನ್ನ ಲೋಕಕ್ಕೆ ಯಾರು ಬರ್ತಾರೋ ಅವ್ರು ಮತ್ತೆ ವಾಪಸ್ ಈ ಲೋಕಕ್ಕೆ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಪಡೆದವರು ಮತ್ತೆ ಈ ಲೋಕದ ಅಥವಾ ಇತರ ಲೋಕಗಳ ಕ್ಲೇಶಮಯ ಜೀವನಕ್ಕೆ ಎಂದೂ ಹಿಂತಿರುಗಬೇಕಾಗಿಲ್ಲ. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ತುಂಬಾ ಮುಖ್ಯವಾಗಿರೋ ವಿಷಯವನ್ನ ಹೇಳ್ತಾ ಇದ್ದಾರೆ. ಈ ಕ್ಲೇಶಗಳು ಮತ್ತೆ ಸುಖ, ಇದು ಈ 14 ಲೋಕದಲ್ಲಿ ನಾವೆಲ್ಲೇ ಹೋದ್ರೂ ಸಹ ಅದಿದ್ದೇ ಇರುತ್ತೆ. ಮೇಲಿನ ಲೋಕದಲ್ಲಿ ಕ್ಲೇಶ ಕಡಿಮೆ ಇರ್ಬೋದು, ಆದ್ರೆ ಈ ಭೌತಿಕ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡೋದನ್ನೇ ದುಃಖಾಲಯಂ ಅಶಾಶ್ವತಂ ಅಲ್ವಾ. ಆ ದುಃಖ ಅನ್ನೋದು ಇದ್ದೇ ಇರುತ್ತೆ, ಅದು ಮಿಶ್ರಿತವಾಗಿರುತ್ತೆ ದುಃಖ ಮತ್ತೆ ಸುಖ ಅನ್ನೋದು. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ, ಅದಕ್ಕೆ ಬುದ್ಧಿವಂತರಾದವರು ನಾವು ಮೇಲಿನ ಲೋಕಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ಕೊಡ್ದು, ಅದ್ರ ಬದಲು ನಾವು ಶಾಶ್ವತವಾದ ನಮ್ಮ ನಿಜವಾದ ಸ್ಥಾನವನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು ನಾವು ಈ ಅಮೂಲ್ಯವಾದ ಮಾನವ ಜನ್ಮ ಸಿಕ್ಕಿದಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ಲೇಶಗಳು ಮತ್ತು ದುಃಖ ಮಿಶ್ರಿತ ಸುಖಗಳು ಲೋಕ ಜೀವನದ 2 ಲಕ್ಷಣಗಳು. ಅವುಗಳನ್ನ ಬ್ರಹ್ಮಲೋಕ ಅಥವಾ ಇತರ ಲೋಕಗಳಲ್ಲಿಯೂ ಪಡೆಯಬಹುದು. ದೇವತೆಗಳ ಬಾಳಿನಲ್ಲಿ ಹೇಗೋ ಹಾಗೆ ಹಂದಿ ನಾಯಿಗಳ ಬಾಳಿನಲ್ಲಿಯೂ ಅವು ಲಭ್ಯವಾಗುತ್ತದೆ. ಆ ಕ್ಲೇಶ ಮತ್ತೆ ಸುಖ ಏನಿದೆಯೋ ಅದು ದೇವತೆಗಳಿಗೂ ಸಿಗುತ್ತೆ, ಹಂದಿ ನಾಯಿಗಳಿಗೂ ಸಹ ಸಿಗುತ್ತೆ. ಎಲ್ಲ ಜೀವಿಗಳ ಬಾಳಿನಲ್ಲಿಯೂ ಇರುವ ಕ್ಲೇಶ ಅಥವಾ ದುಃಖ ಮಿಶ್ರಿತ ಸುಖಗಳು ಕೇವಲ ದರ್ಜೆಯಲ್ಲಿ ಮಾತ್ರವೇ ಭಿನ್ನವಾಗಿದೆ ಅಷ್ಟೇ ಅಲ್ವಾ. ಆ ಸುಖ ಅನ್ನೋದು ದರ್ಜೆ ಅಂದ್ರೆ ಅದರ ಗ್ರೇಡ್ ಅಲ್ಲಿ ಮಾತ್ರನೇ ಡಿಫ್ರೆನ್ಸ್ ಅಲ್ವಾ. ಇವಾಗ ನೋಡಿ, ಹಂದಿ ಅದು ಕೊಚ್ಚೆಯಲ್ಲಿರುತ್ತೆ, ಏನೆಲ್ಲ ಮಲವನ್ನೆಲ್ಲ ತಿನ್ನುತ್ತೆ, ಆದ್ರೆ ಅದಕ್ಕೆ ಅದೇ ಸುಖ ಅಲ್ವಾ. ನಾವು ಇಂದ್ರ ಅವನು ಶಾಪಗ್ರಸ್ತನಾದಾಗ್ಲೂ ನಾವು ನೋಡಿದ್ವಿ ಅಲ್ವಾ. ಅವನು ಹಂದಿ ಜನ್ಮವನ್ನ ಪಡೆದಾಗ ಬ್ರಹ್ಮ ಬಂದು ಕರೆದ್ರು, ಬಾ ನೀನು ಅಂತಂದ್ರೆ ಅವ್ರು ಏನ್ ಹೇಳಿದ್ರು, ಅಯ್ಯೋ ಇಲ್ಲಪ್ಪ, ನನಗೆ ಇಲ್ಲಿ ಮಕ್ಳು ಮರಿ ಎಲ್ಲ ಇದಾರೆ, ಸಂಸಾರ ಜೊತೆ ಇದೀನಿ, ನಾನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಹಂದಿ ಜನ್ಮ ಇದ್ದಾಗ್ಲೂ ಸಹ ನಾವು ಆ ಸುಖ ಅನ್ನೋದನ್ನ ನಾವು ಅನುಭವಿಸ್ತೀವಿ. ನಮ್ಗೆ ಅಂದ್ರೆ ಅಂತಹ ಭ್ರಮೆಯಲ್ಲಿ ನಮ್ಗೆ ಭಗವಂತ ಇರಿಸ್ತಾರೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಹುಟ್ಟು, ಸಾವು, ರೋಗ, ವೃದ್ಧಾಪ್ಯಗಳಿಂದ ಯಾರೂ ಮುಕ್ತರಲ್ಲ. ಬ್ರಹ್ಮನ ಲೋಕದಿಂದ ಪಾತಾಳ ಲೋಕದ ತನಕ ಯಾವುದನ್ನು ಸಹ ಈ 4 ಶಾಶ್ವತ ತಾಪತ್ರಯಗಳಿದೆಯಲ್ಲ, ಜನ್ಮ, ಮೃತ್ಯು, ಜರಾ, ವ್ಯಾಧಿಗಳಿಂದ ಯಾವುದು ಮುಕ್ತವಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬನಿಗೂ ಇಷ್ಟೇ ಸುಖವೆನ್ನುವುದು ಪೂರ್ವ ನಿಯೋಜಿತವಾಗಿದೆ. ನಾನು ಎಷ್ಟೇ ಕಷ್ಟಪಟ್ರು ನನ್ಗಿಷ್ಟೇ ಸುಖ ಅಂತ ಅದು ಪೂರ್ವ ನಿಯೋಜಿತ ಆಗ್ಬಿಟ್ಟಿರುತ್ತೆ. ಅಷ್ಟನ್ನಷ್ಟೇ ನಾನು ಈ ಜನ್ಮದಲ್ಲಿ ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಕೇವಲ ತನ್ನ ಪ್ರಯತ್ನಗಳಿಂದ ಯಾರು ಇವುಗಳನ್ನ ಹೆಚ್ಚು ಕಡಿಮೆ ಪಡೆಯುವಂತಿಲ್ಲ. ಅಕಸ್ಮಾತ್ ಪಡೆದ್ರೂ ಅದು ನಷ್ಟ ಆಗೋಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಯಾರು ಈ ಕ್ಷುಲ್ಲಕ ವಸ್ತುಗಳಿಗಾಗಿ ಕಾಲವ್ಯಯ ಮಾಡಬಾರದು, ಭಗವದ್ಧಾಮಕ್ಕೆ ಮರಳಲು ಮಾತ್ರವೇ ಪ್ರಯತ್ನಿಸಬೇಕು. ಅದೇ ಪ್ರತಿ ಮಾನವ ಜೀವನದ ಧ್ಯೇಯವಾಗಬೇಕು ಅಂತ ನೋಡಿ ಎಷ್ಟು ಸ್ಪಷ್ಟವಾಗಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸಿದಾರಲ್ವಾ. ನಮ್ಮ ಜೀವನದ ಧ್ಯೇಯ ಏನಾಗ್ಬೇಕು, ನಾವು ಮತ್ತೆ ಭಗವದ್ಧಾಮಕ್ಕೆ ಮರಳಿ ಹೋಗೋ ಅದ್ರ ಕಡೆ ನಮ್ಮ ಪ್ರಯತ್ನ ನಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಆ ಪ್ರಯತ್ನದಲ್ಲಿ ನಾವೇನಾದ್ರೂ ವಿಫಲರಾದ್ರೂ ಸಹ ಅದು ನಮ್ಗೆ ವ್ಯರ್ಥ ಆಗೋದಿಲ್ಲ. ಖಂಡಿತ ಅದು ನಮ್ಮ ಮುಂದಿನ ಜನ್ಮಕ್ಕೆ ನಾವು ಅದು ಪರಿಪೂರ್ಣ ಆಗ್ಲಿಕ್ಕೆ ಏನ್ ಬೇಕೋ ಅದನ್ನ ಭಗವಂತ ನಮ್ಗೆ ಒದಗಿಸಿ ಕೊಡ್ತಾರೆ. ಆ ತರ ಒಂದು ವಾತಾವರಣವನ್ನ ಕಲ್ಪಿಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಮುಂದಿನ ಶ್ಲೋಕಗಳಲ್ಲಿ ನಾವು ಅದನ್ನ ತಿಳ್ಕೊತೀವಿ. ನೈವೈ ಜನೋ ಜಾತು ಕಥಂ ಚ ನಾವ್ರಜೆ ಮುಕುಂದ ಸೇವ್ಯಾನ್ಯವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗ್ರು ಪಗೂಹನಂ ಪುನರ್ ವಿಹಾತುಮಿಚ್ಛೇನ ರಸಗ್ರಹೋ ಜನಃ. ಪ್ರಿಯ ವ್ಯಾಸ ಮಹರ್ಷಿಗಳೇ, ಶ್ರೀಕೃಷ್ಣನ ಭಕ್ತನು ಕೆಲವೊಮ್ಮೆ ಏನಾದರೊಂದು ಕಾರಣದಿಂದ ಪತನ ಹೊಂದಿದರೂ ಅವನು ಖಂಡಿತವಾಗಿಯೂ ಇತರ ಕಾಮ್ಯ ಕರ್ಮಿಗಳಂತೆ ಲೋಕ ಜೀವನದಲ್ಲಿ ತೊಡಗುವುದಿಲ್ಲ. ಏಕೆಂದರೆ ಒಮ್ಮೆ ಭಗವಂತನ ಪಾದ ಕಮಲಗಳ ಸವಿ ಅನುಭವಿಸಿದವನು ಆ ಆನಂದೋನ್ಮಾದವನ್ನೇ ಮತ್ತೆ ಮತ್ತೆ ಸ್ಮರಿಸುವುದಲ್ಲದೆ ಬೇರೆ ಏನನ್ನೂ ಮಾಡಲಾರನು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಭಾವಾರ್ಥಗಳು ಸಹ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಅಧ್ಯಾಯದಲ್ಲಿರುವ ಪ್ರತಿಯೊಂದು ಭಾವಾರ್ಥಗಳು ತುಂಬಾನೇ ಚೆನ್ನಾಗಿದೆ. ಮತ್ತೆ ನಮ್ಗೆ ಈ ಭಾಗವತಂ ಮಹತ್ವ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಗೆ ಈ ಅಧ್ಯಾಯವನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ. ನಾವಿವಾಗ ಹೌದಪ್ಪ, ನಾನಿವಾಗ ವಿಷಯ ಸುಖ ನನಗೆ ಬೇಡ, ಈ ಭೌತಿಕ ಪ್ರಪಂಚದ ಸುಖ ಬೇಡ, ಆಯ್ತು ನಾನು ಈ ಭಗವದ್ ಭಕ್ತಿ ಕಡೆಗೆ ನಾನು ಬರ್ತೀನಿ ಅಂತ ಹೇಳಿದಾಗ
ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ, ಯಾವುದೋ ಒಂದು ಕಾರಣಾಂತರದಿಂದ ಅದು ನಾವು ಪತನ ಹೊಂದಬಹುದು ನಾವು. ಆದ್ರೂ ಸಹ ನೋಡಿ, ಖಂಡಿತವಾಗಿಯೂ ಇತರ ಕಾಮ್ಯ ಕರ್ಮಿಗಳಂತೆ ಲೋಕ ಜೀವನದಲ್ಲಿ ತೊಡಗೋದಿಲ್ಲ. ನಾವು ಪತನ ಹೊಂದಿದ್ರು ಸಹ ನಾವು ಮತ್ತೆ ಈ ಲೌಕಿಕ ಜೀವನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳೋದಿಲ್ಲ. ಯಾಕೆಂತಂದ್ರೆ ಯಾರಾದ್ರೂ ಒಬ್ರು ಒಮ್ಮೆ ಭಗವಂತನ ಪಾದ ಕಮಲಗಳ ಆ ಸವಿಯನ್ನ ಅನುಭವಿಸಿರೋನು ಅವ್ರಿಗೆ ಆ ಆನಂದವನ್ನೇ ಅವರು ಮತ್ತೆ ಮತ್ತೆ ಸ್ಮರಿಸ್ತಾನೆ ಹೊರತು ಬೇರೆ ಏನನ್ನು ಅವನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಭಗವಂತನ ಆ ಪಾದ ಕಮಲಗಳ ರುಚಿ ಆ ತರ ಇದೆ ಅಲ್ವಾ. ನಾವು ನೋಡಿದ್ವಲ್ಲ, ಆ ಭಗವಂತ ಅವರು ಚಿಕ್ಕ ಪುಟ್ಟ ಬಾಲಕನಾಗಿ ಅವರು ಆ ಏನು ಆ ಪ್ರಳಯದ ಸಮಯದಲ್ಲಿ ಅವರು ಆ ಆಲದ ಎಲೆಯ ಮೇಲೆ ಮಲ್ಕೊಂಡು ಅವರು ತಮ್ಮ ಬೆರಳನ್ನೇ ಅವರು ಕಾಲ್ ಬೆರಳನ್ನ ಚೀಪ್ತಾ ಇರ್ತಾರೆ ಅಲ್ವಾ. ಯಾಕೆ ಅಂತಂದ್ರೆ ಎಲ್ಲರೂ ನನ್ನ ಕಾಲ್ ಬೆರಳು ಇಷ್ಟು ಸವಿದೆ ಅಂತ ಹೇಳ್ತಾರಲ್ಲ, ಯಾಕೆ ಇದನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇದ್ದಾರೆ ಭಗವಂತ ಅಲ್ವಾ. ನಾವ್ ಅದನ್ನ ನೋಡಿದೀವಿ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಭಗವಂತನ ಪಾದ ಕಮಲಗಳ ಸವಿಯನ್ನ ಅನುಭವಿಸಿರೋನ್ಗೆ ಅದರ ಆನಂದವನ್ನೇ ಅವ್ರು ಯಾವಾಗ್ಲೂ ಸ್ಮರಿಸ್ತಾರೆ ಹೊರತು ಅವ್ರು ಬೇರೆ ಇನ್ನೇನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಭಾವಾರ್ಥ ಶಿಲಾ ಪ್ರಭುಪಾದ ಅವರಿಂದ. ಭಗವದ್ ಭಕ್ತನು ತಾನಾಗಿಯೇ ಲೌಕಿಕ ಆಕರ್ಷಣೆಯಲ್ಲಿ ಅನಾಸಕ್ತನಾಗುತ್ತಾನೆ. ಅದಕ್ಕೆ ಅಂತ ಅವ್ರು ಏನೋ ಒಂದು ಕಷ್ಟ ಪಡೋದ್ ಬೇಕಾಗಿಲ್ಲ. ನಾವು ಈ ಭಗವತ್ ಭಕ್ತಿ ಮಾರ್ಗಕ್ಕೆ ಬಂದ್ಬಿಟ್ರೆ ಸಾಕು. ನಾವು ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಮ್ಗೆ ಈ ಲೌಕಿಕ ವಿಷಯಗಳು ಬಗ್ಗೆ ಅದು ತಾನೇ ನಾವು ಅದ್ರ ಬಗ್ಗೆ ಅನಾಸಕ್ತಿನ ನಾವು ತೋರಿಸ್ಲಿಕ್ಕೆ ಶುರು ಮಾಡ್ತೀವಲ್ಲ. ನಮ್ಗೆ ಇವಾಗ ಟಿವಿ ನೋಡ್ಬೇಕಂತಾನೆ ಅನ್ಸಲ್ಲ. ಅಲ್ಲಿ ಕುತ್ಕೊಂಡ್ರು ನಮ್ಗೆ ಒಂದ್ ಕ್ಷಣ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ, ನನ್ ಸಮಯ ವೇಸ್ಟ್ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ. ಮೂವಿಗೆ ಹೋಗಿ 3 ಗಂಟೆ ಕುತ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಡ್ ಹರಟೆ ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ಅವನು ರಸಗ್ರಹ ಎಂದರೆ ಶ್ರೀಕೃಷ್ಣನ ಪಾದ ಪದ್ಮಗಳ ಮಕರಂದವನ್ನ ಸವಿದವನು. ಕಾಮ್ಯ ಕರ್ಮಿಗಳು ಅವನತಿಗೆ ತುತ್ತಾಗುವ ಸಂಭವ ಸದಾ ಇದ್ದೇ ಇರುತ್ತದೆ. ಅವರಂತೆ ಭಗವದ್ಭಕ್ತರು ಸಹ ಸಲ್ಲದ ಸಂಘದಿಂದಾಗಿ ಪತಿತರಾದ ಅನೇಕ ದೃಷ್ಟಾಂತಗಳು ಖಂಡಿತವಾಗಿ ಇದೆ ಅಲ್ವಾ. ನಾವ್ ಇವಾಗ ಎಷ್ಟೊಂದನ್ನು ನೋಡಿದೀವಿ. ಅವ್ರು ಇವಾಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಈಗ ಕ್ಲಾಸ್ಗಳಿಗೂ ಬರ್ತಾರೆ. ಅದಾದ್ಮೇಲೆ ಅವರು ಬರದೇ ಇಲ್ಲ. ಯಾಕಂದ್ರೆ ಅವರ ಜೀವನದಲ್ಲಿ ಯಾರ ಸಂಪರ್ಕನೂ ಸಿಗುತ್ತೆ, ಮತ್ತೆ ಅವರು ಈ ಲೌಕಿಕ ವಿಷಯದಲ್ಲೇನೆ ಅವರು ಆಸಕ್ತಿನ ತೋರಿಸ್ಬಿಡ್ತಾರೆ. ಆದ್ರೂ ಸಹ ಅವ್ರಿಗೂ ಸಹ ಈ ಕಾಮ್ಯ ಕರ್ಮಿ ಏನಿರ್ತಾರೆ, ಅಭಕ್ತ ಏನಿರ್ತಾರೋ ಅವ್ರ ನಡುವೆ ತುಂಬಾ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಇಲ್ಲಿ ನಮ್ಗೆ ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಈಗ ಒಬ್ಬ ರಾಜನ ಮಗನಿಗೆ ಯಾವ್ದೋ ಒಂದು ತೊಂದರೆ ಬಂದ್ರೆ, ಮತ್ತೆ ಯಾರೋ ಒಬ್ಬ ನಿರ್ಗತಿಕನಿಗೆ ಅನಾಥನಿಗೆ ಒಂದು ತೊಂದರೆ ಬಂದ್ರೆ ಎರಡು ಸಹ ತೊಂದ್ರೆನೆ ಸೇಮೇ ಇರಬಹುದು. ಆದ್ರೆ ಆ ತೊಂದರೆ ಒಂದೇ ಹಂತದಲ್ಲಿ ಇರೋದಿಲ್ಲ. ಯಾಕೆ ಅಂತಂದ್ರೆ, ರಾಜನ ಮಗನಿಗೆ ಆ ತೊಂದರೆ ಬಂದಾಗ ಅವನನ್ನ ನೋಡ್ಕೊಳ್ಲಿಕ್ಕೆ ರಾಜ ಇದ್ದಾನೆ, ಖುದ್ದಾಗಿ ರಾಜ ಇದ್ದಾನೆ, ರಾಜನ ಸೇವಕರಿದ್ದಾರೆ. ಆದ್ರೆ ಈ ನಿರ್ಗತನಿಗೆ ಅನಾಥನಿಗೆ ನೋಡ್ಕೊಳ್ಲಿಕ್ಕೆ ಯಾರು ಇಲ್ಲ, ರಕ್ಷಣೆ ಕೊಡ್ಲಿಕ್ಕೆ ಯಾರು ಇಲ್ಲ. ಅದೇ ತರನೇ ಈಗ ಭಕ್ತಿಲಿ ಬಂದಾಗ ಅವ್ರು ಪತನ ಹೊಂದಿದ್ರೆ ಅವ್ರು ಯಾವಾಗ್ಲೂ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ ಅಲ್ವಾ. ನಮೇ ಭಕ್ತ ಪ್ರಣಶ್ಯತಿ, ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ. ಭಗವಂತ ಅವ್ರನ್ನ ನೋಡ್ಕೋತಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಸರಿದಾರಿಗೆ ಬರ್ಲಿಕ್ಕೆ ಅವ್ರೆಲ್ಲ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ನಾವು ಅಜಮಿಳನನ್ನು ನೋಡಿದ್ವಿ ಅಲ್ವಾ. ಅದೇ ತರನೇ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮಿಯು ತನ್ನ ಕಾಮ್ಯ ಕರ್ಮಗಳ ಫಲವನ್ನ ಅನುಭವಿಸುತ್ತಾನೆ. ಭಕ್ತನಾದರೂ ಭಗವಂತನೇ ನೀಡಿದ ದಂಡನೆಗಳಿಂದ ಸುಧಾರಣೆಗೊಳ್ಳುತ್ತಾನೆ. ಭಗವಂತ ಇವಾಗ ಏನ್ ಮಾಡ್ತಾರೆ, ಅಂತಹ ವ್ಯಕ್ತಿಗೆ ಅವರು ಅವರ ಚಾರ್ಜ್ಗೆ ಅವ್ರು ಹೋಗ್ಬಿಡ್ತಾರೆ. ಅಂತಂದ್ರೆ ಭಗವಂತನ ಆಶ್ರಯಕ್ಕೆ ಬಂದ್ಬಿಡ್ತಾರೆ. ಅವಾಗ ಭಗವಂತ ನಮಗ್ ನೋಡಿದ್ರೆ ಇದೇನಪ್ಪ ಇವನು ಭಗವಂತನ ಭಕ್ತ, ಆದ್ರೆ ಇವನ್ಗೆ ಇಂತಹ ಒಂದು ಕಷ್ಟ ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಭಗವಂತನ ದಂಡನೆಗೆ ಒಳಗಾಗಿದ್ದಾನೆ. ಯಾಕೆ ಅಂತಂದ್ರೆ ಭಗವಂತ ಆ ದಂಡನೆಯ ಕೊಡೋದ್ರ ಮೂಲಕ ತನ್ನ ಕಡೆಗೆ ಬರ್ಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು. ಅನಾಥನೊಬ್ಬನ ದುಃಖ ಮತ್ತು ರಾಜನ ಪ್ರಿಯ ಪುತ್ರನ ದುಃಖ ಎರಡೂ ಒಂದೇ ಅಲ್ಲ. ಅನಾಥನು ನಿಜವಾಗಿ ನಿರ್ಗತಿಕ, ಏಕೆಂದರೆ ಅವನನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ. ಆದರೆ ಶ್ರೀಮಂತನ ಪ್ರೀತಿಯ ಪುತ್ರನ ವಿಷಯ ಹಾಗಲ್ಲ. ಅವನು ಅನಾಥನ ಮಟ್ಟದಲ್ಲಿಯೇ ಇರುವಂತೆ ಕಾಣುತ್ತಾನೆ ನಿಜ, ಆದರೆ ಅವನಿಗೆ ಸಮರ್ಥನಾದ ತಂದೆಯ ರಕ್ಷಣೆ ಇದೆ. ಭಗವದ್ ಭಕ್ತನು ತಪ್ಪು ಸಹವಾಸದಿಂದಾಗಿ ಕೆಲವು ಸಲ ಕಾಮ್ಯ ಕರ್ಮಿಗಳನ್ನು ಅನುಕರಿಸಲು ಯತ್ನಿಸುವುದುಂಟು. ಕಾಮ್ಯ ಕರ್ಮಿಗಳು ಲೌಕಿಕ ಜಗತ್ತಿನ ಒಡೆಯರಾಗಲು ಬಯಸುತ್ತಾರೆ. ಅನುಭವವಿಲ್ಲದ ಭಕ್ತನು ಕೂಡ ಅವಿವೇಕದಿಂದ ಭಕ್ತಿ ಸೇವೆಗೆ ಪ್ರತಿಯಾಗಿ ಯಾವುದೋ ಲೌಕಿಕ ಶಕ್ತಿಯನ್ನ ಸಂಗ್ರಹಿಸಲು ಯೋಚಿಸಬಹುದು. ಅಂತಹ ಮೂಢ ಭಕ್ತರು ಸ್ವಯಂ ಭಗವಂತನಿಂದಾಗಿಯೇ ಕಷ್ಟಕ್ಕೆ ಗುರಿಯಾಗುತ್ತಾರೆ. ನೋಡಿ, ಭಕ್ತರಿಗೆ ಭಗವಂತ ಏನ್ ಮಾಡ್ತಾನೆ, ಕಷ್ಟವನ್ನ ಕೊಡ್ತಾನೆ. ಯಾಕೆ ಕೊಡ್ತಾನೆ? ಅದು ವಿಶೇಷ ಅನುಗ್ರಹ. ಆ ಕಷ್ಟ ಕೊಟ್ಟಾಗ ಅಷ್ಟೇ, ನಾವು ಸಂಕಟ ಬಂದಾಗ ವೆಂಕಟರಮಣ ಅವಾಗ ಆ ಭಗವಂತನ ಬಳಿಗೆ ಬರ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ತನ್ನ ಭಕ್ತರ ಮೇಲೆ ವಿಶೇಷ ಅನುಗ್ರಹ ಮಾಡಲು ಭಗವಂತನು ಅವರಿಗೆ ಯಾವ ಲೌಕಿಕ ಸೌಲಭ್ಯಗಳು ಸಿಗದಂತೆ ಮಾಡಿ ಬಿಡಬಹುದು. ಅದರಿಂದಾಗಿ ಭಕ್ತ ಕಂಗಾಲಾಗುತ್ತಾನೆ, ಬಂಧು ಮಿತ್ರರಿಂದ ದೂರವಾಗುತ್ತಾನೆ. ಭಗವಂತನ ಅನುಗ್ರಹದಿಂದ ಅವನು ಮತ್ತೆ ಹೀಗೆ ವಿವೇಕಿಯಾಗುತ್ತಾನೆ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿಲ್ಲುತ್ತಾನೆ ಅಲ್ವಾ.
ಅದಕ್ಕೇನೆ ಭಕ್ತಿವಿನೋದ ಠಾಕೂರ್ ಅವರು ಅಷ್ಟೇನೆ, ಅವರೊಂದು ದೇವಸ್ಥಾನವನ್ನ ಕಟ್ಟಬೇಕು ಅಂದಾಗ ಅವರು ಅವರು ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಅಲ್ವಾ, ಆದ್ರೂನು ಸಹ ಆ ಕಲ್ಕತ್ತಾದಲ್ಲಿ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಒಂದೇ ಒಂದು ರೂಪಾಯಿಯನ್ನ ಅವ್ರು ತಗೊಂಡ್ ಬರ್ತಾರೆ, ಅವರು ಆ ಡೊನೇಷನ್ ಅಂತ ಹೇಳ್ಬಿಟ್ಟು. ಆಗ ಒಬ್ರು ಬಂದ್ಬಿಟ್ಟು ಇದೇನಿದು ಮ್ಯಾಜಿಸ್ಟ್ರೇಟ್ ಆಗಿದ್ದಾರೆ, ಪ್ರತಿಯೊಬ್ರು ಮನೆಗೆ ಹೋಗ್ಬಿಟ್ಟು ಒಂದೊಂದು ರೂಪಾಯಿ ತಗೊಂಡ್ ಬರ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಭಕ್ತಿವಿನೋದ ಠಾಕೂರ್ ಅವ್ರನ್ನ. ಅದಕ್ಕೇನೆ ಅವ್ರು ಇಲ್ದಲೇ ಇದ್ದಾಗ ಅವ್ರ ಹೆಂಡತಿ ಹತ್ರ ಬಂದ್ಬಿಟ್ಟು ಅವ್ರಿಗೆ ಅದು ಎಷ್ಟೋ 100 ವರಹ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಭಕ್ತಿವಿನೋದ ಠಾಕೂರ್ ಅವ್ರ ಮನೆಗೆ ಬಂದಾಗ ಅವ್ರ ಹೆಂಡತಿ ಕೊಡ್ತಾರೆ, ನೋಡಿ ನಿಮ್ಗೆ ಇದು ಇಷ್ಟು ಸಿಕ್ಕಿದೆ, ನಿಮ್ಮ ದೇವಸ್ಥಾನ ಕಟ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿದಾಗ, ನೀನ್ ಯಾಕೆ ಇಸ್ಕೊಂಡೆ, ನಾನ್ ಮನಸ್ ಮಾಡಿದ್ರೆ ನಾನು ಯಾರ ಸಹಾಯ ಇಲ್ದಲೇ ಆ ದೇವಸ್ಥಾನವನ್ನ ಕಟ್ಬೋದು, ಆದ್ರೆ ನನ್ನ ನನ್ನ ಮನಸ್ಸಲ್ಲಿ ಯಾವ ಆಲೋಚನೆ ಇದೆ ಅಂತಂದ್ರೆ, ನಾನು ಎಲ್ಲರ ಆಧ್ಯಾತ್ಮಿಕ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು. ಈಗ ನಾನು 1 ರೂಪಾಯಿನ ಎಲ್ಲರಿಂದ ನಾನು ಸಂಗ್ರಹ ಮಾಡ್ಕೊಂಡ್ರೆ ಅವರ ಆಧ್ಯಾತ್ಮಿಕ ಅಕೌಂಟ್ ಓಪನ್ ಆಗ್ಬಿಡುತ್ತೆ, ಎಲ್ಲರೂ ಸಹ ಭಗವಂತನ ದೈವಿ ರಕ್ಷಣೆಗೆ ಬಂದ್ಬಿಡ್ತಾರೆ. ಆಗ ಭಗವಂತ ಅವ್ರನ್ನ ನೋಡ್ಕೋತಾರೆ, ಹೇಗಾದ್ರೂ ಮಾಡಿ ಅವರ ಲೋಕಕ್ಕೆ ಕರ್ಕೊಂಡು ಹೋಗೋ ಒಂದು ಜವಾಬ್ದಾರಿ ಭಗವಂತನಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭಕ್ತಿವಿನೋದ ಠಾಕೂರ್ ಅವರು ಅವರ ಹೆಂಡತಿಗೆ ಹೇಳ್ತಾರಂತೆ. ಸೊ ಇವಾಗ ಭಗವಂತನ ಭಕ್ತಿಗೆ ಬಂದ್ಬಿಟ್ರೆ ಅದು ಭಗವಂತ ನಮ್ಮನ್ನ ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಅವರು ಮಾಡ್ತಾರೆ, ಮತ್ತೆ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ಅವರು ಕರ್ಕೊಂಡು ಹೋಗ್ತಾರೆ. ಅಂತಹ ಪತಿತ ಭಕ್ತರು ವಿಶೇಷಾರ್ಹತೆಯುಳ್ಳ ಬ್ರಾಹ್ಮಣ ಕುಟುಂಬಗಳಲ್ಲಿ ಅಥವಾ ಶ್ರೀಮಂತ ವರ್ತಕರ ಕುಟುಂಬದಲ್ಲಿ ಜನ್ಮವೆತ್ತುವ ಅವಕಾಶ ಪಡೆಯುತ್ತಾರೆ ಅಲ್ವಾ. ನಾವು ಇವಾಗ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ಲ, ವಿಫಲ ಯೋಗಿಯ ಗತಿ ಏನು ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನನ್ನ ಕೇಳ್ತಾರೆ. ಅದಕ್ಕೆ ವಿಫಲ ಯೋಗಿ ಅವನು ಈಗ ಇಂದ್ರಿಯ ಸುಖವನ್ನು ಅನುಭವಿಸೋದಿಲ್ಲ, ಹೋಗ್ಲಿ ಅಲ್ಲಿ ಭಗವತ್ ಭಕ್ತಿ ಮಾಡಿ ಅವನು ಭಗವಂತನ ಲೋಕಕ್ಕೂ ಹೋಗೋದಿಲ್ಲ, ಅವನ್ ಗತಿ ಏನು, ಅವನು ಇಲ್ಲೂನು ಇಲ್ಲ ಅಲ್ಲೂ ಇಲ್ದಂಗ ಹಾಕ್ತಾನಲ್ಲ ಅಂತ ಹೇಳಿದಾಗ ಕೃಷ್ಣ ಏನ್ ಹೇಳ್ತಾರೆ, ಶುಚಿನಾಂ ಶ್ರೀಮತಾಂ ಗೇಹೆ, ಅವನು ಮುಂದಿನ ಜನ್ಮದಲ್ಲಿ ಅವನು ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಏನು ತುಂಬಾ ಶ್ರೀಮಂತರ ಕುಟುಂಬದಲ್ಲೋ ಅವನು ಜನ್ಮವನ್ನ ಪಡಿತಾನೆ. ಆ ತರ ಜನ್ಮವನ್ನ ಪಡೆದಾಗ ಅವನಿಗೆ ಭಗವತ್ ಭಕ್ತಿ ಮಾಡ್ಲಿಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳಿರೋದಿಲ್ಲ. ಅವಾಗ ಅವನು ಭಗವತ್ ಭಕ್ತಿಯನ್ನ ಮಾಡಬಹುದು ಅಲ್ವಾ. ಇಲ್ಲ ಅಂತಂದ್ರೆ ಇನ್ನ ತುಂಬಾ ಹೆಚ್ಚು ಭಕ್ತಿ ಮಾರ್ಗದಲ್ಲಿ ಮುಂದುವರೆದಿದ್ರೆ ಅವನು ವೈಷ್ಣವರ ಕುಟುಂಬದಲ್ಲಿ, ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಅವನು ಜನ್ಮವನ್ನ ಪಡಿತಾನೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದ್ರ ಬಗ್ಗೆನೇ ಹೇಳ್ತಾ ಇದ್ರೆ ಇಲ್ಲಿ ನಮ್ಗೆ ಇನ್ನ ಒಂದು ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ, ಅದನ್ನ ನಾವು ತಿಳ್ಕೊಳ್ಳೋಣಂತೆ. ಅದನ್ನ ಹೊರತುಪಡಿಸಿ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದ ನೋಡೋಣಂತೆ. ಅಂತಹ ಪತಿತ ಭಕ್ತರು ವಿಶೇಷ ಅರ್ಹತೆಯುಳ್ಳ ಬ್ರಾಹ್ಮಣ ಕುಟುಂಬಗಳಲ್ಲಿ ಅಥವಾ ಶ್ರೀಮಂತ ವರ್ತಕರ ಕುಟುಂಬಗಳಲ್ಲಿ ಜನ್ಮವೆತ್ತುವ ಅವಕಾಶ ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂತಹ ಸ್ಥಿತಿಯಲ್ಲಿರುವ ಭಕ್ತನು ಭಗವಂತನಿಂದ ಶಿಕ್ಷಿತನಾಗಿ ಅಸಹಾಯಕ ಸ್ಥಿತಿಯಲ್ಲಿರುವ ಭಕ್ತನಷ್ಟು ಭಾಗ್ಯವಂತನಲ್ಲ ಅಂತ ಹೇಳ್ತಾರೆ. ನೋಡಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನೋಡಿ, ಅಲ್ಲಿ ಅವ್ರನ್ನ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಸ್ತಾ ಇದಾರೆ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಸ್ತಾ ಇದಾರೆ, ಆದ್ರೆ ಅಲ್ಲಿ ಅವರು ಭಕ್ತಿ ಮಾರ್ಗಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಲ್ಲಿ ಎಷ್ಟೊಂದು ಅವ್ರಿಗೆ ಡೈವರ್ಷನ್ಸ್ ಇರುತ್ತೆ ಅಲ್ವಾ. ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದ್ರೆ ಏನಾಗತ್ತೆ, ಅವ್ರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅಷ್ಟು ಹಣ ಇರುತ್ತೆ, ಅವ್ರಿಗೆ ಅಷ್ಟೊಂದು ದಾರಿಗಳಿರುತ್ತೆ ಅಲ್ವಾ. ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳಿಕ್ ಆಗೋದಿಲ್ಲ. ಆದ್ರೆ ಯಾರು ಇಲ್ಲಿ ಭಗವಂತನಿಂದ ಶಿಕ್ಷೆಗೆ ಒಳಪಟ್ಟು ಅಸಹಾಯಕ ಸ್ಥಿತಿಲಿ ಇರ್ತಾರೋ ಅವನು ಭಾಗ್ಯಶಾಲಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಭಗವಂತ ಅವ್ರಿಗೆ ಅವ್ರ ತ್ರಿರೋಧನೆಲ್ಲ ಕಿತ್ಕೊಂಡು ಅವ್ರನ್ನ ತನ್ನ ಬಂಧು ಬಾಂಧವರಿಂದ ದೂರ ಮಾಡ್ತಾನೆ, ದೂರ ಮಾಡಿ ಭಗವಂತನಿಗೆ ಅವನು ಶರಣಾಗೋ ತರ ಅವನು ಅಂತಹ ಸ್ಥಿತಿಯನ್ನ ಕೊಡ್ತಾನೆ ಅಲ್ವಾ. ಅವಾಗ ಅವನು ಭಕ್ತಿಯನ್ನ ಮಾಡ್ಲೇಬೇಕಾಗುತ್ತೆ, ಅಂತಹ ಸ್ಥಿತಿನ ಒದಗಿಸಿ ಕೊಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಈಗ ಇಲ್ಲಿ ವಿಶೇಷ ಕುಟುಂಬಗಳಲ್ಲಿ ಜನ್ಮವೆತ್ತೋರ್ಗಿನ್ನ ಯಾರು ಭಗವಂತನಿಂದ ಶಿಕ್ಷೆಗೆ ಒಳಗಾಗಿ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರಲ್ಲ ಆ ಭಕ್ತ ಭಾಗ್ಯವಂತ, ಇವ್ರು ಅಷ್ಟು ಭಾಗ್ಯವಂತರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹಾಗೆ ಭಗವಂತನ ಇಚ್ಛೆಯಿಂದಾಗಿ ಅಸಹಾಯಕನಾಗಿರುವ ಭಕ್ತ ಉತ್ತಮ ಕುಟುಂಬಗಳಲ್ಲಿ ಹುಟ್ಟಿದವರಿಗಿಂತ ಹೆಚ್ಚು ಅದೃಷ್ಟವಂತ ಅಂತ ಹೇಳ್ತಾರೆ ಅಲ್ವಾ. ನಾವ್ ಇವಾಗ ಏನ್ ಯೋಚನೆ ಮಾಡ್ತೀವಿ, ಅಯ್ಯೋ ಎಷ್ಟು ಶ್ರೀಮಂತರಾಗಿದ್ದಾರೆ, ಎಲ್ಲಾ ಪಡ್ಕೊಂಡಿದ್ದಾರೆ ಇವರು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ನಮ್ಮ ಸ್ಥಿತಿ ಯಾವ ತರ ಇದೆ, ಹೀನಾಯವಾದ ಸ್ಥಿತಿ ಅಂತ. ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವು ಭಗವಂತನ ಆ ವಿಶೇಷ ಅನುಗ್ರಹವನ್ನ ನಾವು ಪಡೆದಿದ್ದೀವಿ ಅಲ್ವಾ. ನಮ್ಗೆ ಭಗವಂತನ ಭಕ್ತಿಗೆ ಹೋಗ್ಲಿಕ್ಕೆ ತುಂಬಾ ಅನುಕೂಲವಾಗಿದೆ ಈ ಸ್ಥಿತಿ ಅಂತ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಭಗವಂತನ ಪಾದ ಕಮಲಗಳನ್ನ ಯಾರು ಉತ್ತಮ ಕುಟುಂಬದಲ್ಲಿ ಜನಿಸಿದ ಪತಿತ ಭಕ್ತ ಅಷ್ಟು ಅದೃಷ್ಟವಂತನಲ್ಲವಾದ್ದರಿಂದ ಭಗವಂತನ ಪಾದ ಕಮಲಗಳನ್ನ ಮರೆಯಬಹುದು. ಆದರೆ ಎಲ್ಲರಿಂದ ಪರಿತ್ಯಕ್ತನಾದ ಭಕ್ತ ಹೆಚ್ಚು ಭಾಗ್ಯವಂತ, ಏಕೆಂದರೆ ತನ್ನನ್ನು ಅಸಹಾಯಕನೆಂದು ಭಾವಿಸಿಕೊಂಡು ಅವನು ಬೇಗನೆ ಭಗವಂತನ ಪಾದ ಕಮಲಗಳಿಗೆ ಹಿಂತಿರುಗುತ್ತಾನೆ. ಶುದ್ಧವಾದ ಭಕ್ತಿ ಸೇವೆಯು ಆಧ್ಯಾತ್ಮಿಕವಾಗಿ ತುಂಬಾ ಆಸ್ವಾದ್ಯವಾದದ್ದು. ಆದ್ದರಿಂದಾಗಿ ಭಕ್ತನು ತಾನಾಗಿ ಲೋಕಭೋಗದಲ್ಲಿ ಅನಾಸಕ್ತನಾಗುತ್ತಾನೆ. ಅದು ಭಕ್ತಿ ಸೇವೆಯ ಪ್ರಗತಿ ಪರಿಪಕ್ವವಾದದರ ಲಕ್ಷಣ ಅಲ್ವಾ. ನಮ್ಗೆ ಯಾವಾಗ್ಲೂ ಡೌಟ್ ಅಲ್ವಾ, ನಾವೇನೋ ಇವಾಗ ಎಷ್ಟು 1 ವರ್ಷ 2 ವರ್ಷದಿಂದ ಈ ಭಕ್ತಿ ಮಾರ್ಗದಲ್ಲಿ ಇದೀವಿ, ನಾವು ನಿಜವಾಗ್ಲೂ ಇದರಲ್ಲಿ ಮುಂದುವರಿತಾ ಇದೀವಾ ಅಂತ ಹೇಳ್ಬಿಟ್ಟು ಹೇಗೆ ಅರ್ಥ ಮಾಡ್ಕೋಬೇಕಂತ ನಮಗೆ ಕ್ವಶನ್ ಮಾರ್ಕ್ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ನಾವು ಪ್ರಗತಿ ಪಡ್ತಾ ಇದೀವಿ ಅಂತಂದ್ರೆ ನಮ್ಗೆ ತಾನಾಗ್ತಾನೆ ನಮ್ಗೆ ಈ ಭೌತಿಕ ವಿಷಯಗಳ ಬಗ್ಗೆ ನಮ್ಗೆ ಅನಾಸಕ್ತಿ ಬರ್ಬೇಕು ಅಲ್ವಾ. ನಮ್ಗೆ ಟಿವಿ ನೋಡಕ್ ಇಷ್ಟ ಆಗಲ್ಲ,
ಕಾರ್ಡ್ ಹರಟೆ ಹೊಡಿಯಕ್ ಇಷ್ಟ ಆಗೋದಿಲ್ಲ, ಮೂವಿ ನೋಡ್ಲಿಕ್ಕೆ ಹೋಗಕ್ ಇಷ್ಟ ಆಗೋದಿಲ್ಲ, ಮದುವೆ ಅಂತ ಏನಿದೆ ಪ್ರೋಗ್ರಾಮ್ಸ್ ಅದಕ್ಕೆಲ್ಲ ಹೋಗ್ಲಿಕ್ಕೆ ನಮ್ಗೆ ಇಷ್ಟನೇ ಆಗೋದಿಲ್ಲ. ಅಂದ್ರೆ ತಾನೇ ಅಲ್ವಾ, ಇದನ್ನ ಫೋರ್ಸ್ ಅಲ್ಲ ಅಲ್ವಾ. ಆ ತರ ಏನಾದ್ರೂ ನಮ್ಗೆ ನಮ್ಮ ಮನಸ್ಥಿತಿ ಆಗ್ತಾ ಇದೆ, ಇನ್ನ ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ಕೇಳ್ಬೇಕು, ಹೆಚ್ಚು ಹೆಚ್ಚು ನಾವು ಚಾಂಟ್ ಮಾಡ್ಬೇಕು, ಆ ರಸ ನಮ್ಗೆ ಗೊತ್ತಾಗ್ತಿದೆ, ಆ ರುಚಿ ಗೊತ್ತಾಗ್ತಿದೆ, ಆ ಸಿಹಿ, ಆ ಭಗವಂತ ನಾಮದ ಸಿಹಿ ಗೊತ್ತಾಗ್ತಿದೆ ಅಂತಂದ್ರೆ ನಾವು ಈ ಮಾರ್ಗದಲ್ಲಿ ನಾವು ಪ್ರಗತಿ ಹೊಂದುತ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಶುದ್ಧ ಭಕ್ತನು ನಿರಂತರವಾಗಿ ಶ್ರೀಕೃಷ್ಣನ ಪಾದ ಪದ್ಮಗಳನ್ನ ಸ್ಮರಿಸುತ್ತಾನೆ. 3 ಲೋಕಗಳ ಐಶ್ವರ್ಯವನ್ನೇ ಕೊಟ್ಟರೂ ಅವನು ತನ್ನ ಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ನೀನು ಭಗವಂತನನ್ನ ಮರ್ತೋಗ್ಬಿಡಪ್ಪ, ನಾನು ನಿನಗೆ 3 ಲೋಕನೂ ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ಆ 3 ಲೋಕ ಯಾವುದೇ ಅದಕ್ಕೆ ಕಾಲ ಕಸಕ್ಕೆ ಸಮ ಅಲ್ವಾ. ನೀವೇನೇ ಕೊಟ್ರು ಸಹ ನಾನು ಭಗವಂತನ ನಾಮ ಸ್ಮರಣೆಯನ್ನ ನಾನು ಒಂದು ಕ್ಷಣಕ್ಕೂ ನಾನು ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಭಗವಂತನ ಭಕ್ತ ಹೇಳ್ತಾರೆ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯತೋ ಜಗತ್ಸಾನ ನಿರೋಧ ಸಂಭವಾಹ ತದ್ದಿ ಸ್ವಯಂ ವೇದ ಭವಾಂಸ್ ತಥಾಪಿತೆ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಸ್ವಯಂ ಪರಮ ಪುರುಷನೇ ಸಮಸ್ತ ವಿಶ್ವವಾಗಿದ್ದರೂ ಅದರಿಂದ ಅವನು ಪ್ರತ್ಯೇಕವಾಗಿದ್ದಾನೆ. ಈ ವಿಶ್ವ ಅವನಿಂದನೇ ಮೂಡಿದೆ, ಅವನಲ್ಲಿಯೇ ಇದೆ, ಪ್ರಳಯ ನಂತರ ಅವನೊಳಗೆ ಸೇರುತ್ತದೆ. ನೀವು ಇದನ್ನೆಲ್ಲ ಬಲ್ಲಿರಿ, ನಾನು ಸಾರಾಂಶವನ್ನಷ್ಟೇ ನೀಡಿದ್ದೇನೆ. ಭಾವಾರ್ಥ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಇದು ತುಂಬಾ ಮುಖ್ಯವಾದ ಒಂದು ಭಾವಾರ್ಥ. ನಮ್ಮ ಸ್ಥಾನ ಏನು ಅನ್ನೋದನ್ನ ಪ್ರಭುಪಾದರಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದಾರಲ್ವಾ. ನಾವೆಲ್ಲರೂ ಸಹ ಭಗವಂತನಾಗ್ಲಿಕ್ಕೆ ಹೊರಟಿದೀವಿ, ಒಡೆಯರಾಗ್ಲಿಕ್ಕೆ ಹೊರಟಿದೀವಿ ಅಲ್ವಾ. ನಾನು ಭಗವಂತನಿಗೆ ಸಮಾನ, ನಾನು ನಾರಾಯಣ, ಅವರು ನಾರಾಯಣ, ಇಲ್ಲಿರೋರೆಲ್ಲರೂ ಸಹ ನಾರಾಯಣ ಅಂತ ನಾವು ಅನ್ಕೋತಿದೀವಲ್ವಾ. ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶುದ್ಧ ಭಕ್ತನಿಗೆ ಮುಕುಂದನಾದ ಶ್ರೀಕೃಷ್ಣನ ಕಲ್ಪನೆಯು ಸಾಕಾರ ರೂಪದ್ದು ಹೌದು, ನಿರಾಕಾರವಾದದ್ದು ಹೌದು. ನಿರಾಕಾರವಾದ ವಿಶ್ವ ಸನ್ನಿವೇಶವು ಮುಕುಂದನೇ, ಏಕೆಂದರೆ ಅದು ಮುಕುಂದನಿಂದ ಹೊರಹೊಮ್ಮಿದ ಶಕ್ತಿ. ಉದಾಹರಣೆಗೆ ಮರವು ಒಂದು ಸ್ವಯಂ ಪೂರ್ಣವಾದ ಘಟಕ. ಎಲೆಗಳು ಮತ್ತು ಕೊಂಬೆಗಳು ಈ ಮರದಿಂದ ಹೊಮ್ಮಿದ ವಿಭಿನ್ನಾಂಶಗಳು. ಮರದ ಎಲೆ ಕೊಂಬೆಗಳು ಕೂಡ ಮರವೇ, ಆದರೆ ಸ್ವತಃ ಮರವು ಎಲೆಯೂ ಅಲ್ಲ, ಕೊಂಬೆಯೂ ಅಲ್ಲ. ಇಡೀ ಸೃಷ್ಟಿಯು ಬ್ರಹ್ಮವಲ್ಲದೆ ಬೇರೆ ಏನೂ ಅಲ್ಲ ಎನ್ನುವುದು ವೇದದ ಮಾತು. ಪ್ರತಿಯೊಂದು ಪರಬ್ರಹ್ಮದಿಂದಲೇ ಹೊಮ್ಮಿರುವುದರಿಂದ ಯಾವುದು ಅವನಿಂದ ಬೇರೆಯಲ್ಲ. ಅದೇ ರೀತಿಯಲ್ಲಿ ಅಂಗಾಂಗಗಳಾದ ಕೈಕಾಲುಗಳನ್ನ ಶರೀರ ಎಂದು ಕರೆಯಲಾಗುತ್ತದೆ. ಆದರೆ ಇಡೀ ಶರೀರವು ಕೈಯಾಗಲಿ ಕಾಲಾಗಲಿ ಅಲ್ಲ. ಭಗವಂತನು ಜ್ಞಾನ, ಸೌಂದರ್ಯ, ಶಾಶ್ವತತೆಗಳ ಅಲೌಕಿಕ ರೂಪ. ಹೀಗಿರುವುದರಿಂದಲೇ ಭಗವಂತನ ಸೃಷ್ಟಿಯು ಕೂಡ ಜ್ಞಾನ, ಸೌಂದರ್ಯ, ಶಾಶ್ವತತೆಗಳನ್ನ ಭಾಗಶಃ ಪಡೆದಿದೆ. ಆದುದರಿಂದಲೇ ಬಹಿರಂಗ ಶಕ್ತಿಯಾದ ಮಾಯೆಯಿಂದ ಆಕರ್ಷಿತರಾದ ಬದ್ಧಾತ್ಮರು ಲೋಕ ಪ್ರಕೃತಿಯ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರು ಇದೇ ಎಲ್ಲವೂ ಆಗಿದೆ ಎಂದುಕೊಂಡಿದ್ದಾರೆ, ಏಕೆಂದರೆ ಇದರ ಮೂಲ ಕಾರಣನಾದ ಭಗವಂತನ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ. ಇಡಿಯಾದ ದೇಹದಿಂದ ಪ್ರತ್ಯೇಕಗೊಂಡ ಅಂಗಾಂಗಗಳು ಮುಂಚೆ ದೇಹದೊಂದಿಗೆ ಸೇರಿಕೊಂಡಿದ್ದ ಅದೇ ಕೈಕಾಲುಗಳಲ್ಲ. ಅದೇ ರೀತಿ ಪರಮ ಪುರುಷನ ಅಲೌಕಿಕವಾದ ಪ್ರೇಮ ಸೇವೆಯಿಂದ ಬೇರ್ಪಟ್ಟ ದೈವಹೀನ ನಾಗರಿಕತೆಯು ದೇಹದಿಂದ ಬೇರ್ಪಟ್ಟ ಕೈಕಾಲಿನಂತೆ. ಅಂತಹ ಅಂಗಾಂಗಗಳು ಕೈಕಾಲುಗಳಾಗಿ ತೋರಬಹುದು, ಆದರೆ ಅವುಗಳಲ್ಲಿ ಕಾರ್ಯ ಸಾಮರ್ಥ್ಯ ಇರುವುದಿಲ್ಲ. ಭಗವದ್ ಭಕ್ತರಾದ ವೇದವ್ಯಾಸರಿಗೆ ಇದು ಚೆನ್ನಾಗಿ ತಿಳಿದಿದೆ. ಆದರೆ ಈ ವಿಷಯವನ್ನ ವಿಸ್ತರಿಸಿ ಹೇಳಬೇಕೆಂದು ನಾರದರು ಅವರಿಗೆ ಸಲಹೆ ಮಾಡುತ್ತಾರೆ. ಆಗ ಮಾಯೆಯ ಬಲೆಗೆ ಬಿದ್ದ ಬದ್ಧಾತ್ಮರು ಭಗವಂತನೇ ಎಲ್ಲಕ್ಕೂ ಮೂಲ ಕಾರಣವೆಂಬ ವಿಷಯವನ್ನ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವೇದವ್ಯಾಸರಿಗೆ ಎಲ್ಲವೂ ಗೊತ್ತಿದೆ ಅಲ್ವಾ. ಆ ಭಗವಂತನ ಆ ಸರ್ವೋಚ್ಚ ಸ್ಥಾನ ಗೊತ್ತಿದೆ, ಎಲ್ಲದಕ್ಕೂ ಮೂಲ ಅವರು ಅಂತ ಗೊತ್ತಿದೆ. ಮತ್ತೆ ಈ ಸೃಷ್ಟಿಯಲ್ಲಿ ಇರೋದೆಲ್ಲನೂ ಸಹ ಭಗವಂತನ ಶಕ್ತಿ ಅಲ್ವಾ. ಯಾವ್ದೋ ಒಂದನ್ನ ತೋರಿಸಿ ಇದೊಂದು ಭಗವಂತನ ಶಕ್ತಿ ಇಲ್ಲ ಅನ್ನೋದು ಯಾವುದೇ ಇಲ್ಲ. ಏನನ್ನೇ ನೋಡಿದ್ರು ಸಹ ಅದು ಭಗವಂತನ ಶಕ್ತಿ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ಒಂದು ಮರದಲ್ಲಿ ಎಲೆ, ಕೊಂಬೆ ಅದೆಲ್ಲ ಇದ್ರೂನು ಸಹ ಹೌದು, ಆ ಎಲೆ ಕೊಂಬೆಗಳನ್ನ ನೋಡಿದಾಗ ಇದು ಮರ ಅಂತಾನೆ ನಾವ್ ಹೇಳ್ತೀವಿ. ಆದ್ರೆ ಆ ಎಲೆನೇ ಆಗ್ಲಿ, ಆ ಕೊಂಬೆಗಳೇ ಆಗ್ಲಿ ಅದೇ ಮರ ಅಲ್ಲ ಅಲ್ವಾ. ಆ ಮರ ಅಂದ್ರೆ ಅದಕ್ಕಿಂತ ವಿಶೇಷವಾಗಿ ಅದಕ್ಕೊಂದು ಸ್ಥಾನ ಇದೆ ಅಲ್ವಾ. ಇದಕ್ಕಿಂತ ಮುಂಚೆ ನಾನು ಒಂದು ಈ ಉದಾಹರಣೆನ ಕೊಟ್ಟಿದ್ದೆ ನಮ್ಗೆ. ಇವಾಗ ನನ್ನ ಬಾಯಿಂದ ಈ ಮಾತುಗಳು ಬರ್ತಾ ಇದೆ ಅಲ್ವಾ. ಹೌದು, ಇದು ನನ್ನ ಮಾತುಗಳು ಅಂತಾನೆ ನೀವು ಹೇಳ್ತೀರಾ. ಆದ್ರೆ ಆ ಮಾತುಗಳು ಒಂದೇ ನಾನಲ್ಲ ಅಲ್ವಾ. ಅದನ್ನ ಹೊರತುಪಡಿಸಿ ಇನ್ನ ಹೆಚ್ಚಿನದು ನನ್ನಲ್ಲಿದೆ ಅಲ್ವಾ. ಅದೇ ತರನೇ ಈ ಶಕ್ತಿನ ನೋಡಿದಾಗ ಹೌದು ಅದೇ ಭಗವಂತ. ಇವಾಗ ನಿರಾಕಾರವಾದಿಗಳೆಲ್ಲ ಈ ಭೌತಿಕ ಪ್ರಪಂಚ, ಈ ವಿಶ್ವವನ್ನೇ ನೋಡಿ ಹೌದು ಇದೇ ಭಗವಂತ ಅಂತ ಹೇಳ್ತಾರೆ. ಹೌದು ಅದು ಭಗವಂತನೇ, ಆದ್ರೆ ಭಗವಂತ ಅದಕ್ಕಿನ್ನ ಹೊರತುಪಡಿಸಿ ಅವ್ರು ಇನ್ನ ಹೆಚ್ಚಾಗಿದ್ದಾರೆ, ಅವರು ಮಹತ್ವವಾದ ಸ್ಥಾನದಲ್ಲಿ ಅವರಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ದೇಹದ ಕೈಕಾಲುಗಳು ಹೌದು ಅದೇ ಶರೀರ. ಕೈಕಾಲುಗಳನ್ನ ನೋಡಿದ್ರೆ ಹೌದು ಇದು ಶರೀರ ಅಂತ ಹೇಳ್ತೀವಿ. ಆದ್ರೆ ಶರೀರ ಅನ್ನೋದು ಆ ಕೈಕಾಲುಗಳನ್ನ ಹೊರತುಪಡಿಸಿ ಅದು ಬೇರೆ ಒಂದಿದೆ ಅಲ್ವಾ. ಅದು ಪರಿಪೂರ್ಣವಾದ ಒಂದು ಸ್ಥಿತಿ ಒಂದಿದೆ ಅದಕ್ಕೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ಈಗ ಭಗವಂತನಿಗೆ ಅವರು ಸತ್ ಚಿತ್ತ ಆನಂದ ಸ್ವರೂಪಿ. ಅದೇ ತರನೇ ಭಗವಂತನ ಸೃಷ್ಟಿಯಿಂದ ಏನೇ ಆದ್ರೂ ಸಹ ಅದನ್ನು ಸಹ ಸತ್ ಚಿತ್ತ ಆನಂದನೇ ಇರುತ್ತೆ, ಆನಂದ ಸ್ವರೂಪನೇ ಇರುತ್ತೆ. ಅದಕ್ಕೆ ನಮ್ಗೆ ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ. ಅದಕ್ಕೆ ಈ ಭೌತಿಕ ಪ್ರಪಂಚನೂ ಸಹ ಭಗವಂತನ ಸೃಷ್ಟಿ. ಅದಕ್ಕೇನೆ ನಮ್ಗೆ ಈ ಭೌತಿಕ ಪ್ರಪಂಚನ ನೋಡಿದಾಗ ಆಕರ್ಷಣೆಗೆ ನಾವು ಒಳಗಾಗ್ಬಿಡ್ತೀವಿ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಮಾಯೆಯಿಂದ ಆಕರ್ಷಿತರಾದ ಬದ್ಧಾತ್ಮರು ಲೋಕ ಪ್ರಕೃತಿಯ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಅವರು ಇದೇ ಎಲ್ಲವೂ ಆಗಿದೆ ಅಂದುಕೊಂಡಿದ್ದಾರೆ ಅಲ್ವಾ. ಈ ಭೌತಿಕ ಸೃಷ್ಟಿಯನ್ನ ನೋಡ್ಬಿಟ್ಟೇನೆ ಓ ಇದೇ ಭಗವಂತ, ಇದೇ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏಕೆಂದ್ರೆ ಅವ್ರಿಗೆ ಇದರ ಮೂಲ ಕಾರಣ ಭಗವಂತನ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚ ಯಾವ ತರ ಇದೆ ಅಂತಂದ್ರೆ ಅದು ಭಗವಂತನಿಂದ ಪ್ರತ್ಯೇಕವಾಗಿದೆ. ಇವಾಗ ಅಕಸ್ಮಾತ್ ಏನಾದ್ರೂ ಇವಾಗ ನನ್ನ ದೇಹದಿಂದ ಈ ನನ್ನ ಕೈ ಕಾಲೇನಾದ್ರೂ ಪ್ರತ್ಯೇಕಗೊಂಡು ಬಿಟ್ರೆ ಹೌದು, ನೋಡ್ಲಿಕ್ಕೆ ಅದು ಕೈಕಾಲ್ ತರ ಕಾಣುತ್ತೆ. ಆದ್ರೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಅಲ್ವಾ. ಈ ದೇಹದಿಂದ ಪ್ರತ್ಯೇಕಗೊಂಡ ಕೈ ಕಾಲುಗಳಿಗೆ ಯಾವುದೇ ಒಂದು ಬೆಲೆಯನ್ನ ನಾವು ಕೊಡೋದಿಲ್ಲ. ಅದೇ ತರನೇ ಭಗವಂತನಿಂದ ಪ್ರತ್ಯೇಕಗೊಂಡ ಈ ಭೌತಿಕ ಸೃಷ್ಟಿಗೆ ಅದಕ್ಕೆ ಪರಿಪೂರ್ಣವಾದ ಬೆಲೆ ಇಲ್ಲ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಪರಮ ಪುರುಷನ ಅಲೌಕಿಕವಾದ ಪ್ರೇಮ ಸೇವೆಯಿಂದ ಬೇರ್ಪಟ್ಟ ದೈವಹೀನ ನಾಗರಿಕತೆಯು ದೇಹದಿಂದ ಬೇರ್ಪಟ್ಟ ಕಾಲಿನಂತೆ. ಅಂತಹ ಅಂಗಾಂಗಗಳು ಕೈಕಾಲುಗಳ ತರ ತೋರಬಹುದು, ಆದ್ರೆ ಅದರಲ್ಲಿ ಯಾವುದೇ ಒಂದು ಕಾರ್ಯ ಸಾಮರ್ಥ್ಯ ಇರೋದಿಲ್ಲ. ಇದು ಭಗವದ್ ಭಕ್ತರಾದ ವೇದವ್ಯಾಸರಿಗೆ ಚೆನ್ನಾಗಿ ತಿಳಿದೆ. ಇದು ವೇದವ್ಯಾಸರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವ್ರದನ್ನ ನೇರವಾಗಿ ವೇದಗಳಲ್ಲಿ ಹೇಳಿಲ್ಲ. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ನಿನಗಿದೆಲ್ಲ ಗೊತ್ತಿದೆ, ಭಗವಂತನ ಆ ವಿಶೇಷ ಸ್ಥಾನ ಮಾನ ನಿನ್ಗೆಲ್ಲ ಗೊತ್ತಿದೆ, ಅದನ್ನ ನೀನು ನೇರವಾಗಿ ವಿವರಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಗ ಮಾಯೆ ಬಲೆಗೆ ಬಿದ್ದ ಮದ್ದಾತ್ಮರು ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ, ನೀನು ನೇರವಾಗಿ ಹೇಳಿದ್ರೆ ಅಂತ ಹೇಳ್ತಾ ಇದ್ದಾರೆ. ವೇದಗಳ ಪ್ರಕಾರ ಭಗವಂತನು ಸಹಜವಾಗಿಯೇ ಸರ್ವಶಕ್ತನಾಗಿದ್ದಾನೆ. ಅವನ ಪರಮಶಕ್ತಿಗಳು ಸದಾ ಪರಿಪೂರ್ಣವಾಗಿದೆ. ಹಾಗೆಯೇ ಅವು ಭಗವಂತನಿಂದ ಅಭಿನ್ನವಾಗಿದೆ ಅಲ್ವಾ. ಭಗವಂತನ ಶಕ್ತಿ ಏನಿದೆ ಅದು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ. ಅಲ್ಲಿ ಯಾವುದೇ ಒಂದು ಭಿನ್ನತೆ ಇಲ್ಲ. ಭಗವಂತನ ಶಕ್ತಿ, ಭಗವಂತನ ನಾಮ, ಭಗವಂತನ ಲೀಲೆಗಳು ಎಲ್ಲವೂ ಸಹ ಅಭಿನ್ನ. ಆದ್ರೆ ಎಲ್ಲಿ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಆಕಾಶ ಮತ್ತು ಭೌತಿಕ ಆಕಾಶಗಳು ಹಾಗೂ ಅವುಗಳ ಪರಿಕರಗಳು ಭಗವಂತನ ಅಂತರಂಗ ಮತ್ತು ಬಹಿರಂಗ ಶಕ್ತಿಯ ಹೊಮ್ಮುವಿಕೆಗಳು. ಬಹಿರಂಗ ಶಕ್ತಿಯು ಹೋಲಿಕೆಯಲ್ಲಿ ಕನಿಷ್ಠವಾದದ್ದು, ಅಂತರಂಗ ಶಕ್ತಿಯು ಶ್ರೇಷ್ಠವಾದದ್ದು, ಪರಾಶಕ್ತಿಯು ಚೈತನ್ಯ ಪೂರ್ಣಳಾದವಳು. ಆದ್ದರಿಂದ ಅವಳು ಭಗವಂತನಿಂದ ಸಂಪೂರ್ಣ ಅಭಿನ್ನ. ಬಹಿರಂಗ ಶಕ್ತಿಯಾದರೂ ಜಡ, ಆದ್ದರಿಂದ ಅಂಶಿಕವಾಗಿ ಅಭಿನ್ನ. ಆದರೆ ಉಭಯ ಶಕ್ತಿಗಳು ಸರ್ವಶಕ್ತಿಗಳ ಉತ್ಪಾದಕನಾದ ಭಗವಂತನಿಗೆ ಸಮವಾಗಲಿ ಅಧಿಕವಾಗಲಿ ಅಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ಇವಾಗ ಬಹಿರಂಗ ಶಕ್ತಿ ಮತ್ತೆ ಅಂತರಂಗ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಂತರಂಗ ಶಕ್ತಿ ಅದು ಭಗವಂತನಷ್ಟೇ ಅದು ಏನು ಶಕ್ತಿಶಾಲಿಯಾಗಿದೆ. ಅಂದ್ರೆ ಏನೇ ಒಂದು ವ್ಯತ್ಯಾಸ ಇಲ್ಲ, ಅಲ್ಲಿ ಭಿನ್ನತೆ ಇಲ್ಲ. ಆದ್ರೆ ಈ ಬಹಿರಂಗ ಶಕ್ತಿ ಏನಿದೆ ಅದು ಜಡ, ಅಂತರಂಗ ಶಕ್ತಿ ಅದು ಚೈತನ್ಯ ಪೂರ್ಣವಾದದ್ದು. ಈ ಬಹಿರಂಗ ಶಕ್ತಿ ಅದು ಜಡ ಇದೆ. ಜಡ ಇರೋದ್ರಿಂದ ಅದು ಕನಿಷ್ಠ ಶಕ್ತಿ, ಭಗವಂತನ ಕನಿಷ್ಠ ಶಕ್ತಿ. ಅದಕ್ಕೋಸ್ಕರನೇ ಅಲ್ಲಿ ವ್ಯತ್ಯಾಸ ಇದೆ. ಈಗ ಆದ್ರೂ ಸಹ ಇವಾಗ ಅಂತರಂಗ ಶಕ್ತಿ ಭಗವಂತನಿಗಿನ್ನ ಅಭಿನ್ನ ಅಂತ ಹೇಳಿದ್ರು ಸಹ ಇಲ್ಲಿ ಆ ಅಂತರಂಗ ಶಕ್ತಿನೂ ಸಹ ಭಗವಂತನಿಗೆ ಸರಿಸಮಾನವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವಾಗ ಒಂದು ಅಲ್ಲಿ ನಮ್ಗೆ ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ವಿದ್ಯುತ್ ಶಕ್ತಿ ಎಷ್ಟೇ ಶಕ್ತಿಪೂರ್ಣವಾಗಿದ್ರು ಸಹ ಅದು ಇಂಜಿನಿಯರ್ ಅವರ ಹತೋಟಿಯಲ್ಲಿ ಇರುತ್ತೆ. ಅದೇ ತರನೇ ಈ ಯಾವುದೇ ಶಕ್ತಿಗಳು ಭಗವಂತನಿಂದ ಬಂದ್ರೆ ಅವೆಲ್ಲನೂ ಸಹ ಭಗವಂತನ ಅಧೀನದಲ್ಲಿ ಇರೋದ್ರಿಂದ ಆ ಶಕ್ತಿ ಭಗವಂತನ ಸರಿಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಮೀರಿಸ್ಲಿಕ್ಕೂ ಸಹ ಅದು ಸಾಧ್ಯ ಇಲ್ಲ, ಅಧಿಕವಾಗಿ ಆಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಮ ಮನೆಯಲ್ಲೇನೆ ಹೌದು, ಇದನ್ನೆಲ್ಲ ನಾವು ಅದೇ ಒಂದು ಇಟಿಕೆ ಏನು ಸಿಮೆಂಟ್ ಇಂದ ನಾವು ಕಟ್ಟಿರ್ತೀವಿ. ಆದ್ರೆ ನಾವು ಬಚ್ಚಲ ಮನೆಗೆ ಯಾವ ಸ್ಥಾನವನ್ನ ಕೊಡ್ತೀವೋ ಅದೇ ಸ್ಥಾನವನ್ನ ದೇವ್ರ ಮನೆಗೆ ನಾವು ಯಾವ ಸ್ಥಾನವನ್ನ ನಾವು ಕೊಡ್ತೀವೋ ಅದೇ ಸ್ಥಾನವನ್ನ ನಾವು ಬಚ್ಚಲ ಮನೆಗೆ ಕೊಡೋದಿಲ್ಲ ಅಲ್ವಾ. ನಾವು ಬಚ್ಚಲ ಮನೆಗೆ ಹೋಗಿ ಕುತ್ಕೊಳ್ಳೋದು, ಎಷ್ಟೇ ನಾವು ಸುಂದರವಾಗಿ ಅದನ್ನ ನಾವು ಕಟ್ಸಿದ್ರು ಸಹ ನಾವು ಅಲ್ಲಿ ಬಚ್ಚಲ ಮನೆಗೆ ಹೋಗಿ ಕುತ್ಕೊಂಡು ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಲ್ಲಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರನೇ ಹೌದು, ಈ ಬಹಿರಂಗ ಶಕ್ತಿ ಅಂತರಂಗ ಶಕ್ತಿ ಎರಡನ್ನೂ ಸಹ ಭಗವಂತನ ಶಕ್ತಿಗಳೇ ಅಲ್ವಾ. ಆದ್ರೂ ಸಹ ಬಹಿರಂಗ ಶಕ್ತಿ ಅದು ಕೆಳಮಟ್ಟದ ಶಕ್ತಿ, ಅದು ಜಡತ್ವದಿಂದ ಕೂಡಿದೆ. ಅದು ಮತ್ತೆ ಈ ಎರಡನ್ನೂ ಶಕ್ತಿ ಇರ್ಬೋದು, ಭಗವಂತನಿಂದ ಅಭಿನ್ನ ಅನ್ನೋ ತರ ಕಾಣಬಹುದು. ಆದ್ರೆ ಅದು ಯಾವಾಗ್ಲೂ ಸಹ ಭಗವಂತನಿಗೆ ಸರಿಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವೆಲ್ಲನೂ ಸಹ ಭಗವಂತನ ಹಿಡಿತದಲ್ಲಿದೆ. ಭಗವಂತ ಹೇಳೋ ತರನೇ ಭಗವಂತನ ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ ಅದು ಕೇಳುತ್ತೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀನು ಅರ್ಥ ಮಾಡ್ಸು ನೀನು ಜನಗಳಿಗೆ ಭಾಗವತ ಮೂಲಕ ಅಂತ ಹೇಳ್ತಾ ಇದ್ದಾರೆ ನಾರದರು. ಮಾನವ ಜೀವಿಗಳು ಮಾತ್ರವಲ್ಲದೆ ಇತರ ಜೀವಿಗಳು ಭಗವಂತನ ಅಂತರಂಗ ಶಕ್ತಿಯ ಉತ್ಪನ್ನಗಳು ಅಲ್ವಾ. ನಾವೊಬ್ಬರೇ ಅಲ್ಲ,
ದೇವತೆಗಳನ್ನ ಇಟ್ಕೊಂಡು ಆ ಇರುವೆ, ಕ್ರಿಮಿ, ಕೀಟಗಳನ್ನು ಸಹ ಭಗವಂತನ ಅಂತರಂಗ ಶಕ್ತಿ ಅಂದ್ರೆ ಭಗವಂತನ ಉನ್ನತ ಮಟ್ಟದ ಶಕ್ತಿಯ ಅಂಶಗಳು ನಾವೆಲ್ಲನೂ ಸಹ. ಆದ್ದರಿಂದ ಜೀವಿಯು ಕೂಡ ಭಗವಂತನಿಂದ ಅಭಿನ್ನ. ಅದಕ್ಕೆ ನಾವು ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು. ಭಗವಂತ ಸತ್ ಚಿತ್ ಆನಂದ ಸ್ವರೂಪಿ, ನಾವು ಸಹ ಸತ್ ಚಿತ್ ಆನಂದ ಸ್ವರೂಪಿ. ಆದ್ರೂ ಸಹ ನಾವ್ ಯಾವತ್ತೂ ಸಹ ಪರಮ ಪುರುಷನಿಗೆ ಸಮಾನವಾಗ್ಲಿ ಆಗ್ಲಿ ಅಥವಾ ಆಗ್ಲಿಕ್ಕೆ ಆಗ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಮತ್ತು ಜೀವಿಗಳು ಎಲ್ಲರೂ ಪ್ರತ್ಯೇಕ ಜೀವಿಗಳು. ಭೌತಿಕ ಶಕ್ತಿಗಳ ನೆರವಿನಿಂದ ಜೀವಿಗಳು ಏನನ್ನೋ ಸೃಷ್ಟಿಸುತ್ತಾರೆ. ನೋಡಿ, ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಸಹ ಸೃಷ್ಟಿ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದು ಅಲ್ವಾ. ನಾನು ಸಹ ಒಂದು ಉಪಗ್ರಹವನ್ನ ಅದನ್ನ ಉಡಾಯಿಸಿದೀವಿ ನಾವು ಆಕಾಶಕ್ಕೆ ಅಂತ ನಾವ್ ಹೇಳ್ಬೋದು. ಆದ್ರೆ ನಾವು ಒಂದು ಉಪಗ್ರಹವನ್ನ ಉಡಾಯಿಸ್ಲಿಕ್ಕೆ ಸಾಧ್ಯನೇ ಹೊರತು ನಾವು ಈ ಲೋಕಗಳನ್ನೇ ನಾವು ಗಾಳಿಲಿ ತೇಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಶಕ್ತಿಗಳ ನೆರವಿನಿಂದ ಜೀವಿಗಳು ಏನನ್ನೋ ಸೃಷ್ಟಿಸುತ್ತಿದ್ದಾರೆ. ಆದರೆ ಅವರ ಯಾವ ಸೃಷ್ಟಿಗಳು ಭಗವಂತನ ಸೃಷ್ಟಿಗೆ ಸಮಾನವಾಗಲಿ ಅಧಿಕವಾಗಲಿ ಅಲ್ಲ. ಮಾನವನು ಒಂದು ಪುಟ್ಟ ಸ್ಪುಟ್ನಿಕ್ ತಯಾರಿಸಿ ಅದನ್ನ ಅಂತರಿಕ್ಷಕ್ಕೆ ಎಸೆಯಬಹುದು. ಹಾಗೆಂದ ಮಾತ್ರಕ್ಕೆ ಅವನು ಭಗವಂತನ ಹಾಗೆ ಭೂಮಿ ಅಥವಾ ಚಂದ್ರನಂತಹ ಲೋಕಗಳನ್ನ ಸೃಷ್ಟಿಸಿ ಗಾಳಿಯಲ್ಲಿ ತೇಲಿ ಬಿಡಬಲ್ಲ ಎಂದೇನೂ ಅಲ್ಲ. ನೋಡಿ, ಇದರಿಂದ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ನಾವೊಂದು ಚಿಕ್ಕ ಒಂದು ನೊಣವನ್ನು ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಚಿಕ್ಕ ಕ್ರಿಮಿ ಕೀಟಗಳನ್ನು ಸಹ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಮ್ಗೆ ಅರ್ಥ ಆಗತ್ತೆ, ಹೌದು, ನಾವು ಸಹ ಭಗವಂತನ ಅಂಶನೇ. ನಮಗೂ ಸಹ ಭಗವಂತನಿರುವ ಗುಣಗಳೇ ಇದೆ. ಆದ್ರೆ ನಾವ್ ಯಾವತ್ತೂ ಸಹ ಭಗವಂತನಿಗೆ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅಧಿಕರಾಗ್ಲಿಕ್ಕೂ ಸಾಧ್ಯ ಇಲ್ಲ, ಸಮಾನರಾಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತಾವು ಭಗವಂತನಿಗೆ ಸಮಾನರು ಎಂದು ಅಲ್ಪಮತಿಗಳು ಹೇಳಿಕೊಳ್ಳುತ್ತಾರೆ. ಎಂದಿಗೂ ಅವರು ಭಗವಂತನಿಗೆ ಸಮಾನರಲ್ಲ. ಇದು ಎಂದೂ ಆಗುವಂತಹದ್ದು ಅಲ್ಲ. ಮಾನವನು ಪರಿಪೂರ್ಣನಾದ ಮೇಲೆ ಭಗವಂತನ ಗುಣಗಳ ಬಹು ಭಾಗವನ್ನ ಗಳಿಸಿಕೊಳ್ಳಬಹುದು ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿವಲ್ವ, ಮ್ಯಾಕ್ಸಿಮಮ್ ನಾವು ಎಷ್ಟೇ ಪ್ರಯತ್ನ ಪಟ್ರು 50 ಗುಣಗಳನ್ನ ಅಷ್ಟೇ ನಾವು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವ್ ಯಾವತ್ತೂ ಸಹ ಆ 84 ಗುಣಗಳನ್ನ ನಾವು ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಗವಂತನನ್ನ ಮೀರಿಸುವುದಾಗಲಿ ಅವನಿಗೆ ಸಮನಾಗುವುದಾಗಲಿ ಸಾಧ್ಯವಿಲ್ಲ. ರೋಗಗ್ರಸ್ತ ಸ್ಥಿತಿಯಲ್ಲಿರುವ ಮೂರ್ಖನು ಮಾತ್ರವೇ ತಾನು ಭಗವಂತನೊಡನೆ ಒಂದಾಗಿದೆಯೆಂದು ಹೇಳಿಕೊಂಡು ಮಾಯೆಯ ಪ್ರಭಾವದಿಂದ ಮಾರ್ಗ ತಪ್ಪುತ್ತಾನೆ. ಆದ್ದರಿಂದ ತಪ್ಪು ದಾರಿಗೆ ಎಳೆಯಲ್ಪಟ್ಟ ಜೀವಿಗಳು ಭಗವಂತನ ಸ್ವಾಮಿತ್ವವನ್ನ ಒಪ್ಪಿಕೊಂಡು ಅವನಿಗೆ ಪ್ರೇಮಪೂರ್ಣವಾದ ಸೇವೆಯನ್ನ ಸಲ್ಲಿಸಬೇಕು. ಅವರೆಲ್ಲ ಸೃಷ್ಟಿಯಾಗಿರುವುದು ಇದಕ್ಕಾಗಿಯೇ. ಈಗಾದಲ್ಲದೆ ಲೋಕದಲ್ಲಿ ಶಾಂತಿ ನೆಮ್ಮದಿಗಳು ಉಂಟಾಗಲು ಸಾಧ್ಯವಿಲ್ಲ. ಭಾಗವತದಲ್ಲಿ ಈ ವಿಚಾರವನ್ನ ವಿಸ್ತರಿಸಿ ಹೇಳುವಂತೆ ನಾರದರು ವೇದವ್ಯಾಸರಿಗೆ ಸಲಹೆ ಮಾಡಿದ್ದಾರೆ ಅಲ್ವಾ. ನಾವು ಮೂರ್ಖರಾದವ್ರು ಮಾತ್ರನೇ ನಾನು ಭಗವಂತ ನಾನು ಇವತ್ತಲ್ಲ ನಾಳೆ ಭಗವಂತನ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾನೆ. ಅದು ಸಾಧ್ಯ ಇಲ್ಲ. ಅದನ್ನ ನಿನ್ನ ಅರ್ಥ ಮಾಡಿಸು ನೀನು. ಅವಾಗಷ್ಟೇ ಈ ಲೋಕದಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ. ಆ ಜೀವಿಗಳು ತಮ್ಮ ಸ್ಥಾನವನ್ನ ಒಪ್ಕೊಂಡ್ರೆ, ಆ ಭಗವಂತನ ಸ್ವಾಮಿ ಸ್ಥಾನವನ್ನ ಒಪ್ಕೊಂಡು, ಒಡೆಯನ ಸ್ಥಾನವನ್ನ ಒಪ್ಕೊಂಡು, ನಮ್ಮ ಆ ಸೇವಕನ ಸ್ಥಾನವನ್ನ ಒಪ್ಕೊಂಡ್ರೆ ಅಷ್ಟೇನೆ ಈ ಲೋಕದಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀನು ವಿಸ್ತರಿಸಿ ಹೇಳು ನೀನು ಅಂತ ಹೇಳ್ಬಿಟ್ಟು ನಾರದರು ವೇದವ್ಯಾಸರಿಗೆ ಸಲಹೆ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಈ ವಿಷಯವನ್ನ ವಿವರಿಸಲಾಗಿದೆ. ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು. ಪರಿಪೂರ್ಣನಾದ ಮಾನವನ ಕೆಲಸ ಅದೊಂದೇ. ಇನ್ನೊಂದು 10 ನಿಮಿಷದಲ್ಲಿ ನಾನು ಇನ್ನೊಂದು ಶ್ಲೋಕ ಅಥವಾ 2 ಶ್ಲೋಕ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಸೋಮವಾರ ಮುಗಿಸ್ಬೇಕಂತಂದ್ರೆ ನಾನು ಮುಗಿಸ್ಬೇಕಾಗತ್ತೆ. ಇವಾಗ 2 ಶ್ಲೋಕಗಳನ್ನ 5-10 ನಿಮಿಷದಲ್ಲಿ ಮುಗಿಸ್ತೀನಿ. ತ್ವಮಾತ್ಮನಾತ್ಮಾನಮವೇಹ್ಯ ಮೋಗದೃಕ್ ಪರಸ್ಯ ಪುಂಸಃ ಪರಮಾತ್ಮನಃ ಕಲಾಂ ಅಜಂ ಪ್ರಜಾತಂ ಜಗತಃ ಶಿವಾಯ ತನ್ಮಹಾನುಭಾವಾಭ್ಯುದಯೋ ಅಧಿಗಣ್ಯತಾಂ. ಅನುವಾದ: ನೀವು ಪರಿಪೂರ್ಣವಾದ ದರ್ಶನ ಶಕ್ತಿಯುಳ್ಳವರು. ಪರಮಾತ್ಮನ ಸ್ವರೂಪವನ್ನು ನೀವೇ ತಿಳಿಯಬಲ್ಲಿರಿ, ಏಕೆಂದರೆ ನೀವು ಭಗವಂತನ ಶಕ್ತ್ಯಾರೋಪಿತರ ಅವತಾರವಾಗಿದ್ದೀರಿ. ನೀವು ಜನ್ಮರಹಿತರು, ಆದರೂ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಈ ಲೋಕದಲ್ಲಿ ಅವತರಿಸಿದ್ದೀರಿ. ಆದ್ದರಿಂದ ಪರಮ ಪುರುಷನಾದ ಶ್ರೀಕೃಷ್ಣ ದಿವ್ಯಲೀಲೆಯನ್ನ ಹೆಚ್ಚು ಸ್ಪಷ್ಟವಾಗಿ ವರ್ಣಿಸಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾರದರು ವೇದವ್ಯಾಸರ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಪರಿಪೂರ್ಣವಾದ ದರ್ಶನ ಶಕ್ತಿ ಉಳ್ಳವರು. ನಿಮ್ಗೆ ಈಗ ಏನ್ ನಡೀತಾ ಇದೆ, ಹಿಂದೆ ಏನಾಗಿತ್ತು, ಮುಂದೆ ಏನಾಗಿದೆ, ಸಕಲವನ್ನ ನೀವು ಬಲ್ಲಿರಿ. ನೀವು ಭೂತ ಭವಿಷ್ಯತ್ ವರ್ತಮಾನವನ್ನ ನೀವು ಬಲ್ಲಿರಿ ನೀವು ಅಂತ ಹೇಳ್ಬಿಟ್ಟು ಅಮೋಘ ದೃಕ್ ಅಂತ ಹೇಳ್ತಾ ಇದಾರೆ. ನೀವು ಪರಿಪೂರ್ಣ ದೃಷ್ಟಿ ಉಳ್ಳವರು, ನೀವು ಅಮೋಘ ದೃಕ್ ಅಂತ ಹೇಳ್ತಾ ಇದಾರೆ. ನೀವು ಪರಮಾತ್ಮನ ಸ್ವರೂಪವನ್ನ ನೀವು ತಿಳ್ಕೊಂಡಿದ್ದೀರಾ. ನೀವು ಪರಮಾತ್ಮ ಅಂದ್ರೆ ಏನಂತ ಗೊತ್ತು. ನೀವು ಭಗವಂತನ, ನೀವೇನ್ ಸಾಮಾನ್ಯ ಅಲ್ಲ, ಭಗವಂತನ ಶಕ್ತ್ಯಾವೇಶ ಅವತಾರ. ನೀವು ಜನ್ಮ ರಹಿತರು. ನೀವು ಜನ್ಮವನ್ನ ಪಡ್ಕೊಳೋದ್ ಬೇಕಾಗಿರ್ಲಿಲ್ಲ. ಆದ್ರೆ ಈ ಜನರನ್ನ ಉದ್ಧಾರ ಮಾಡ್ಲಿಕ್ಕೆ, ಲೋಕ ಕಲ್ಯಾಣ ಮಾಡ್ಲಿಕ್ಕೆ ನೀವು ಬಂದಿದ್ದೀರಾ. ಅದಕ್ಕೋಸ್ಕರ ನೀವು ನಿಮ್ಮ ಈ ನೀವ್ ಏನಕ್ಕೆ ಜನ್ಮವನ್ನ ಪಡೆದಿದ್ದೀರಾ ಆ ಕಾರ್ಯವನ್ನ ನೀವು ಮಾಡಿ, ಅದನ್ನ ಸಮರ್ಪಕವಾಗಿ ಮಾಡಿ, ಆ ಕೃಷ್ಣನ ಲೀಲೆಗಳನ್ನ, ದಿವ್ಯ ಲೀಲೆಗಳನ್ನ ಸ್ಪಷ್ಟವಾಗಿ ವರ್ಣಿಸಿ, ಈ ಬದ್ಧಾತ್ಮರಿಗೆ ಅರ್ಥ ಆಗೋ ತರ ನೀವು ನೇರವಾಗಿ ವರ್ಣಿಸಿ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ: ವೇದವ್ಯಾಸರು ಪರಮಪುರುಷನಾದ ಶ್ರೀಕೃಷ್ಣನ ಶಕ್ತಿಯಿಂದ ಆವೇಶಿತವಾದ ಸಮಗ್ರಾಂಶದ ಅವತಾರಿಗಳು. ಅವರು ಲೋಕದ ಪತಿತಾತ್ಮರನ್ನ ಉದ್ಧರಿಸುವ ಸಲುವಾಗಿ ತಮ್ಮ ನಿರ್ವಾಜ್ಯ ಕರುಣೆಯಿಂದ ಅವತರಿಸಿದರು ಅಲ್ವಾ. ಅವರು ಭಗವಂತನ ಅವತಾರ.
ಆದ್ರೆ ಅವ್ರು ಏನಕ್ಕೆ ಬಂದಿದ್ದಾರೆ? ಈ ಲೋಕದ ಪತಿತಾತ್ಮರನ್ನ ಉದ್ಧರಿಸ್ಲಿಕ್ಕೆ ಬಂದಿದ್ದಾರೆ. ಪತಿತಾತ್ಮರು ಮತ್ತು ಭಗವಂತನನ್ನ ಮರೆತ ಚೇತನಗಳು ಅವನ ಭಕ್ತಿ ಸೇವೆಯಿಂದ ಬೇರೆಯಾಗಿದ್ದಾರೆ ಅಲ್ವಾ? ನಾವೆಲ್ಲನೂ ಸಹ ಭಗವಂತನನ್ನ ಮರ್ತು ಹೋಗಿದೀವಿ. ಅದಕ್ಕೋಸ್ಕರ ನಾವಿವಾಗ ಬೇರೆ ಆಗಿದೀವಿ. ಭಕ್ತಿ ಸೇವೆಯಿಂದ ನಾವು ಬೇರೆ ಆಗಿದೀವಿ. ಜೀವಿಗಳೆಲ್ಲ ಭಗವಂತನ ವಿಭಿನ್ನಾಂಶರು, ಶಾಶ್ವತವಾಗಿ ಭಗವಂತನ ದಾಸರು. ಆದ್ದರಿಂದ ವೇದ ಸಾಹಿತ್ಯವೆಲ್ಲ ಪತಿತಾತ್ಮರ ಕಲ್ಯಾಣಕ್ಕಾಗಿ ವ್ಯವಸ್ಥೆಗೊಂಡಿದೆ. ಅಂತಹ ಸಾಹಿತ್ಯದ ಉಪಯೋಗ ಪಡೆದು ಲೋಕ ಜೀವನದ ಬಂಧನದಿಂದ ಪಾರಾಗುವುದು ಪತಿತಾತ್ಮರ ಕರ್ತವ್ಯ ಅಲ್ವಾ? ಈ ವೇದಗಳನ್ನೆಲ್ಲ ಯಾಕೆ ಮಾಡಿದ್ದಾರೆ? ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಸಂತೋಷವಾಗಿ ಇದ್ಕೊಂಡು ನಾವು ಈ ಲೋಕವನ್ನ ಬಿಟ್ಟ ಮೇಲೆ ನಾವು ನಮ್ಮ ಶಾಶ್ವತ ಸ್ಥಾನವನ್ನ ನಾವು ಪಡ್ಕೊಳ್ಳೋದೇ ಈ ವೇದಗಳ ಉದ್ದೇಶ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾರದರು ವೇದವ್ಯಾಸರ ಗುರುಗಳಾಗಿರೋದು ಕೇವಲ ಔಪಚಾರಿಕ ಅಲ್ಲ. ಇವಾಗ ವೇದವ್ಯಾಸರು ಸಾಮಾನ್ಯದವರಲ್ಲ, ಅವರು ಭಗವಂತನ ಶಕ್ತ್ಯಾವೇಶ ಅವತಾರ. ಮತ್ತೆ ಅವ್ರಿಗೆ ಯಾಕಪ್ಪ ಗುರುಗಳು ಬೇಕು? ಯಾಕಪ್ಪ ಈ ತರ ನಾರದರು ಅವ್ರಿಗೆ ಇಲ್ಲಿ ಉಪದೇಶವನ್ನ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ, ಕೃಷ್ಣ ಅವರು ದೇವೋತ್ತಮ ಪರಮ ಪುರುಷ ಅಲ್ವಾ? ಅವರು ಸ್ವತಃ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಮತ್ತೆ ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಮತ್ತೆ ಕ್ಷೀರೋದಕಶಾಹಿ ವಿಷ್ಣುವಿನ ಅವತಾರವಾದ ವಿಸ್ತಾರವಾದ ಶ್ರೀರಾಮ ಅವರು ಭೌತಿಕ ಪ್ರಪಂಚಕ್ಕೆ ಬಂದಾಗ ಎಲ್ಲರೂ ಸಹ ಅವರು ಗುರುಗಳನ್ನ ಹೊಂದಿದ್ದಾರೆ. ಯಾಕೆ ಅಂತಂದ್ರೆ ಯದ್ಯದಾಚರತಿ ಶ್ರೇಷ್ಠ ತತ್ತತ್ ದೇವೇತರೋ ಜನಃ ಸಯತ್ ಪ್ರಮಾಣಂ ಕೃತೆ ಲೋಕಸ್ತತ್ ಅನುವರ್ತತೆ ಅಲ್ವಾ? ಸೊ ಶ್ರೇಷ್ಠದ ವ್ಯಕ್ತಿಗಳು ಏನನ್ನ ಮಾಡ್ತಾರೋ ಅದನ್ನ ಇತರ ಜನರು, ಸಾಮಾನ್ಯ ಜನರು ಅವರನ್ನ ಅನುಸರಿಸ್ತಾರೆ. ಅವ್ರಿಗೋಸ್ಕರ ಮಾದರಿಯಾಗಿರಲಿಕ್ಕೋಸ್ಕರನೇ ಅವರು ಗುರುಗಳನ್ನ ಅವರು ಸ್ವೀಕಾರ ಮಾಡ್ತಾ ಇದಾರೆ ಹೊರತು ಅವ್ರಿಗೆ ಏನೋ ಒಂದು ಜ್ಞಾನ ಗೊತ್ತಿಲ್ಲ ಅಲ್ವಾ? ಅವರು ಅಜ್ಞಾನದಲ್ಲಿದ್ದಾರೆ. ಆ ಅಜ್ಞಾನವನ್ನ ಒಡೆದೋಡಿಸ್ಬೇಕು ಅಂತ ಅಲ್ಲ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ನಾರದರು ವೇದವ್ಯಾಸರ ಗುರುಗಳಾಗಿರುವುದು ಕೇವಲ ಔಪಚಾರಿಕ. ವೇದವ್ಯಾಸರು ಆಧ್ಯಾತ್ಮಿಕ ಗುರು ಒಬ್ಬನನ್ನು ಅವಲಂಬಿಸಿದವರಲ್ಲ. ವಾಸ್ತವವಾಗಿ ಅವರೇ ಬೇರೆ ಎಲ್ಲರ ಗುರುಗಳು ಅಲ್ವಾ? ನಾವು ವ್ಯಾಸ ಪೂಜೆಯನ್ನ ನಾವು ಮಾಡ್ತೀವಿ, ವ್ಯಾಸಪೀಠ ಅಂತ ನಾವು ಹೇಳ್ತೀವಿ ಅಲ್ವಾ? ಅವರೇ ಗುರುಗಳು. ಆದರೆ ಅವರು ಆಚಾರ್ಯರಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ವಾ? ಆಚರತೀತಿ ಆಚಾರ್ಯ. ಯಾರು ಆಚಾರ ಮಾಡಿ ಅವರು ಅದು ತಮ್ಮ ಜೀವನದಲ್ಲಿ ಅವ್ರು ಹೇಳಿರೋದನ್ನ ಅಳವಡಿಸ್ಕೊಂಡು ಅವರು ತೋರಿಸ್ತಾರೋ ಅವರೇ ನಿಜವಾದ ಆಚಾರ್ಯರು ಅಲ್ವಾ? ಬರೇ ಬಾಯಿ ಮಾತಿಗೆ ಹೇಳೋರು ಆಚಾರ್ಯರ ಆಗೋದಿಲ್ಲ. ವ್ಯಕ್ತಿಯು ಸ್ವಯಂ ಭಗವಂತನೇ ಆದರೂ ಅವನಿಗೆ ಒಬ್ಬ ಗುರು ಇರಬೇಕು ಎನ್ನುವ ವಿಷಯವನ್ನ ಅವರು ತಮ್ಮ ವರ್ತನೆಯಿಂದ ಬೋಧಿಸಿದ್ದಾರೆ. ಶ್ರೀಕೃಷ್ಣ, ಶ್ರೀರಾಮ, ಶ್ರೀ ಚೈತನ್ಯ ಮಹಾಪ್ರಭು ಇವರೆಲ್ಲ ಭಗವಂತನ ಅವತಾರಗಳೇ. ತಮ್ಮ ಅಲೌಕಿಕ ಪ್ರಕೃತಿಯಿಂದಾಗಿ ಅವರು ಎಲ್ಲ ಜ್ಞಾನವನ್ನ ಅರಿತಿದ್ದರು. ಆದರೂ ಅವರು ಸಾಂಪ್ರದಾಯಿಕವಾಗಿ ಗುರುಗಳನ್ನು ಸ್ವೀಕರಿಸಿದರು. ಸಾಮಾನ್ಯ ಜನರನ್ನು ದೇವರ ಪಾದ ಪದ್ಮಗಳ ಕಡೆಗೆ ತಿರುಗಿಸಲು ಸ್ವಯಂ ಶ್ರೀಕೃಷ್ಣನೇ ವೇದವ್ಯಾಸರ ರೂಪದಲ್ಲಿ ಭಗವಂತನ ದಿವ್ಯ ಲೀಲೆಗಳನ್ನ ವರ್ಣಿಸುತ್ತಿದ್ದಾನೆ. ಹರೇ ಕೃಷ್ಣ. ಇದೊಂದನ್ನ ಹೇಳ್ತೀನಿ, ಯಾಕಂದ್ರೆ 23ನೇ ಶ್ಲೋಕದಿಂದ ನಾರದರು ತಮ್ಮ ಹಿಂದಿನ ಜೀವನದ ವೃತ್ತಾಂತವನ್ನ ಹೇಳ್ತಾರೆ. ಅದನ್ನ ನಾನು ನಾಳೆ ದಿವಸ ತಿಳ್ಕೊಳ್ಳಂತೆ. ಇದನ್ನ ನಾನು ಸಿಂಪಲ್ ಆಗಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಒಂದು 5 ನಿಮಿಷದಲ್ಲಿ. ಇದಂ ಹಿ ಪುಂಸಸ್ ತಪಸ್ಸಃ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿ ದತ್ತಯೋಃ ಅವಿಚ್ಯುತೋ ಅರ್ಥ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಅನುವಾದ: ಜ್ಞಾನ ಸಾಧನೆಯ ನಿಶ್ಚಿತ ಉದ್ದೇಶಗಳೆಂದರೆ ತಪಸ್ಸು, ವೇದಾಧ್ಯಯನ, ಯಜ್ಞ, ಸ್ತೋತ್ರ ಪಠಣ ಮತ್ತು ದಾನ. ಕಡೆಯಲ್ಲಿ ಇವು ಉತ್ತಮ ಕಾವ್ಯಗಳಿಂದ ವರ್ಣಿತನಾದ ಭಗವಂತನ ಅಲೌಕಿಕ ನಿರೂಪಣೆಯಲ್ಲಿ ಕೊನೆಗೊಳ್ಳುತ್ತವೆ. ಇದನ್ನ ವಿದ್ವಾಂಸರು ಖಚಿತವಾಗಿ ತೀರ್ಮಾನಿಸಿದ್ದಾರೆ. ಇದನ್ನ ನಮ್ಗೆ ಎಷ್ಟು ಸತಿ ಹೇಳಿದಾರಲ್ವಾ? ಯಜ್ಞ, ದಾನ, ತಪ ನೀವೇನೆಲ್ಲಾ ಮಾಡ್ತೀರಾ ಅದನ್ನೆಲ್ಲನೂ ನೀವು ಯಾರ ಸಂತೋಷಕ್ಕೆ ಮಾಡ್ಬೇಕು? ದೇವೋತ್ತಮ ಪರಮ ಪುರುಷನ ಸಂತೋಷಕ್ಕೆ ಮಾಡ್ಬೇಕು ಅಲ್ವಾ? ವಿಷ್ಣುವಿನ ಸಂತೋಷಕ್ಕೋಸ್ಕರನೇ ನೀವು ಎಲ್ಲವನ್ನ ಮಾಡ್ಬೇಕು ಅಂತ ನಮ್ಗೆ ಭಗವದ್ಗೀತೆನೂ ಸಹ ಹೇಳಿದ್ರು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇನೇ ಮಾಡಿದ್ರು ಸಹ ನಮ್ಗೆ ಜ್ಞಾನ ಸಾಧನೆಯ ಜ್ಞಾನ ನಾವ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಾವ್ ಇದನ್ನೆಲ್ಲ ಮಾಡ್ತೀವಿ. ತಪಸ್ಸು, ವೇದಾಧ್ಯಯನ, ಯಜ್ಞ, ಸ್ತೋತ್ರ ಪಠಣ, ದಾನ ಇದನ್ನೆಲ್ಲ ಮಾಡೋಣ ಅಂತ ನಾವ್ ಅನ್ಕೊಂಡು ಮಾಡ್ತೀವಿ, ಜ್ಞಾನವನ್ನ ಪಡ್ಕೋತೀವಿ. ಆದ್ರೆ ಕೊನೆಗೆ ಈ ಜ್ಞಾನವನ್ನ ನಾವು ಏನಕ್ಕೆ ಉಪಯೋಗಿಸ್ಬೇಕು? ಉತ್ತಮ ಶ್ಲೋಕಗಳಿಂದ ವರ್ಣಿತನಾದ ಭಗವಂತನಿಗೋಸ್ಕರ ನಾವ್ ಅದನ್ನ ಉಪಯೋಗಿಸ್ಕೋಬೇಕು. ಇವಾಗ ನನ್ನ ಜ್ಞಾನ ನನಗೆ ಇವಾಗ ಓದ್ಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅಂತಂದ್ರೆ ನಾನು ಅದನ್ನ ನನ್ನ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೆ ಹೌದು ನಾನು ಅದನ್ನ ಉಪಯೋಗಿಸ್ಕೊತಾ ಇದೀನಿ. ಆದ್ರೆ ಅದ ನಿಜವಾದ ಉಪಯೋಗ ಏನು ಅಂತಂತಂದ್ರೆ ಆ ಭಗವಂತನ ಸ್ತುತಿ ಮಾಡ್ಲಿಕ್ಕೆ, ಆ ಭಗವಂತನ ಲೀಲೆಗಳನ್ನ ಓದ್ಲಿಕ್ಕೆ, ಬರೀಲಿಕ್ಕೆ, ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ಆ ಜ್ಞಾನವನ್ನ ಉಪಯೋಗಿಸ್ಬೇಕು ಅಲ್ವಾ? ನಮ್ಗೆ ಇದನ್ನ 2ನೇ ಅಧ್ಯಾಯದಲ್ಲೂ ಸಹ ನಾವು ಆ ಭಾಗವತಂ 1ನೇ ಕ್ಯಾಂಟಿನ 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿವಿ ಅಲ್ವಾ? ವಾಸುದೇವ ಪರಾವೇದ ಅಂತ ಹೇಳಿ ತುಂಬಾ ಸುಂದರವಾದ ಶ್ಲೋಕ ಇದೆ ಅಲ್ವಾ? ಎಲ್ಲವೂ ಸಹ ವಾಸುದೇವನಿಗೋಸ್ಕರನೇ ನಾವು ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಮಾನವನ ಬುದ್ಧಿ ಕಲೆ, ವಿಜ್ಞಾನ, ತತ್ವಶಾಸ್ತ್ರ, ಭೌತಶಾಸ್ತ್ರ, ರಾಸನಶಾಸ್ತ್ರ, ಮನಃಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮೊದಲಾದವುಗಳ ಜ್ಞಾನದ ಬೆಳವಣಿಗೆಗಾಗಿ ಇದೆ ಅಲ್ವಾ? ನಾವಿವಾಗ ಬುದ್ಧಿಶಕ್ತಿನ ನಾವ್ ಏನಕ್ಕೆ ಉಪಯೋಗಿಸ್ಕೊತಾ ಇದೀವಿ? ನಾವ್ ಈ ಎಲ್ಲಾ ಜ್ಞಾನಗಳನ್ನ ಪಡ್ಕೋಬೇಕು ಅಂತ ನಾವು ಉಪಯೋಗಿಸ್ಕೊತಾ ಇದೀವಿ. ಅಂತಹ ಜ್ಞಾನದ ಸಂಸ್ಕಾರದಿಂದಾಗಿ ಮಾನವ ಸಮಾಜವು ಬಾಳಿನ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅಲ್ವಾ?
ನಾವ್ ಇವಾಗ ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಾವು ಸ್ಕೂಲಿಗೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಗೆ ಏನ್ ಹೇಳ್ತಾರೆ, ಎಷ್ಟು ಶತದಡ್ಡ ಮೂರ್ಖ ಅಂತ ಹೇಳ್ತಾರೆ ಅಲ್ವಾ. ನಾವ್ ಇವಾಗ ಮಾನವ ಜೀವನದಲ್ಲಿ ಭಗವಂತ ನಮಗೆ ಕೊಟ್ಟಿರೋ ಈ ಬುದ್ಧಿಯನ್ನ ನಾವು ಜ್ಞಾನದ ಬೆಳವಣಿಗೆಗೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅವಾಗ ಅದು ಪರಿಪೂರ್ಣತೆ ಅಂತ ನಾವು ಅನ್ಕೊಂಡಿದೀವಿ. ಬಾಳಿನ ಈ ಸಂಪೂರ್ಣತೆಯು ಪರಮಚೇತನನಾದ ವಿಷ್ಣುವಿನ ಸಾಕ್ಷಾತ್ಕಾರದಲ್ಲಿ ಕೊನೆ ಮುಟ್ಟುತ್ತದೆ. ಹೌದು, ನಾವ್ ಇವಾಗ ಜ್ಞಾನವನ್ನ ಪಡ್ಕೊಂಡ್ವಿ, ಆದ್ರೆ ಅದು ಅದರ ಗುರಿ ಮುಟ್ಟೋದು ಅಂದ್ರೆ ಏನರ್ಥ? ನಾವು ಈ ಜ್ಞಾನವನ್ನ ಭಗವಂತನಿಗೋಸ್ಕರ ಉಪಯೋಗಿಸ್ಕೊಂಡಾಗ ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ನಾವು ಉಪಯೋಗಿಸ್ಕೊಂಡಾಗ ಅದರ ಸಾರ್ಥಕತೆ ಆಗತ್ತೆ. ಆದ್ರಿಂದ ಜ್ಞಾನದಲ್ಲಿ ಮುಂದುವರಿದವರು ಭಗವಂತನಾದ ವಿಷ್ಣುವನ್ನ ಸೇವಿಸಲು ಬಯಸಬೇಕೆಂದು ಶ್ರುತಿಯು ನಿರ್ದೇಶಿಸುತ್ತದೆ. ಅದಕ್ಕೆ ನಮ್ಗೆ ಇವಾಗ ಜ್ಞಾನ ಇದೆ ಅಂತಂದ್ರೆ ಅದರ ಉದ್ದೇಶ ಏನಿರ್ಬೇಕು? ನಾನು ವಿಷ್ಣುವನ್ನ ನಾನು ಸೇವೆ ಮಾಡ್ಬೇಕು ಅಂತ ಬಯಸ್ಬೇಕು. ಅದನ್ನ ನಮ್ಮ ಎಲ್ಲ ಶ್ರುತಿಗಳು ಹೇಳುತ್ತೆ. ದುರ್ದೈವವೆಂದರೆ ಯಾರು ವಿಷ್ಣು ಮಾಯೆಯ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿದ್ದಾರೋ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಅಥವಾ ಪರಿಪೂರ್ಣತೆಯ ಕೊನೆ ವಿಷ್ಣುವನ್ನೇ ಅವಲಂಬಿಸಿದೆ ಎನ್ನುವುದನ್ನ ತಿಳಿದಿಲ್ಲ ಅಲ್ವಾ. ಯಾರು ನಾವು ಮಾಯೆಗೆ ಒಳಗಾಗಿದೀವೋ, ವಿಷ್ಣುವಿನ ಆ ಬಹಿರಂಗ ಶಕ್ತಿಯ ಮಾಯೆಗೆ ಒಳಗಾಗಿದೀವೋ ಅವರು ಅರ್ಥ ಮಾಡ್ಕೋತಾ ಇಲ್ಲ ಈ ಜ್ಞಾನದ ಉದ್ದೇಶ ಏನು, ಅದರ ಪರಿಪೂರ್ಣತೆ ಏನು ಅಂತ ಅರ್ಥ ಮಾಡ್ಕೋತಿಲ್ಲ. ವಿಷ್ಣು ಮಾಯೆ ಎಂದರೆ ಇಂದ್ರಿಯ ಭೋಗ. ಇಂದ್ರಿಯ ಭೋಗವು ತಾತ್ಕಾಲಿಕವೂ ದುಃಖಕರವೂ ಆಗಿದೆ. ವಿಷ್ಣು ಮಾಯೆಯ ಬಲೆಗೆ ಬಿದ್ದವರು ಜ್ಞಾನಾಭಿವೃದ್ಧಿಯನ್ನ ಇಂದ್ರಿಯ ಭೋಗಕ್ಕೆ ಬಳಸಿಕೊಳ್ಳುತ್ತಾರೆ. ನಾರದ ಮುನಿಗಳು ವಿವರಿಸಿರುವಂತೆ ಈ ಬ್ರಹ್ಮಾಂಡದ ಎಲ್ಲ ಸಾಮಗ್ರಿಗಳು ಭಗವಂತನ ಬೇರೆ ಬೇರೆ ಶಕ್ತಿಗಳ ಹೊರಹೊಮ್ಮಿಕೆ ಅಲ್ಲದೆ ಬೇರೆಯಲ್ಲ ಅಲ್ವಾ. ಇಲ್ಲಿ ಈ ಸೃಷ್ಟಿಯಲ್ಲಿ, ಇಡೀ ಸೃಷ್ಟಿಯಲ್ಲಿ ನಾವೇನೆಲ್ಲ ನೋಡ್ತೀವೋ ಅದೆಲ್ಲನೂ ಸಹ ಭಗವಂತನ ಶಕ್ತಿಯೇ, ಅದೆಲ್ಲನೂ ಸಹ ಭಗವಂತನಿಂದ ಬಂದಿರೋದೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಊಹಿಸಲು ಆಗದ ಅವನ ಶಕ್ತಿಯಿಂದಾಗಿ ಈ ಜಗತ್ತಿನ ಕ್ರಿಯೆ ಪ್ರಕ್ರಿಯೆಗಳಿಗೆ ಚಲನೆ ಬಂದಿದೆ. ಅವು ಭಗವಂತನ ಚೈತನ್ಯದಿಂದಾಗಿ ಹೊರಹೊಮ್ಮಿವೆ. ಅವನ ಚೈತನ್ಯವನ್ನೇ ಆಶ್ರಯಿಸಿದೆ. ಪ್ರಳಯದ ನಂತರ ಅವನೊಳಗೇ ಸೇರುತ್ತವೆ. ಹೀಗಿರುತ್ತಾ ಯಾವುದೂ ಅವನಿಂದ ಭಿನ್ನವಲ್ಲ. ಆದರೆ ಭಗವಂತನು ಮಾತ್ರ ಯಾವಾಗಲೂ ಅವುಗಳಿಂದ ಭಿನ್ನವಾಗಿದ್ದಾನೆ ಅಲ್ವಾ. ಇವಾಗ ಇದೆಲ್ಲನೂ ಸಹ ನಾವು ಸೃಷ್ಟಿ ಕಾಲದಲ್ಲಿ ನಾವು ನೋಡಿದ್ವಿ ಅಲ್ವಾ. ಯಾರು ಕಾರಣೋದಕಶಾಹಿ ವಿಷ್ಣುವಿನ ಶರೀರದಿಂದ ಈ ಎಲ್ಲ ಸಕಲ ಬ್ರಹ್ಮಾಂಡಗಳು ಬರುತ್ತೆ ಅಲ್ವಾ. ಅದಾದ್ಮೇಲೆ ಗರ್ಭೋದಕಶಾಹಿ ವಿಷ್ಣು ಅದರೊಳಗಡೆ ಹೋಗ್ತಾರೆ. ಅದಾದ್ಮೇಲೆ ಕ್ಷೀರೋದಕಶಾಹಿ ವಿಷ್ಣು ಅವರಿಂದ ವಿಸ್ತಾರ ಆಗ್ತಾರೆ. ಅವರು ಪ್ರತಿಯೊಂದು ಜೀವರಾಶಿಗಳ ಹೃದಯದ ಒಳಗಡೆ ಆತ್ಮದ ಜೊತೆ ಇರ್ತಾರೆ. ಮತ್ತೆ ಪ್ರತಿಯೊಂದು ಜಡ ವಸ್ತುವಿನ ಕಣದಲ್ಲೂ ಅವ್ರು ಇರ್ತಾರೆ ಅಲ್ವಾ. ಅದಾದ್ಮೇಲೆ ಪ್ರಳಯ ಆದಾಗ ಏನಾಗುತ್ತೆ, ಎಲ್ಲವೂ ಸಹ ಆ ಗರ್ಭೋದಕಶಾಹಿ ವಿಷ್ಣು ಒಳಗೆ ಹೋಗುತ್ತೆ. ಅದಾದ್ಮೇಲೆ ಇಡೀ ಬ್ರಹ್ಮಾಂಡವೇ ನಾಶವಾಗಿ ಹೋದಾಗ ಬ್ರಹ್ಮನ 100 ವರ್ಷಗಳಾದ್ಮೇಲೆ ಮತ್ತೆ ಅದು ಕಾರಣೋದಕಶಾಹಿ ವಿಷ್ಣುವಿನಲ್ಲಿ ಅದು ಐಕ್ಯ ಆಗೋಗುತ್ತೆ ಅಲ್ವಾ. ಸೊ ಎಲ್ಲವೂ ಸಹ ಭಗವಂತನಿಂದ ಹೊರ ಹೊಮ್ತಾ ಇದೆ, ಎಲ್ಲವೂ ಭಗವಂತನ ಒಳಗಡೆನೆ ಹೋಗ್ತಾ ಇದೆ. ಆದ್ರೆ ಭಗವಂತ ಇದರಿಂದ ಅವರು ಭಿನ್ನನಾಗಿದ್ದಾನೆ. ಅವನು ಅಂದ್ರೆ ಇದೆಲ್ಲ ನಾವೇನ್ ನೋಡಿದ್ವಿ ಭೌತಿಕ ಶಕ್ತಿ, ಅದೇ ಭಗವಂತ ಅಲ್ಲ ಅಲ್ವಾ. ಅದರಿಂದ ಅವರು ಭಿನ್ನರಾಗಿದ್ದಾರೆ ಅಲ್ವಾ. ಇನ್ನ ಮಹತ್ವವಾದದ್ದು ಅವರು ಅಲ್ವಾ, ಇನ್ನ ಸರ್ವೋಚ್ಚ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಇಲ್ಲಿ ನಾರದರು ಹೇಳ್ತಾರೆ, ನಿನಗೆ ಅದೆಲ್ಲ ಗೊತ್ತಿದೆ. ಈ ಜನಗಳೆಲ್ಲ ಈ ಭೌತಿಕ ಪ್ರಪಂಚವನ್ನ ನೋಡಿ ಇದೇ ಭಗವಂತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅಷ್ಟೇ ಅಲ್ಲ, ಅವ್ರು ಅದಕ್ಕಿಂತ ಇನ್ನ ಹೆಚ್ಚಿನಾದವರು. ಅದನ್ನ ನೀನು ಹೇಳು, ನೇರವಾಗಿ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ವೇದವ್ಯಾಸರಿಗೆ ನಾರದರು ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲೂ ಸಹ ಅದ್ರ ಬಗ್ಗೆನೇ ವಿಷಯ ಇದೆ. ನಾನು ಜಸ್ಟ್ ಇದನ್ನ ಓದ್ಬಿಟ್ಟು ಮುಗಿಸ್ಬಿಡ್ತೀನಿ. ಜ್ಞಾನದ ಪ್ರಗತಿಯನ್ನ ಭಗವಂತನ ಸೇವೆಯಲ್ಲಿ ಬಳಸಿದಾಗ ಇಡೀ ಪ್ರಕ್ರಿಯೆ ಪಾರಮಾರ್ಥಿಕವಾಗುತ್ತದೆ ಅಲ್ವಾ. ಇವಾಗ ನಾನು ಈ ಲ್ಯಾಪ್ಟಾಪ್ ಅನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಾ ಇದ್ದೀನಿ. ಈಗ ಲ್ಯಾಪ್ಟಾಪ್ ಅನ್ನು ಸಹ ಈಗ ಅದು ಪಾರಮಾರ್ಥಿಕವಾಗ್ಬಿಟ್ಟಿದೆ ಅಲ್ವಾ. ಇದನ್ನು ಸ್ಪಿರಿಚುಯಲ್ ಆಗ್ಬಿಟ್ಟಿದೆ. ಪರಮ ಪುರುಷನಾಗಲಿ ಅಥವಾ ಅವನ ದಿವ್ಯ ನಾಮವಾಗಲಿ ಅಥವಾ ಅವನ ಕೀರ್ತಿ ವೈಭವಗಳಾಗಲಿ ಪರಸ್ಪರ ಅಭಿನ್ನವಾದದ್ದು ಅಲ್ವಾ. ಭಗವಂತನ ನಾಮ ಮತ್ತೆ ಕೀರ್ತಿ ವೈಭವ ಎಲ್ಲನೂ ಸಹ ಭಗವಂತನಿಗಿನ್ನ ಅದು ಯಾವುದೇ ಭಿನ್ನತೆ ಇಲ್ಲ, ಅವೆಲ್ಲನೂ ಸಹ ಒಂದೇ. ಆದ್ದರಿಂದ ಕಲೆ, ವಿಜ್ಞಾನ, ತತ್ವಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಮನಃಶಾಸ್ತ್ರ ಮತ್ತು ಬೇರೆ ಎಲ್ಲ ಜ್ಞಾನ ಶಾಖೆಗಳನ್ನ ಸಂಪೂರ್ಣವಾಗಿ ಭಗವತ್ ಸೇವೆಯಲ್ಲಿ ವಿನಿಯೋಗಿಸಬೇಕೆಂದು ಎಲ್ಲ ಋಷಿಗಳು ಭಗವದ್ ಭಕ್ತರು ತಿಳಿಸಿದ್ದಾರೆ. ಭಗವಂತನ ಮಹಿಮೆಯನ್ನು ಕೀರ್ತಿಸಲು ಕಲೆ, ಸಾಹಿತ್ಯ, ಕಾವ್ಯ, ಚಿತ್ರಕಲೆಗಳನ್ನ ಬಳಸಬಹುದು. ಕವಿಗಳು, ಕಾದಂಬರಿಕಾರರು ಅಥವಾ ಯಾರೇ ಸಾಹಿತಿಗಳು ಸಾಮಾನ್ಯವಾಗಿ ವೈಷಯಿಕ ವಸ್ತುಗಳನ್ನ ಕುರಿತು ಬರೆಯುತ್ತಾರೆ. ಅವರೇನಾದರೂ ಭಗವಂತನ ಸೇವೆಯಲ್ಲಿ ತೊಡಗುವುದಾದರೆ ಆಗ ಭಗವಂತನ ಅಲೌಕಿಕ ಮಹಿಮೆಗಳನ್ನ ವರ್ಣಿಸಬಹುದು. ವಾಲ್ಮೀಕಿ ಋಷಿಗಳು ಮಹಾಕವಿಗಳಾಗಿದ್ದರು. ಹಾಗೆಯೇ ವೇದವ್ಯಾಸರು ಮಹಾನ್ ಲೇಖಕರು. ಅವರಿಬ್ಬರು ದೇವರ ಲೀಲೆಗಳನ್ನ ವರ್ಣಿಸುವುದರಲ್ಲಿ ಸಂಪೂರ್ಣವಾಗಿ ನಿರತರಾದರು. ಆದ್ದರಿಂದಾಗಿ ಅವರು ಅಮರರಾಗಿದ್ದಾರೆ. ಅದೇ ರೀತಿ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳು ಕೂಡ ಭಗವಂತನ ಸೇವೆಗೆ ಬಳಕೆಯಾಗಬೇಕು. ಇಂದ್ರಿಯ ತುಷ್ಟಿಯ ಸಲುವಾಗಿ ಕಲ್ಪನಾತ್ಮಕವಾದ ಒಣ ಸಿದ್ಧಾಂತಗಳನ್ನು ನಿರೂಪಿಸುವುದರಿಂದ ಯಾವ ಉಪಯೋಗವೂ ಇಲ್ಲ. ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳು ಭಗವಂತನ ಮಹಿಮೆಯ ಪ್ರತಿಪಾದನೆಗೆ ಬಳಕೆಯಾಗಬೇಕು. ಮುಂದುವರೆದ ಜನರು ವಿಜ್ಞಾನದ ಮೂಲಕವಾಗಿ ಪರಮ ಸತ್ಯವನ್ನ ಅರಿಯಲು ಕಾತರರಾಗಿದ್ದಾರೆ. ಆದ್ದರಿಂದ ಶ್ರೇಷ್ಠ ವಿಜ್ಞಾನಿಯು ವಿಜ್ಞಾನದ ಆಧಾರದ ಮೇಲೆ ಭಗವಂತನ ಅಸ್ತಿತ್ವವನ್ನ ಸಾಧಿಸಿ ತೋರಿಸಲು
ಪ್ರಯತ್ನ ಪಡಬೇಕು. ತಾತ್ವಿಕ ಚಿಂತನೆಗಳು ಪರಮ ಸತ್ಯವನ್ನು ಚೇತನಾತ್ಮಕವೆಂದು ಸರ್ವಶಕ್ತಿಯುತವೆಂದು ಸ್ಥಾಪಿಸಲು ಉಪಯೋಗವಾಗಬೇಕು. ಹಾಗೆಯೇ ಜ್ಞಾನದ ಇತರ ಶಾಖೆಗಳು ಭಗವಂತನ ಸೇವೆಯಲ್ಲಿ ವಿನಿಯೋಗವಾಗಬೇಕು. ಭಗವದ್ಗೀತೆಯಲ್ಲಿಯೂ ಇದನ್ನೇ ಹೇಳಲಾಗಿದೆ. ಭಗವತ್ ಸೇವೆಯಲ್ಲಿ ಬಳಕೆಯಾಗದ ಎಲ್ಲ ಜ್ಞಾನವು ಅವಿದ್ಯೆ ಮಾತ್ರವೇ. ಉನ್ನತ ಜ್ಞಾನದ ನಿಜವಾದ ಉಪಯೋಗವೆಂದರೆ ಭಗವಂತನ ಮಹಿಮೆಗಳನ್ನ ಸ್ಥಾಪಿಸುವುದು. ಅದೇ ಅಂತಹ ಜ್ಞಾನದ ನಿಜವಾದ ಅರ್ಥ. ದೇವರ ಸೇವೆಯಲ್ಲಿ ನಿರತವಾದ ವೈಜ್ಞಾನಿಕ ತಿಳುವಳಿಕೆಯಾಗಲಿ ಅಥವಾ ಈ ಬಗೆಯ ಇತರ ಕೆಲಸಗಳಾಗಲಿ ವಾಸ್ತವವಾಗಿ ಹರಿಕೀರ್ತನೆ ಅಥವಾ ಭಗವಂತನ ಗುಣಗಾನವೆನಿಸಿಕೊಳ್ಳುತ್ತದೆ ಅಲ್ವಾ. ಈಗ ಪ್ರಭುಪಾದರು ಅದನ್ನೇ ಅಲ್ವಾ ಮಾಡಿದ್ರು. ಇವಾಗ ಪ್ರಭುಪಾದರು ಯಾವ್ದೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆಯೋ ಅದನ್ನೆಲ್ಲ ಉಪಯೋಗಿಸಿದ್ರು. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇದೇನಿದು, ಇವರು ಭಕ್ತ ಅಂತ ಹೇಳ್ತಾರೆ, ಇವರೆಲ್ಲರನ್ನೂ ಸಹ ವೈರಾಗ್ಯವನ್ನ ತೋರಿಸ್ಬೇಕು, ಈ ಇಂದ್ರಿಯ ಭೋಗ ವಸ್ತುಗಳಿಂದ ಅವರು ದೂರ ಇರ್ಬೇಕು, ಆದ್ರೆ ಇದೇನಿದು ಎಲ್ಲವನ್ನ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ತಿಳ್ಕೊಂಡಿದೀವಿ ಅಲ್ವಾ, ಯುಕ್ತ ವೈರಾಗ್ಯ. ಪ್ರಭುಪಾದರು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ತೋರಿಸ್ಕೊಟ್ರದೇ ಯುಕ್ತ ವೈರಾಗ್ಯ. ಯಾವಾಗ ಈ ಭೌತಿಕ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಸಹ ಭಗವಂತಂದೇ ಅಲ್ವಾ. ನಮ್ಮ ಸಮಯವೇ ಆಗ್ಲಿ, ಹಣ, ಅಂತಸ್ತು, ಆಸ್ತಿ ಪಾಸ್ತಿ, ಪ್ರಾಣ, ಈ ದೇಹ, ಮನಸ್ಸು ಎಲ್ಲವೂ ಸಹ ಭಗವಂತನಿಂದನೇ ಬಂದಿರೋದು. ಅದಕ್ಕೋಸ್ಕರ ಅದನ್ನ ಭಗವಂತನಿಗೆ ಉಪಯೋಗಿಸಿದಾಗ ನೋಡಿ, ಅದನ್ನೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅದನ್ನ ಭಗವಂತನ ಗುಣಗಾನ ಅನ್ಸತ್ತೆ, ಭಗವಂತನ ಅದು ಹರಿಕೀರ್ತನೆ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ವಾ. ನಾವು ಪ್ರತಿಯೊಂದನ್ನ ನಾವು ಭಗವಂತನಿಗೆ ಮಾಡಿದಾಗ ಅದು ಹರಿಕೀರ್ತನೆ ಆಗತ್ತೆ, ಅದು ಭಗವಂತನ ಗುಣಗಾನ ಅಂತ ಅನ್ನಿಸ್ಕೊಳುತ್ತೆ. ಇವಾಗ ಅದಕ್ಕೆ ಅಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಈಗ ವೇದವ್ಯಾಸರೇ ಆಗ್ಲಿ, ವಾಲ್ಮೀಕಿನೇ ಆಗ್ಲಿ, ಅವರು ಉತ್ತಮ ಲೇಖಕರು, ಕವಿಗಳಾಗಿದ್ರು. ಆದ್ರೆ ಅವರು ಭಗವಂತನ ಗುಣಗಾನವನ್ನ ಮಾಡಿದ್ರು, ಅದಕ್ಕೆ ಅವರು ಅಮರರಾಗಿದ್ದಾರೆ. ಅದೇ ತರ ಎಷ್ಟೊಂದ್ ಜನ ಜ್ಞಾನಿಗಳಿದ್ದಾರೆ, ಆದ್ರೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಅವ್ರು ಅದನ್ನ ತಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ಕೊತಾ ಇದಾರೆ. ಅದಕ್ಕೆ ಅವ್ರು ಹೇಳ ಹೆಸರಿಲ್ದಲೆ ಅವರು ಈ ಚರಿತ್ರೆಯಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ ಅವರು ಅಲ್ವಾ. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಇರೋ ಪ್ರತಿಯೊಂದನ್ನು ಸಹ ಹಣ, ಅಂತಸ್ತು, ಆಸ್ತಿ ಪಾಸ್ತಿ, ನಿಮ್ಮ ಪ್ರಾಣ, ಸಮಯ ಎಲ್ಲವನ್ನ ಭಗವತ್ ಭಕ್ತಿಗೋಸ್ಕರ ನೀವು ಅದನ್ನ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದೆಲ್ಲನೂ ಸಹ ಭಗವಂತನ ಶಕ್ತಿ, ಅದನ್ನ ಭಗವಂತನಿಗೆ ಉಪಯೋಗಿಸ್ಕೋಬೇಕು. ಅಯ್ಯೋ, ಇದನ್ನ ನಾವು ವೈರಾಗ್ಯವನ್ನ ನಾವು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಬೇಡ ಅಂತ ಅನ್ಕೊಂಡ್ರೆ ನಾವು ಅದನ್ನ ಯುಕ್ತ ರೀತಿಯಲ್ಲಿ ನಾವು ವೈರಾಗ್ಯವನ್ನ ಮಾಡೋ ತರ ಆಗೋದಿಲ್ಲ. ಅದು ಫಲ್ಗು ವೈರಾಗ್ಯ ಆಗತ್ತೆ ಅಂತ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಇವಾಗ ಭಗವಂತ ಯಾಕೆ ಇದನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು, ಎಷ್ಟು ಸುಂದರವಾಗಿರೋದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಲ್ವಾ. ಈ ಸೃಷ್ಟಿ ಮಾಡಿರೋದನ್ನೆಲ್ಲ ನಾವು ಬೇಡ ಬೇಡ ಅಂತ ಅನ್ಕೊಂಡ್ರೆ ಅದು ವೈರಾಗ್ಯ ಅಲ್ಲ, ಅದೆಲ್ಲವನ್ನ ಭಗವಂತನ ಭಕ್ತಿ ಸೇವೆಗೆ ಉಪಯೋಗಿಸ್ಬೇಕು. ಅದನ್ನೇ ನಾವ್ ಇವಾಗ ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ನೋಡ್ತಾ ಇದೀವಿ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ 23ನೇ ಶ್ಲೋಕ ನಾಳೆ ತಿಳ್ಕೊಳ್ಳೋಣಂತೆ. ಇಲ್ಲಿಂದ ನಾವು ನಾರದರ ಪೂರ್ವ ವೃತ್ತಾಂತವನ್ನ, ಅವರ ಹಿಂದಿನ ಬ್ರಹ್ಮನ ಹಿಂದಿನ ದಿನದಲ್ಲಿ ಅವರು ಏನಾಗಿದ್ರು, ಅವ್ರು ಹೇಗೆ ಈ ಭಕ್ತಿ ಮಾರ್ಗಕ್ಕೆ ಬಂದ್ರು, ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ಅವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣಂತೆ. ತುಂಬಾ ಸುಂದರವಾಗಿದೆ ಈ ಮುಂದಿನ ಶ್ಲೋಕಗಳೆಲ್ಲ. ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕೂತ್ಕೊಂಡು